ಪ್ರೀತಿಯ ಅತಿಥಿಗಳು ವೇದಿಕೆಗೆ ಬರ್ತಾ ಇದ್ದಾರೆ. ಪ್ರೀತಿಪೂರ್ವಕ ಅವರನ್ನು ನಾನು ಬರಮಾಡಿಕೊಳ್ತಿದ್ದೇನೆ. UT ಖಾದರ್ ಅವರು, ಡಾಕ್ಟರ್ ನೂರ್ ಸಮದ್ ಅಬ್ಬಲಗೆರೆ ಅವರು, ದಿನೇಶ್ ಕುಕ್ಕಜಡ್ಕರ್ ಅವರು, ಮೊಹಮ್ಮದ್ ಬಡ್ಡೂರ್, ರಾಜಾರಾಮ್ ವರ್ಮಾ, ವಿಲ್ಸನ್ ಕಟೀಲ್, ಡಾಕ್ಟರ್ ಅರುಣ್ ಉಳ್ಳಾಲ್, ತನ್ಸೀರ್ ಆತೂರ್ ಮತ್ತು ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಉಮರ್ UH, ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಇವರನ್ನು ನಾನು ಮತ್ತೊಮ್ಮೆ ಪ್ರೀತಿಪೂರ್ವಕ ಈ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಮೊಹಮ್ಮದ್ ಸಲೀಂ ಬೋಳಂಗಡಿ ಅವರನ್ನು ನಾನು ಶ್ರುತಿಗೀತೆಗಾಗಿ ಆಹ್ವಾನಿಸುತ್ತಿದ್ದೇನೆ. ನಾನು ಹಾಡುತ್ತಿರುವ ಈ ಹಾಡು ಪವಿತ್ರ ಕುರಾನ್ನ ಪ್ರಥಮ ಅಧ್ಯಾಯವಾದಂತಹ ಸುರ ಫಾತಿಹಾದ ಭಾವಾನುವಾದ. ಸ್ತುತಿಸುವೆ ನಿನ್ನ ಜಗದೊಡೆಯನೇ ಪ್ರಭುವೇ, ಸ್ತುತಿಸುವೆ ನಿನ್ನ ಜಗದೊಡೆಯನೇ ಪ್ರಭುವೇ, ಕರುಣಾಮಯನೇ ಕರುಣಾಡು, ಪರಮದಯಾಮಯ ಕರುಣಾಡು. ಸ್ತುತಿಸುವೆ ನಿನ್ನ ಜಗದೊಡೆಯನೇ ಪ್ರಭುವೇ, ಕರುಣಾಮಯನೇ ಕರುಣಾಳು, ಪರಮದಯಾಮಯ ಕರುಣಾಡು. ಅಂತಿಮ ದಿನದ ಅಧಿಪತಿ ನೀನು, ಅಂತಿಮ ದಿನದ ಅಧಿಪತಿ ನೀನು, ನಿನಗೆ ಮಾತ್ರ ಆರಾಧನೆ, ನಿನ್ನಲ್ಲಿ ಮಾತ್ರ ನಮ್ಮ ಯಾಚನೆ. ಸ್ತುತಿಸುವೆ ನಿನ್ನ ಜಗದೊಡೆಯನೇ ಪ್ರಭುವೇ, ಕರುಣಾಮಯನೇ ಕರುಣಾಳು, ಪರಮದಯಾಮಯ ಕರುಣಾಳು. ಸನ್ಮಾರ್ಗವನು ತೋರಿಸು ಯಮಗೆ, ಸನ್ಮಾರ್ಗವನು ತೋರಿಸು ಯಮಗೆ, ನಿನ್ನಾನುಗ್ರಹ ಪಡೆದ ಹಾದಿ, ನಿನ್ನಾನುಗ್ರಹ ಪಡೆದ ಹಾದಿ, ನಿನ್ನ ಕ್ರೋಧದ ಹಾದಿಯು ಅಲ್ಲ, ನಿನ್ನ ಕ್ರೋಧದ ಹಾದಿಯು ಅಲ್ಲ. ಧಿಕ್ಕರಿಸಿ ನಡೆದವರ ಮಾರ್ಗವೂ ಅಲ್ಲ, ಧಿಕ್ಕರಿಸಿ ನಡೆದವರ ಮಾರ್ಗವೂ ಅಲ್ಲ. ಸ್ತುತಿಸುವೆ ನಿನ್ನ ಜಗದೊಡೆಯನೇ ಪ್ರಭುವೇ, ಕರುಣಾಮಯನೇ ಕರುಣಾಳು, ಪರಮದಯಾಮಯ ಕರುಣಾಳು. ಅಸ್ಸಲಾಮು ಅಲೈಕುಂ. ಇದೀಗ ನಮ್ಮನ್ನು ನಿಮ್ಮನ್ನು ಎಲ್ಲರನ್ನು ಅಧಿಕೃತವಾಗಿ ಮತ್ತು ಹಾರ್ದಿಕವಾಗಿ ಸ್ವಾಗತಿಸಲಿದ್ದಾರೆ ಮುಸ್ಲಿಂ ಲೇಖಕರ ಸಂಘದ ಕಾರ್ಯದರ್ಶಿಯಾಗಿರುವಂತಹ ಜನಾಬ್ AK ಕುಕ್ಕಿಲಾರವರು. 3 ದಶಕಗಳ ಹಿಂದೆ ಮುಸ್ಲಿಂ ಸಮುದಾಯದಲ್ಲಿ ಬರಹಗಾರರು ಮತ್ತು ಸಾಹಿತಿಗಳು ಎಣಿಕೆಗೆ ಸಿಗುವಷ್ಟು ವಿರಳ ಆಗಿದ್ದರು. ಅದಕ್ಕೆ 2-3 ಕಾರಣಗಳಿವೆ. ಒಂದು, ಮುದ್ರಣ ಮಾಧ್ಯಮ ಮುಸ್ಲಿಂ ಸಮುದಾಯದ ಬಗ್ಗೆ ಇಟ್ಕೊಂಡಿದ್ದ ಗಾಢ ನಿರ್ಲಕ್ಷ್ಯ ಅಥವಾ ನಕಾರಾತ್ಮಕ ಭಾವನೆ. 2, ಮುಸ್ಲಿಂ ಸಮುದಾಯದಲ್ಲಿ ಬರಹ ಅಥವಾ ಸಾಹಿತ್ಯ ಕ್ಷೇತ್ರದ ಬಗ್ಗೆ ಇದ್ದಂತಹ ತೀವ್ರತಮವಾದ ಉದಾಸೀನ ಮನೋಭಾವ ಮತ್ತು ನಿರ್ಲಕ್ಷ್ಯ. 3ನೇಯದ್ದು, ಮುಸ್ಲಿಂ ಸಮುದಾಯದಲ್ಲಿ ಬರಹಕ್ಕೆ ಮತ್ತು ಸಾಹಿತ್ಯಕ್ಕೆ ಪ್ರೇರಣೆ ಕೊಡುವ ಮತ್ತು ಪ್ರಚೋದನೆ ಕೊಡುವ, ಅವರಲ್ಲಿ ಆ ಬಗ್ಗೆ ಪ್ರೀತಿ ಹುಟ್ಟಿಸುವಂತಹ ವ್ಯವಸ್ಥೆಯ ಅಥವಾ ವ್ಯಕ್ತಿಗಳ ಅಥವಾ ಸಂಘಟನೆಯ ಕೊರತೆ. ಇವತ್ತು ಯಾರು ಬರಹಗಾರರಾಗಿದ್ದಾರೋ, ಯಾರು ಸಾಹಿತಿಗಳಾಗಿದ್ದಾರೋ, ಸಮಾಜದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ವಿಶೇಷವಾಗಿ ನಿಮಗೆ ಯಾರು ಪ್ರಚೋದನೆ, ನೀವು ಯಾವಾಗಲಿಂದ ಬರೀಲಿಕ್ಕೆ ಪ್ರಾರಂಭಿಸಿದ್ರಿ, ನಿಮ್ಮ ಹಿಂದೆ ಯಾರಿದ್ದಾರೆ ಅಂತ ಕೇಳಿದರೆ ಬಹುತೇಕ ಬರಹಗಾರರು ಅಥವಾ ಸಾಹಿತಿಗಳು ನಾನು ಯಾವುದಾದ್ರೂ ಒಂದು ರೀತಿಯಲ್ಲಿ ಮುಸ್ಲಿಂ ಲೇಖಕರ ಸಂಘದ ಕಮ್ಮಟದಿಂದ ಪ್ರೇರಣೆ ಪಡೆದಿದ್ದೇನೆ ಅಂತ ಖಂಡಿತ ಹೇಳಿಯಾರು. ಇದು 3 ದಶಕಗಳ ಹಿಂದಿನ ಮುಸ್ಲಿಂ ಲೇಖಕರ ಸಂಘದ ಸಾಧನೆ ಅಂತ ನಾನು ಭಾವಿಸ್ತೇನೆ. ಒಂದು ಉದಾಹರಣೆ ಕೊಡ್ತೇನೆ. ಇವತ್ತು JDSನ ರಾಜ್ಯ ವಕ್ತಾರೆಯಾಗಿರುವ UT ಫರ್ಜಾನ
ಅವರು ಒಂದು ಕಾಲದಲ್ಲಿ ಮುಸ್ಲಿಂ ಲೇಖಕರ ಸಂಘ ಸಂಘಟಿಸಿದ ಕಮ್ಮಟದ ಶಿಬಿರಾರ್ಥಿಯಾಗಿದ್ದರು. ಯಾಕೆ ನಾನು ಅದನ್ನು ಹೇಳಿದ್ದು ಅಂತ ಹೇಳಿದರೆ, ನಾನಾಗ ತುಂಬ ಎಳವೆಯಲ್ಲಿದ್ದೆ, ಕತೆ ಬರೀತಾ ಇದ್ದೆ. ನಾನು ಇಂತಹದ್ದೇ ವೇದಿಕೆಯಲ್ಲಿ ಮುಸ್ಲಿಂ ಲೇಖಕರ ಸಂಘ ನನಗೆ ನಿಜವಾಗಿ ಕತೆ ಹೇಳುವುದು ಹೇಗೆ ಅಂತ ಹೇಳಲಿಕ್ಕಾಗಿ ನನ್ನನ್ನು ಕರೆದಿತ್ತು. ನಿಜವಾಗಿ ನನಗೆ ಸ್ಟೇಜ್ ಕೊಟ್ಟದ್ದು. ಆ ಸಂದರ್ಭದಲ್ಲಿ ಯಾರು ಯುಟಿ ಫರ್ಜಾನ ಸುಮಾರು 16-17 ವರ್ಷದ ಚಿಕ್ಕ ಹುಡುಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ನನ್ನ ಮೇಲೆ ಕೇಳಿದ್ರು ಮತ್ತು ಆ ಸಂದರ್ಭದಲ್ಲಿ ನಾನು ತಡಬಡಾಯಿಸಿದ್ದೆ. ಅಷ್ಟು ಚುರುಕಾಗಿದ್ರು ಮತ್ತು ಆ ಬಳಿಕ ಅತ್ಯುತ್ತಮ ಬರಹಗಾರ್ತಿಯಾಗಿ ಕೂಡ ಗುರುತಿಸಿಕೊಂಡ್ರು. ಇಂಥ ಅನೇಕ ಬರಹಗಾರರನ್ನ ಮುಸ್ಲಿಂ ಲೇಖಕರ ಸಂಘ ಬಳಿಕ ತಯಾರಿಸಿದೆ ಮತ್ತು ನಿರಂತರವಾಗಿ ಕಮ್ಮಟಗಳನ್ನ ರಚಿಸಿ ಬರಹಕ್ಕೆ ಪ್ರೋತ್ಸಾಹ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಇದರ ಆಚೆಗೆ ನಾನೇನು ಹೇಳಲ್ಲ, ನಮ್ಮ ಅಧ್ಯಕ್ಷರು ಆ ಬಳಿಕ ಇದನ್ನು ಮುಂದುವರಿಸ್ತಾರೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನೀವೆಲ್ಲ ಬಂದಿದ್ದೀರಿ. ಸಾಮಾನ್ಯವಾಗಿ ಒಂದು ಕಾರ್ಯಕ್ರಮದ ಯಶಸ್ಸು ಯಾವುದು ಅಂತ ಕೇಳಿದ್ರೆ ಅದು ಇವತ್ತು ಯಾವುದರಿಂದ ಅಳೆಯುವುದು ಅಂತ ಹೇಳಿದ್ರೆ ಸಭಿಕರು ಎಷ್ಟಿದ್ದಾರೆ ಅನ್ನುವ ಆಧಾರದಲ್ಲಿ ಸಭಿಕರು ಬಂದರೆ ಯಶಸ್ವಿ ಅಂತ ನಾವು ತೀರ್ಮಾನಿಸ್ತೇವೆ. ಸಾಮಾನ್ಯವಾಗಿ ನೀವೆಲ್ಲರೂ ಬಂದಿದ್ದೀರಿ. ಈ ಕಾರ್ಯಕ್ರಮವನ್ನ ಯಶಸ್ವಿ ಕಾರ್ಯಕ್ರಮ ಅಂತ ಹೇಳುವಷ್ಟರ ಮಟ್ಟಿಗೆ ನೀವೆಲ್ಲ ಸೇರಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಎರಡನೇದಾಗಿ ನಮ್ಮ ಕಾರ್ಯಕ್ರಮದ ವಿಶೇಷತೆ, ಯುಟಿ ಖಾದರ್ ಸರ್ ಇದ್ದಾರೆ. ಅವರು ವಿಪಕ್ಷ ಉಪನಾಯಕರು, 4 ಬಾರಿಯ ಶಾಸಕರು ಮತ್ತು ಸಾಮಾನ್ಯವಾಗಿ ರಾಜಕಾರಣಿಗಳು ಸಾಹಿತ್ಯದ ಮೇಲೆ ಅಷ್ಟೊಂದು ಆಸಕ್ತಿ ವಹಿಸಿರುವುದಿಲ್ಲ. ಯುಟಿ ಸರ್ ಹಾಗಲ್ಲ. ಅವರು ಹಲವು ಸಮಯದಿಂದ ಮುಸ್ಲಿಂ ಸಾಹಿತ್ಯ ಪ್ರಶಸ್ತಿಗೆ ಅವರು ಪ್ರಾಯೋಜಕರಾಗಿ, ತನ್ನ ತಂದೆಯ ಹೆಸರಲ್ಲಿ ಪ್ರಾಯೋಜಕರಾಗಿ ನಮ್ಮ ಜೊತೆ ಇದ್ದಾರೆ, ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಮತ್ತು ಸದಾ ಪ್ರೋತ್ಸಾಹವನ್ನು ಕೊಡ್ತಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತು ನಿಮ್ಮೆಲ್ಲರ ಜೊತೆ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಧುಮಗ ಅಂತ ಹೇಳ್ಬೋದು, ಡಾಕ್ಟರ್ ನೂರ್ ಸಮದ್ ಅಬಲಗೆರೆ ಇದ್ದಾರೆ. ಅವರ ಕೃತಿ ನಿಮಗೆ ಗೊತ್ತಿರಬಹುದು, ವಿಸ್ಮಯ ಕೀಟ ಪ್ರಪಂಚ ಅಂತ. ನೀವೆಲ್ಲರೂ ಓದಬೇಕು. ಇಷ್ಟರವರೆಗೆ ನಾವು ಮುಸ್ಲಿಂ ಲೇಖಕರ ಸಂಘದಲ್ಲಿ ಕತೆ, ಕಾದಂಬರಿ, ನಾಟಕ, ಹೀಗೆ ಕವನ, ಇಂಥ ಸಂಕಲನಗಳಿಗೆ ಪ್ರಶಸ್ತಿ ಸಿಗ್ತಾ ಇತ್ತು. ಇದೇ ಮೊದಲ ಬಾರಿ ಅತ್ಯಂತ ಭಿನ್ನವಾದ ಒಂದು ಕ್ಷೇತ್ರಕ್ಕೆ ಪ್ರಶಸ್ತಿ ಹೋಗಿದೆ ಮತ್ತು ವೈಜ್ಞಾನಿಕವಾಗಿ ಅವರು ವಿಶೇಷವಾಗಿ ಚಂದನ ಚಾನೆಲಲ್ಲಿ ಆಂಕರ್ ಕೂಡ ಆಗಿದ್ದಾರೆ. ಹಲವು ವಿಶೇಷತೆಗಳ ವ್ಯಕ್ತಿ ಮಾತ್ರ ಅಲ್ಲ, ಒಂದು ಭಿನ್ನ ಪ್ರಪಂಚವನ್ನು ಅವರು ಈ ಜಗತ್ತಿನ ಮುಂದೆ, ಕನ್ನಡ ನಾಡಿನ ಮುಂದೆ ಇಟ್ಟಿದ್ದಾರೆ. ನೀವೆಲ್ಲರೂ ಓದಬೇಕು. ನಾನು ಕೂಡ ಓದಿದ್ದೇನೆ. ಬಹಳ ಒಳ್ಳೆಯ ಪುಸ್ತಕ. ಆ ಪುಸ್ತಕವನ್ನು ಈ ಬಾರಿ ಮುಸ್ಲಿಂ ಲೇಖಕರ ಸಂಘದ ಪ್ರಶಸ್ತಿಗಾಗಿ ಆಯ್ಕೆ ಮಾಡಿದ್ದೇವೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದೇ ರೀತಿಯಾಗಿ ತೀರ್ಪುಗಾರರಾಗಿ ನಮ್ಮ ಜೊತೆ 3 ಸಹಕರಿಸಿದ್ದಾರೆ. ವಾರ್ತಾಭಾರತಿಯ ಸಂಪಾದಕರಾದ BM ಬಶೀರ್, ಅಬ್ದುಲ್ ರಜಾಕ್ ಅನಂತಾಡಿ ಉಪನ್ಯಾಸಕರು, ಹಾಗೆಯೇ ಫಾತಿಮಾ ರಲಿಯಾ ಹೆಜಮಾಡಿ ಇವರು ಬರಹಗಾರರು. ಈ ಮೂವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಪ್ರಮುಖ ಭಾಷಣ ಮಾಡಲಿಕ್ಕಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಅನೇಕರಿಗೆ ಕುತೂಹಲ ಇತ್ತು. ನಾನು ಕರೆಯುವಾಗ ಅನೇಕರು ಹೇಳಿದ್ರು, ನನಗೆ ದಿನೇಶ್ ಕುಜಡ್ಕ ಅವರನ್ನು ಭೇಟಿಯಾಗಬೇಕು, ಅದಕ್ಕಾಗಿ ಬರ್ತಾ ಇದ್ದೇವೆ ಅಂತ. ಖ್ಯಾತ ವ್ಯಂಗ್ಯ ಚಿತ್ರಕಾರರು ಮತ್ತು ಬಹಳ ನೇರವಾಗಿ, ಬಹಳ ನಿರರ್ಗಳವಾಗಿ ಮತ್ತು ನೇರವಾಗಿ ಮಾತಾಡುವವರು ದಿನೇಶ್ ಕುಜಡ್ಕ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇದೇ ರೀತಿ ಈ ಕಾರ್ಯಕ್ರಮದ ಬಳಿಕ ಕವಿಗೋಷ್ಠಿ ಇದೆ. ಮೊಹಮ್ಮದ್ ಬಡ್ಡೂರ್ ಸರ್ ಅವರನ್ನು ನಾನು ಪರಿಚಯಿಸುವುದಿಲ್ಲ. ಅನೇಕ ಬಾರಿ ನಮ್ಮ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟವರು, ಗಜಲ್ನ ರಾಜ ಮಾತ್ರ ಅಲ್ಲ, 100 ಕವಿಗೋಷ್ಠಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದವರು, ದೇಶ ವಿದೇಶಗಳಲ್ಲಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದವರು. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ರಾಜಾರಾಮ್ ವರ್ಮಾ ಇದ್ದಾರೆ ನಮ್ಮ ಜೊತೆ, ಡಾಕ್ಟರ್ ಅರುಣ್ ಉಳ್ಳಾಳ್ ಇದ್ದಾರೆ, ತನ್ಸೀರಾ ಆತೂರ್ ಇದ್ದಾರೆ, ಹಾಗೆ ವಿಲ್ಸನ್ ಕಟೀಲ್ ಕಾಣಿಸ್ತಾ ಇಲ್ಲ, ಬಹುಶಃ ಅವರು ಬರ್ಬೋದು. ಈ ಎಲ್ಲರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಏಕವಾಕ್ಯದಲ್ಲಿ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮುಸ್ಲಿಂ ಲೇಖಕರ ಸಂಘದ ಅಧ್ಯಕ್ಷರಾಗಿರುವ ಉಮರ್ UH ನಮ್ಮ ಜೊತೆ ಇದ್ದಾರೆ. ಅವರು ಕೊನೆಯದಾಗಿ ಅಧ್ಯಕ್ಷೀಯ ಭಾಷಣ ಮಾಡಲಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಿಮ್ಮೆಲ್ಲರನ್ನು ಕೂಡ ಒಂದೇ ವಾಕ್ಯದಲ್ಲಿ ಮತ್ತೊಮ್ಮೆ ಸ್ವಾಗತಿಸ್ತಾ ನನ್ನ ಮಾತು ಮುಗಿಸ್ತೇನೆ. ವಾಹದ ದವ್ವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಹೇಗೆ ಹೃದಯ ಸ್ಪರ್ಶಿಯಾಗಿರ್ತದೆ ಅಂತ ಹೇಳಿ ಕುಕ್ಕಿಲರವರು ಬಹಳ ಹೃದಯ ಸ್ಪರ್ಶಿಯಾಗಿ ಪ್ರೀತಿಪೂರ್ವಕವಾಗಿ ಎಲ್ಲರನ್ನ ಸ್ವಾಗತಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸ್ನೇಹಿತರೆ, ಇದೀಗ ಇಂದಿನ ಕಾರ್ಯಕ್ರಮದ ಮುಖ್ಯ ಭಾಗಕ್ಕೆ ನಾವು ಬರುತ್ತಿದ್ದೇವೆ. ಪ್ರಶಸ್ತಿ ಪ್ರದಾನ, ಮುಸ್ಲಿಂ ಸಾಹಿತ್ಯ ಪ್ರಶಸ್ತಿ ಪ್ರದಾನ. ಉಮರ್ UH ರವರು ನಮ್ಮ ಪ್ರಶಸ್ತಿ ಸ್ವೀಕರಿಸುತ್ತಿರುವಂತಹ ಡಾಕ್ಟರ್ ನೂರ್ ಸಮದ್ ಅಬ್ಬಲ್ಗೆರೆ ಅವನ ಆಸನದಲ್ಲಿ ಕೂರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮೊದಲು ಇಂದು ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿರುವಂತಹ ಗೆಳೆಯ
ಡಾಕ್ಟರ್ ನೂರ್ ಸಮದ್ ಅಬ್ಬಲಿಗೆರೆ ಅವರ ಒಂದು ಕಿರು ಪರಿಚಯವನ್ನು ನಿಮ್ಮ ಮುಂದಿಡಲು ನಾನು ಬಯಸುತ್ತಿದ್ದೇನೆ. ಸ್ನಾತಕೋತ್ತರ ಪದವಿ ಪಡೆದು ಸಂಶೋಧನಾ ಕೇಂದ್ರಗಳಲ್ಲಿ ವಿಜ್ಞಾನಿಯಾಗಿ ವಿದೇಶದ ಪ್ರತಿಷ್ಠಿತ ಬಹುರಾಷ್ಟ್ರೀಯ ಸಂಸ್ಥೆಯಲ್ಲಿ ಕೀಟಶಾಸ್ತ್ರಜ್ಞರಾಗಿ ಪ್ರಸ್ತುತ ಬೆಂಗಳೂರಿನ ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ನೂರ್ ಸಮದ್ ಅಬ್ಬಲಿಗೆರೆ ಅವರು ಕಳೆದ 4 ವರ್ಷಗಳಿಂದ ಸ್ವತಃ ಛಾಯಾಗ್ರಹಣ ಮಾಡಿ ಕೀಟಗಳ ವಿಸ್ಮಯ ಲೇಖನಗಳನ್ನು ಪ್ರಜಾವಾಣಿ ದೈನಿಕದ ಸಹಪಾಠಿ ಪುರವಣೆಯಲ್ಲಿ ಬರೆಯುತ್ತಿದ್ದು ಅದರ ಅಪರೂಪದ ಪುಸ್ತಕದ ರೂಪವೇ ವಿಸ್ಮಯ ಕೀಟ ಪ್ರಪಂಚ ಕೃತಿ. ಅಂಕುರ ಚುಟುಕ ಕವನ ಸಂಕಲನ, ಮರಣೋತ್ತರ ಸತ್ಕಾರ ಕವನ ಸಂಕಲನ, ಹಾಡು ಪುಟಾಣಿ ಪದ ಮಕ್ಕಳ ಕವನ ಸಂಕಲನ, ವರ್ಣಮಾಲೆ ನಾದಲೀಲೆ ಮತ್ತು ಮಕ್ಕಳಿಗಾಗಿ ಕಂಪ್ಯೂಟರ್ ಕಲಿಕೆ ಮಕ್ಕಳ ಸಾಹಿತ್ಯ ಹಾಗೂ ಸಮಗ್ರ ಪೀಡೆ ನಿರ್ವಹಣೆ ಕೃಷಿಯಲ್ಲಿ ಕೀಟ ನಿರ್ವಹಣೆಯ ಮಾಹಿತಿ ನೂರ್ ಸಮದ್ ಅಬ್ಬಲಿಗೆರೆಯವರ ಪ್ರಕಟಿತ ಕೃತಿಗಳು. ಕಂಪ್ಯೂಟರ್ ಏಡೆಡ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಇಂಜಿನಿಯರಿಂಗ್ ಪಠ್ಯಪುಸ್ತಕವನ್ನು ಇವರು ಕನ್ನಡಕ್ಕೆ ಅನುವಾದಿಸಿದ್ದು ಮುದ್ರಣ ಹಂತದಲ್ಲಿದೆ. ಇವರ ಕಥಾ ಸಂಕಲನವೊಂದು ಶೀಘ್ರವೇ ಪ್ರಕಟಗೊಳ್ಳಲಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಕೊಡಮಾಡುವ ಪ್ರೊಫೆಸರ್ DC ಅನಂತಸ್ವಾಮಿ ಸಂಸ್ಮರಣ ದತ್ತಿಸ್ ಪ್ರಶಸ್ತಿ, 3000 ಮಠ ಮತ್ತು ನವಕರ್ನಾಟಕ ನಿರ್ಮಾಣ ವೇದಿಕೆಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮರಣೋತ್ತರ ಸತ್ಕಾರ ಶೀರ್ಷಿಕೆಯ ಕವನಕ್ಕೆ ರಾಜ್ಯ ಮಟ್ಟದ 2014ನೇ ಸಾಲಿನ ಡಾಕ್ಟರ್ GSS ಕಾವ್ಯಶ್ರೀ ಪ್ರಶಸ್ತಿ, 2014ನೇ ಸಾಲಿನ ಕನ್ನಡ ರತ್ನ ಪ್ರಶಸ್ತಿ, ವಿಶ್ವಕವಿ ಕುವೆಂಪು ಕಾವ್ಯ ಪುರಸ್ಕಾರ, DRDO ಡಿಪಾರ್ಟ್ಮೆಂಟ್ ಆಫ್ ಎನ್ವಿರಾನ್ಮೆಂಟಲ್ ರಿಸರ್ಚ್ ಆರ್ಗನೈಸೇಷನ್ ಸಂಸ್ಥೆ ಕೊಡಮಾಡುವ ಅತ್ಯುತ್ತಮ ಕೀಟಶಾಸ್ತ್ರಜ್ಞ ರಾಷ್ಟ್ರ ಪ್ರಶಸ್ತಿ ಹಾಗೂ ಲಿಮ್ಕಾ ಮತ್ತು ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಇವರ ಸೇವೆಗೆ ಸಂದಿರುವ ಕೆಲವು ಪುರಸ್ಕಾರಗಳು. ದೂರದರ್ಶನದ ಚಂದನ ವಾಹಿನಿಯಲ್ಲಿ ವಾರ್ತಾವಾಚಕ ಮತ್ತು ಕಾರ್ಯಕ್ರಮ ನಿರೂಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಕೀಟಶಾಸ್ತ್ರದ ಸಂಶೋಧನೆಯ ಹಲವಾರು ವೈಜ್ಞಾನಿಕ ಆಂಗ್ಲ ಲೇಖನಗಳು ರಾಷ್ಟ್ರೀಯ ನಿಯತಕಾಲಿಕೆ ಮತ್ತು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ. ದೇಶ ವಿದೇಶಗಳ ಅನೇಕ ಕವಿಗೋಷ್ಠಿಗಳಲ್ಲಿ ಕವನ ವಾಚನ ಮತ್ತು ಅಧ್ಯಕ್ಷತೆ ವಹಿಸಿರುವ ಇವರು ಉತ್ತಮ ವಾಗ್ಮಿಯೂ ಆಗಿಯೂ ಗುರುತಿಸಿಕೊಂಡಿದ್ದಾರೆ. ಚಲನಚಿತ್ರ ನಟರಾಗಿ, ನಾಟಕಕಾರರಾಗಿ ಜನಮನ ಗೆದ್ದಿದ್ದಾರೆ. ಎಲ್ಲ ಉಂಟು, ಒಂದು ಬಾಕಿ ವೆಚ್ಚಿತ್ತಿಲ್ಲ. ಸಾಹಿತಿ ಮತ್ತು ಕಲಾವಿದರಾಗಿದ್ದ ತನ್ನ ತಂದೆ ದಿವಂಗತ ಅಬ್ಬಾಸ್ ಅಬ್ಬಲಿಗೆರೆಯವರ ಸ್ಮರಣಾರ್ಥ ಕೋಮು ಘರ್ಷಣೆಗಳಿಗೆ ಕಾರಣ ಮತ್ತು ನಿವಾರಣೋಪಾಯಗಳು ಎಂಬ ಕೋಮು ಸೌಹಾರ್ದತೆಯ ಬಗೆಗಿನ ದತ್ತಿಯೊಂದನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ 2014ರಲ್ಲಿ ಸ್ಥಾಪಿಸಿದ್ದಾರೆ. ದಿವಂಗತ UT ಫರೀದ್ ಸ್ಮರಣಾರ್ಥ ನೀಡಲಾಗುವ ಈ ಮುಸ್ಲಿಂ ಸಾಹಿತ್ಯ ಪ್ರಶಸ್ತಿಯು 10,000 ನಗದು ಮತ್ತು ಪ್ರಶಸ್ತಿ ಫಲಕಗಳನ್ನೊಂದಿದ್ದು 2021ರ ಮುಸ್ಲಿಂ ಸಾಹಿತ್ಯ ಪ್ರಶಸ್ತಿ ಕೃತಿಯಾಗಿ ಆಯ್ಕೆಯಾಗಿದೆ. ಇದೀಗ ಅವರನ್ನು ನಾವು ಈ ಸನ್ಮಾನ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದೇವೆ. ಈ ಪುರಸ್ಕಾರದ ಪ್ರಶಸ್ತಿ ಪತ್ರ, ಶಾಲನ್ನು ಹೊದಿಸಿ ಗೌರವಿಸುವುದರ ಮೂಲಕ ಈ ಪ್ರಶಸ್ತಿಯನ್ನು ದಿವಂಗತ UT ಫರೀದ್ ಸ್ಮರಣಾರ್ಥ ನೀಡಲಾಗುತ್ತಿರುವಂತಹ ಈ ಪ್ರಶಸ್ತಿಯನ್ನು ಅವರ ಪುತ್ರ UT ಖಾದರ್ ಮತ್ತು ಇಲ್ಲಿರುವ ಅತಿಥಿಗಳೆಲ್ಲ ಸೇರಿ ಅವರಿಗೆ ನೀಡುತ್ತಿದ್ದಾರೆ. ಇಂದು ನೀಡಲಾಗುತ್ತಿರುವ ಈ ಪ್ರಶಸ್ತಿ 10,000 ನಗದನ್ನು ಸಹ ಒಳಗೊಂಡಿದ್ದು ಅದನ್ನು ಸಹ ಅವರಿಗೆ ನೀಡಬೇಕಾಗಿ ನಾನು ವಿನಂತಿಸಿಕೊಳ್ತಿದ್ದೇನೆ. ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಮತ್ತೊಮ್ಮೆ ಈ ಮೂಲಕ ಸಲ್ಲಿಸುತ್ತಿದ್ದೇನೆ. UT ಖಾದರ್ ಅವರು ಈ ಸಭಾಂಗಣದೊಳಗೆ ಕಾಲಿಡುವವರೆಗೆ UT ಖಾದರ್ ಇವತ್ತು ಬರ್ತಾರೆ ಅಂತೇಳಿ ನನಗೆ ಗ್ಯಾರಂಟಿ ಇರಲಿಲ್ಲ. ಯಾಕೆಂದರೆ ಎಲ್ಲ ಕಡೆ ಏನಾಗ್ತಾ ಇದೆ ಅಂದರೆ ಕ್ಯಾಲ್ಕುಲೇಟರು, ಕಂಪ್ಯೂಟರು, ಮೊಬೈಲು, ಫೋನು ಊಡೆತ್ತಾರೆ ಊಡಗ ನಾವು ಇವತ್ತು ನಮ್ಮ ಅಭ್ಯರ್ಥಿಗಳ ಆ ಒಂದು ತೊಳಲಾಟ ಅಥವಾ ಅವರ ಒಂದು ಟೆನ್ಷನ್ ಅದು ಅವರಿಗೆ ಗೊತ್ತು.
ಯೂಟಿಗಾದ್ರೆ ಟೆನ್ಷನ್ ಫ್ರೀಯಾಗಿ ಬಂದು ಕೊಟ್ಟಿದ್ದಾರೆ. ಯಾರಿಗೆ ಆಸೆಗಳಿಲ್ಲವೋ ಅವನು ಮಾತ್ರ ಹೀಗಿರಲು ಸಾಧ್ಯ. ಯುಟಿ ಖಾದರ್ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಸಚಿವರಾಗಿ, ಶಾಸಕರಾಗಿ ಎಲ್ಲ ಕ್ಷೇತ್ರದಲ್ಲೂ ಅವರ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ಮತ್ತೊಮ್ಮೆ ಜನರೆದುರು ಹೋಗಿ ನಾನು ನಿನಗೆ ಇಷ್ಟವಾಗಿದ್ದರೆ ಮತ್ತೊಮ್ಮೆ ನನ್ನನ್ನು ಆರಿಸಿ ನಿಮ್ಮ ಸೇವೆ ಮಾಡುತ್ತೇನೆ, ಇಲ್ಲದಿದ್ದರೆ ಯುಟಿ ಖಾದರ್ ಮೊದಲಿನ ಯುಟಿ ಖಾದರ್ ಆಗಿ ಆರಾಮವಾಗಿರ್ತೇನೆ. ಬಹುಶಃ ಇಂತಹ ಮನೋಭಾವದ, ಇಂತಹ ರೀತಿಯ ಅವರ ಒಂದು ವ್ಯಕ್ತಿತ್ವವೇ ಬಹುಶಃ ಅವರಿಗೆ ಹೆಚ್ಚು ಆಕರ್ಷಕವಾಗಿರುವುದು, ನಮ್ಮೆಲ್ಲ ಅವರನ್ನು ಪ್ರೀತಿಸಲು ಅದು ಕಾರಣವಾಗಿರುವುದಂತ ನಾನು ಭಾವಿಸುತ್ತಾ ಈ ಸಂದರ್ಭದಲ್ಲಿ ಶುಭ ನುಡಿಗಾಗಿ ಅವರನ್ನು ನಾನು ಪ್ರೀತಿಪೂರ್ವಕ ಪೋಡಿಯಂಗೆ ಆಹ್ವಾನಿಸುತ್ತೇನೆ. ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಕಳೆದ 1.5 ತಿಂಗಳಿನಿಂದ ಚುನಾವಣೆ ಎಲ್ಲ ಗುಂಗನ್ನು ಬಿಟ್ಟು ಚುನಾವಣೆ ನಂತರ ಪ್ರಪ್ರಥಮವಾದ ಸಾರ್ವಜನಿಕ ಸಭೆ ಯಾವುದಂತ ಹೇಳಿದರೆ ಅದು ಬಹುಶಃ ಮುಸ್ಲಿಂ ಲೇಖಕರ ಸಂಘದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂದ್ರೆ ಫಸ್ಟಿಗೆ ಹೇಳಿದ್ರು ಯಾಕಂದ್ರೆ ಮರ್ಯಾದೆ ಬೋಲಲ್ಲೇ ಕರೆಕ್ಟ್ ಟೈಮ್ ಬಂಡೆಲ್ಲ ಸಿಸ್ಟಮ್ ಇಬ್ಬರು ಉಮರ್ UH ಮತ್ತು ಮೊಹಮ್ಮದ್ ಒಂದು ಕಾರ್ಯಕ್ರಮ ಮಾಡಿದರೆ ಅದು ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧಾಗಿ ಸಮಯಕ್ಕೆ ಅನುಗುಣವಾಗಿ ಎದ್ದು ನೆರವೇರಿಸುವಂಥ ಒಂದು ವ್ಯಕ್ತಿತ್ವ. ನಾನು ಹೇಳಿದೆ ಏನೇ ಎಲ್ಲಿದ್ದರೂ ಕೂಡ ಎಲ್ಲಿ ಒಂದು ಹುಟ್ಟುವಂಥ ವ್ಯವಸ್ಥೆ ಖಂಡಿತವಾಗಿ ಮಾಡ್ತಾರೆ. ಕರೆಕ್ಟ್ 4 ಗಂಟೆಗೆ ಫೋನ್ ಮಾಡಿದೆ, ಎಲ್ಲಿದ್ದಿ ಮರೊಮ್ಮೆ ಬರ್ತೀವಿ, ಯಾವ ಟೈಮಿಗೆ ನಾನಾಗ ಬರುವುದಷ್ಟೇ. ಆದ ಕಾರಣ ಬಹುಶಃ ಅತ್ಯಂತ ನನಗೆ ಸಂತೋಷವಾಗ್ತಿದೆ. ನಾನು ಬಹುಶಃ ಅವತ್ತು ಈ ಸಂಸ್ಥೆಯನ್ನು ಸ್ಥಾಪಿಸಿದಂತಹ ಎಲ್ಲ ಹಿರಿಯ ಲೇಖಕರನ್ನು ನಾನು ಇವತ್ತು ಸ್ಮರಿಸಲಿಕ್ಕೆ ಇಚ್ಛಿಸ್ತೇನೆ. ಅವತ್ತಿನ ಕಾಲದಲ್ಲಿ ಒಂದು ದೂರದರ್ಶನ ಇಟ್ಟುಕೊಂಡು ಈ ರೀತಿಯ ಒಂದು ಸಾಹಿತ್ಯ ಒಂದು ಸಂಘ ಸ್ಥಾಪನೆ ಮಾಡುವ ಮೂಲಕ ಬಹುಶಃ ಸಮಾಜದ ಎಲ್ಲ ವರ್ಗದವರಿಗೂ ಕೂಡ ನಮ್ಮ ಸಾಹಿತ್ಯವನ್ನು ಪರಿಚಯ ಮಾಡಿಕೊಳ್ಳಲು ಮತ್ತು ಇದ್ದಂಥ ಸಾಹಿತ್ಯಗಳಿಗೆ ಒಂದು ಸ್ವರ್ಣ ಅವಕಾಶ ಮಾಡಿಕೊಡಲು ಅವತ್ತು ಮಾಡಿದಂಥ ಒಂದು ಮುಸ್ಲಿಂ ಲೇಖಕರ ಸಂಘ ಇವತ್ತು ಅತ್ಯಂತ ಒಂದು ದೊಡ್ಡ ಕೊಡುಗೆಯಾಗಿ ಸಮಾಜ ಎಲ್ಲ ಜಾತಿ ಎಲ್ಲ ಮತ ವರ್ಗದವರು ಕೂಡ ಪ್ರೀತಿಸಿ ಗೌರವಿಸಿ ಮತ್ತು ಸಹಕಾರ ಕೊಡುವಂಥ ಒಂದು ಲೇಖಕರ ಸಂಘ ಅಂತ ಹೇಳಿದ್ರು ನಮಗೆ ಅತ್ಯಂತ ಗೌರವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಈ ಗೌರವ ಬರಬೇಕಾದ್ರೆ ಈ ಒಂದು ವ್ಯಾಪ್ತಿಯಲ್ಲಿದ್ದಂಥ ಎಲ್ಲ ಅಧ್ಯಕ್ಷ ಸದಸ್ಯರು, ಇದಕ್ಕೆ ಕೊಡುಗೆ ಕೊಟ್ಟಂಥ ಎಲ್ಲ ಸಾಹಿತ್ಯ ವರ್ಗದವರು, ಬಹುಶಃ ಅವರ ವಿಶೇಷವಾದ ವ್ಯಕ್ತಿತ್ವ ಇಡೀ ನಮ್ಮ ಗೌರವವನ್ನು ಹೆಚ್ಚಿಸಿದಂತೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸಾಹಿತ್ಯದ ಬಗ್ಗೆ ನಾನು ಜಾಸ್ತಿ ಹೇಳಬೇಕಂತ ಏನು ಹೇಳಕ್ಕಿಲ್ಲ. ಸಾಹಿತ್ಯ ನನಗಿಂತ ಚೆನ್ನಾಗಿ ನಿಮಗೆಲ್ಲ ಗೊತ್ತಿರುವಂಥದ್ದು. ಅದು ಸಾಹಿತ್ಯ ನಮಗೆ ಪ್ರತಿಯೊಬ್ಬರು ಕೂಡ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಯುವ ಜನಾಂಗವನ್ನು ಸಾಹಿತ್ಯ ಲೋಕದಲ್ಲಿ ಹೆಚ್ಚೆಚ್ಚಾಗಿ ಭಾಗವಹಿಸಲಿಕ್ಕೆ ಮತ್ತು ಜಾಗೃತಿ ಮೂಡಿಸುವಂಥ ಕೆಲಸ ನಮ್ಮ ಸಮಾಜದಲ್ಲಿ ಅತ್ಯಗತ್ಯ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ಹಿಂದೆ ಕೂಡ ಹೇಳಿದ್ದೇನೆ, ತಂದೆ ತಾಯಂದಿರು ಹಿರಿಯರು ವಿದ್ಯಾರ್ಥಿ ಸಮುದಾಯಕ್ಕೆ ಮತ್ತು ಯುವಕರಿಗೆ ಒಂದು ಪ್ರೇರಣೆ ಆಗಿದ್ದುಕೊಂಡು ಸ್ವಲ್ಪ ಮಟ್ಟದ ಪ್ರೋತ್ಸಾಹ ಕೊಟ್ಟಾಗ ತನ್ನಿಂತಾನೆ ಅವರು ಖಂಡಿತವಾಗಿ ಸಾಹಿತ್ಯ ಲೋಕಕ್ಕೆ ಆಕರ್ಷಣೆ ಆಗುವಂಥ ವಿಚಾರ ಆಗಿ ದೊಡ್ಡ ಮಟ್ಟದ ಸಾಹಿತ್ಯ ಆಗಲಿಕ್ಕಿಲ್ಲ. ಅದು ಸಾಹಿತ್ಯ ಅಂದರೆ ಏನು, ಅದು ಯಾವ ರೀತಿಯಲ್ಲಿ ಏನು ಮಾತಾಡಬೇಕು, ಯಾವ ರೀತಿ ಬಹುಶಃ ನಾವು ಒಂದು ಸಕಾರಾತ್ಮಕವಾದ ಭಾವನೆ ಬಿಂಬಿಸಬೇಕು, ಇದೆಲ್ಲ ಕೂಡ ಸಾಹಿತ್ಯ ಲೋಕದಿಂದ ಬರುವಂಥ ಒಂದು ಶಿಕ್ಷಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾವು ಏನು ಮಾತಾಡ್ತಾ ಒಂದು ಮುಖ್ಯ ಅಲ್ಲ, ನಾವು ಹೇಗೆ ಮಾತಾಡ್ತಾ ಕೂಡ ಮುಖ್ಯವಾಗಿ ಒಂದು ವಿಚಾರ ಕೂಡ ಇವತ್ತು ಆಗ್ತದೆ. ಅದಕ್ಕೆ ಇದನ್ನೆಲ್ಲ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಪರಿಚಯ ಮಾಡಿಕೊಂಡಾಗ ಇದು ಯಾರಿಗೆ ಲಾಭ ಅಂತ ಹೇಳಿದರೆ ಇಡೀ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ಲಾಭ ಆಗುವಂಥ ಒಂದು ದೊಡ್ಡ ಮಟ್ಟದ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಾನು ಶಾಲಾ ಕಾಲೇಜಿಗೆ ಹೋದಾಗಲೂ ಕೂಡ ಹೇಳ್ತಾ ಇರ್ತೇನೆ. ಯಾಕಂತ ಹೇಳಿದರೆ ನೀವು ಶನಿವಾರ ಆದಿತ್ಯವಾರ ಎಲ್ಲ ನೋಡಿ, ಸಿಟಿ ಸೆಂಟರ್ ಇರಲಿ, ಫೋರಂ ಮಾಲ್ ಇರಲಿ, ಭಾರತ್ ಮಾಲ್ ಇರಲಿ, ಬೇರೆ ಬೇರೆ ಕಡೆಗಳಿರಲಿ, ಕದ್ರಿಯಲ್ಲಿರಲಿ, ತಣ್ಣೀರು ಬೀಚ್ಗಳಿರಲಿ, ತಂದೆ ತಾಯಿ ಮಕ್ಕಳು ಆಸ್ಪತ್ರೆ ನಮ್ಮ ಐಸ್ ಕ್ರೀಮ್ ಚಾಕ್ಲೇಟ್ ಭಾಳ ಖುಷಿ. ಎಲ್ಲ ಕಡೆ ಮತ್ತು ಮಕ್ಕಳ ತಂದೆ ತಾಯಿಯಿಂದ ಕರ್ಕೊಂಡು ಹೋಗ್ತಾರೆ. ಆ ರೀತಿ ಕರ್ಕೊಂಡು ಹೋಗೋದು ಸಂತೋಷ. ಅದೇ ರೀತಿಯಲ್ಲಿ ಸಾಹಿತ್ಯ ಪರಿಷದವ್ರು ಏನಾದ್ರು ಒಂದು ಎಕ್ಸಿಬಿಷನ್ ಮಾಡಿದರೆ ಒಂದು ತಂದೆ ಇಲ್ಲ, ಒಂದು ತಾಯಿ ಇಲ್ಲ, ಒಂದು ಮಕ್ಕಳಲ್ಲಿ ಇಲ್ಲ. ನಮ್ಮ ಕೋರಿಕೆ ಏನಂತ ಹೇಳಿದರೆ ಯಾವ ರೀತಿ ನಮ್ಮ ಮಕ್ಕಳನ್ನು ಈ ರೀತಿ ಎಲ್ಲ ಕಾರ್ಯಕ್ರಮ ಕರ್ಕೊಂಡು ಹೋಗ್ತೇವೆ, ಅದೇ ರೀತಿ ಸಾಹಿತ್ಯ ಪರಿಷತ್, ಕನ್ನಡ ಸಾಹಿತ್ಯ ಪರಿಷತ್ ಇರಲಿ, ಸುಲು ಸಾಹಿತ್ಯ ಪರಿಷತ್ ಇರಲಿ, ಬ್ಯಾರಿ ಸಾಹಿತ್ಯ ಪರಿಷತ್ ಇರಲಿ, ಮುಸ್ಲಿಂ ಲೇಖಕರ ಸಂಘದಿರಲಿ, ಬಹುಶಃ ನಮ್ಮ ಸನ್ಮಾನ ಇನ್ನಿತರ ಬೇರೆ ಬೇರೆ ನಮ್ಮ ಕಾರ್ಯ ಹಮ್ಮಿಕೊಳ್ತೀರಿ. ಯಾರ ಈ ರೀತಿಯ ಸಾಹಿತ್ಯದ ಒಂದು ಮೇಳ ಅಥವಾ ಏನು ಎಕ್ಸಿಬಿಷನ್ ಇಂತ ಮಾಡಿದರೆ ಅಷ್ಟೇ ಸಕ್ರಿಯವಾಗಿ ನಮ್ಮ ಮಕ್ಕಳನ್ನು ಒಮ್ಮೆ ಕರ್ಕೊಂಡು ಹೋದರೆ ಸಾಕು. ಒಮ್ಮೆ ಮಕ್ಕಳಿಗೆ ಆಸಕ್ತಿ ಬಂದರೆ ಮತ್ತೆ ನೀವು ಬೇಕಂದಿಲ್ಲ, ಆ ಮಕ್ಕಳೇ ಹೋಗಿ ಪುಸ್ತಕ ತಗೊಂಡು ಓದಿ ಅವ್ರು ದೊಡ್ಡ ಮಟ್ಟದ ಸಾಹಿತ್ಯ ಕ್ಷೇತ್ರಕ್ಕೆ ಬಂದು ನಿಲ್ಲುವಂಥ ಅವಕಾಶ ಖಂಡಿತವಾಗಿ ಇವತ್ತು ಹಾಗೆ ಆಗ್ತದೆ. ಆ ಪ್ರೇರಣೆ ಕೊಡೋ ಜವಾಬ್ದಾರಿ ಅದು ನಮ್ಮ ಸಮಾಜದ ದೊಡ್ಡ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇದು ಮುಂದೆ ಬಹಳಷ್ಟು ಅಗತ್ಯದ ಆಗುವಂಥ ವಿಚಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂಥದ್ದು.
ಯಾರ್ಯಾರಲ್ಲಿ ಯಾವ ಯಾವ ಟ್ಯಾಲೆಂಟ್ ಇದೆ, ಯಾವ ಯಾವ ಪ್ರತಿಭೆ ಇದೆ ಅಂತ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಕಡುಬಡವ ಮತ್ತು ನಿಗದಿತ ಮಕ್ಕಳು ಕೂಡ ಅವಕಾಶ ಮಾಡಿಕೊಟ್ರೆ ಅತ್ಯಂತ ದೊಡ್ಡವಾದ ಒಂದು ಸಾಹಿತ್ಯ ಕ್ಷೇತ್ರ ದೊಡ್ಡ ಸ್ಥಾನಕ್ಕೆ ಬರಲಿಕ್ಕೆ ಆಗ್ತದಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥ ಕೆಲಸ ನಾನು ಇವತ್ತು ಆಗುವಂಥದ್ದು. ಅದಕ್ಕೆ ಇದಕ್ಕೆ ಹೆಚ್ಚಿನ ಒತ್ತು ಕೊಡುವಂಥ ಅವಕಾಶ ಆಗಲಿ. ನಾನು ಕೂಡ ಬಹುಶಃ ಈ ಸಾಹಿತ್ಯ ಲೋಕಕ್ಕೆ ಸ್ವಲ್ಪ ಮಟ್ಟ ಚಿರಪತಿ ಯಾಕಂತ ಹೇಳಿದರೆ ಅದು ಉಮರ್ UH ಮತ್ತು ಮೊಹಮ್ಮದ್ ಈಗಲ್ಲ, 20-25 ವರ್ಷಗಳ ಹಿಂದೆ ನಮ್ಮ ಬ್ಯಾರಿ ಸಾಹಿತ್ಯ ಪರಿಷತ್ ಸಂದರ್ಭದಲ್ಲಿ ನಾನು ಸೆಕ್ರೆಟರಿ ಆಗಿದ್ದೆ. ಇವರೆಲ್ಲ ಅಧ್ಯಕ್ಷ. ನಮ್ಮ ಆಗಾಗ ಮೀಟಿಂಗ್ ಒಂದು ಮಸ್ಜಿದ್ ಉನ್ನೂರು ಅಥವಾ ಬದ್ರಿಯಾ ನಾವು ಸ್ಕೂಟ್ರಲ್ಲಿ ಹೋಗೋದು, ಬದ್ರಿಯಾ ಸ್ಕೂಲಲ್ಲಿ ಮೀಟಿಂಗ್ ಇತ್ತು, ಆ ವಾರಕ್ಕೊಮ್ಮೆ ಕರಿತಿದ್ದು. ನನಗೆ ಈಗಲೂ ಕೂಡ ನೆನಪಿದೆ, ಫಸ್ಟ್ ಒಂದು ಬದ್ರಿಯಾ ಸ್ಕೂಲಲ್ಲಿ ಮೀಟಿಂಗ್ ಕರೆದಾಗ ನನ್ನ ಹತ್ರ ವೋಟ್ ಆಫ್ ಥ್ಯಾಂಕ್ಸ್ ಇಲ್ಲಿಗೆ ಹೇಳಿದರು. ನನಗೆ ನರ್ವಸ್ ಆಗಿ ನನಗೆ ಅಲ್ಲಿ ಬಾಯೇ ಸ್ಟಾರ್ಟಿಂಗಲ್ಲಿ ಬರಲಿಲ್ಲ. ಮತ್ತೆ ಮೀಟಿಂಗ್ ಸೇರಿ ಇವತ್ತು ಬಾಯಿ ಓಪನ್ ಮಾಡಿದರೆ ನಿಲ್ಲಿಸ್ಲಿಕ್ಕೆ ಕೂಡ ಆಗೋದಿಲ್ಲ, ಅಷ್ಟು ಮಾತ್ರವಾದ ಪರಿಸ್ಥಿತಿ ಇವತ್ತು ಆಗುವಂಥ ಅವಕಾಶ ಆಗಿದೆ. ಇದೆಲ್ಲ ಕೂಡ ನಿಮ್ಮ ಸಾಹಿತಿಗಳ ಜೊತೆ ಸೇರಿಕೊಂಡಂಥ ದೊಡ್ಡ ಮಟ್ಟದ ಒಂದು ಕೊಡುಗೆ ಅಂತ ಹೇಳಲಿಕ್ಕೆ ಬಯಸುವಂಥದ್ದು. ನಾನು ಅವತ್ತೇ ನನ್ನ ಕ್ಷೇತ್ರದಲ್ಲಿ ರಸ್ತೆ ಉದ್ಘಾಟನೆ ಇದ್ದರೆ ರಸ್ತೆ ಉದ್ಘಾಟನೆ ಮಾತ್ರ ಅಲ್ಲ, ಅದೊಂದು ಕವಿಗೋಷ್ಠಿ ಕೂಡ ಇರ್ತಿದೆ. ಬಡ್ಡೂರನ್ನು ಕರೆಸಿ ಒಂದು ಕವಿಗೋಷ್ಠಿಯನ್ನು ಕೂಡ ಮಾಡುವಂಥದ್ದು. ಸಣ್ಣ ಮಟ್ಟದೊಂದು ನಮ್ಮ ಉಳ್ಳಾಲದಲ್ಲಿ ಅವತ್ತು ನಾನು ಇದೀಗ ಈ ಸಣ್ಣ ಮಟ್ಟದ ಗಲಭೆ ಆದ ಸಂದರ್ಭದಲ್ಲಿ ಕೂಡ ಅವತ್ತು ಕೂಡ ನಾವು ಬಹುಶಃ ಆಗಿ ಕರ್ಫ್ಯೂ ವಿಡ್ರಾ ಮಾಡಿದ ಕೆಲವೇ ದಿನಗಳಲ್ಲಿ ಸೌಹಾರ್ದದ ಕವಿಗೋಷ್ಠಿಯಿಂದ ಕೂಡ ಅವತ್ತು ಮಾಡಿ ಎಲ್ಲಷ್ಟು ಕೂಡ ಒಂದು ಅದನ್ನು ಯಶಸ್ವಿ ಆಗುವಂಥ ಕೆಲಸ, ಸಮಾಜವನ್ನು ಜೋಡಿಸುವಂತಹ, ಸಮಾಜದ ಮನಸ್ಸನ್ನು ಜೋಡಿಸುವಂತಹ, ಏಕತೆ ತರುವಂಥ ಏನು ದೊಡ್ಡ ಮಟ್ಟ ಶಕ್ತಿ ಇದ್ದರೆ ಅದು ಸಾಹಿತ್ಯ ಲೋಕ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇದಕ್ಕೆ ನಾವೆಲ್ಲ ರೀತಿಯಿಂದ ದೊಡ್ಡ ಮಟ್ಟದ ಸಹಕಾರ ಆಗುವಂಥ ಅವಕಾಶ ಇವತ್ತು ಆಗಲೇಬೇಕನ್ನು ಹೇಳಿಕೊಳ್ತಾ, ಸಮಾಜವನ್ನು ಒಂದುಗೂಡಿಸಲಿಕ್ಕೆ, ಸಮಾಜವನ್ನು ಒಗ್ಗಟ್ಟು ಮಾಡಲಿಕ್ಕೆ, ಇಡೀ ಭಾರತ ಅತ್ಯಂತ ಬಲಿಷ್ಠವಾಗಲಿಕ್ಕೆ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಶಾಂತಿಯುತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಹಿತ್ಯ ಕ್ಷೇತ್ರ ಒಂದು ದೊಡ್ಡ ಮಟ್ಟ ಅಸ್ತ್ರ ನಮಗೆ ಇವತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಕೂಡ ಇವತ್ತು ದೀರ್ಘವಾಗಿ ಮಾತಾಡಿದೆ. ನಾನು ಯಾವಾಗ ಹೇಳ್ತಾ ಇದ್ದೆ, ನಿಮ್ಮ ಸಾಹಿತ್ಯ ನಮ್ಮ ರಾಜ್ಯ ನಮ್ಮ ಮೊಹಮ್ಮದ್ ಅಲಿ ಅವರು ಹೇಳಿದರು, ಬೇರೆಯವರೆಲ್ಲ ಕ್ಯಾಲ್ಕುಲೇಷನ್ ಇದ್ದಾರೆ, ಏನು ಮಾಡೋದು ಹೇಗೆ ಮಾಡೋದು ಅಂತೇಳಿ. ನಾನು ಚುನಾವಣೆಗೆ ನಿಲ್ಲುವ ಮುಂಚೆವೇ ಕ್ಯಾಲ್ಕುಲೇಷನ್ ಹಾಕಿ ನಿಲ್ಲುವಂಥ ಕೆಲಸ ಮಾಡೋದು, ಮತ್ತೆ ಮಾಡಲಿಕ್ಕೆ ಇಲ್ಲ. ಅದಕ್ಕೆ ಮುಂಚೆ ಕ್ಯಾಲ್ಕುಲೇಷನ್ ಹಾಕಿ ಬಿಡೋದು, ಹೇಗಿರುತ್ತೆ, ಏನಾಗ್ಬೋದು, ಇದು ಏನಾಗ್ಬೋದು ಅಂತೇಳಿ. ಆದ ಕಾರಣ ಬಹುಶಃ ನಾನು ಕೂಡ ಹೇಳೋದು ಯಾವಾಗಲೂ ಕೂಡ ಹೇಳ್ತಾ ಇದ್ದೆ, ಸಾಹಿತ್ಯಗಳು ಹೇಳ್ತಾ ಇರ್ತೇನೆ, ನಮ್ಮ ಸಾಹಿತ್ಯ ನಾವು ರಾಜಕಾರಣಿಗಳ ರಾಜ್ಯಕ್ಕೆ ಕೂಡ ಒಂದು ಸಾಹಿತ್ಯವೇ, ನಿಮ್ಮದು ಕೂಡ ಸಾಹಿತ್ಯವೇ. ನಮ್ಮ ಸಾಹಿತ್ಯಕ್ಕೆ ಮತ್ತು ನಿಮ್ಮ ಬರಹಗಾರ ಸಾಹಿತ್ಯಕ್ಕೆ ವ್ಯತ್ಯಾಸ ಅಂತ ಹೇಳಿದರೆ, ನಿಮ್ಮ ಬರಹಕ್ಕೆ ನೀವು ಅರ್ಥ ಇರೋದು, ನಮ್ಮ ಬರಹಕ್ಕೆ ಯಾರ್ಯಾರು ಅರ್ಥ ಇರುವಂಥ ಪರಿಸ್ಥಿತಿ ಆಗುವಂಥ ಇದು ಒಂದು ವ್ಯತ್ಯಾಸ. ಆದ ಕಾರಣ ಬಹುಶಃ ನಿಮ್ಮ ಸಾಹಿತ್ಯ ಮತ್ತು ರಾಜಕಾರಣ ಸಾಹಿತ್ಯ ಜೊತೆ ಸೇರಿಕೊಂಡು ಉತ್ತಮವಾಗಿ ಈ ಸಮಾಜಕ್ಕೆ ದೊಡ್ಡ ಕೊಡುಗೆ ಅವಕಾಶ ಆಗಲಿ ಅಂತ ನಾನು ಹೇಳಿಕೊಳ್ತಾ, ಅಧಿಕಾರಿ ಇರಲಿ ಅಧಿಕಾರಿ ಇಲ್ಲದೇ ಇರಲಿ, ಮೊಹಮ್ಮದ್ ಹೇಳಿದಾಗೆ ನನ್ನಿಂದ ಯಾವ ಸೇವೆ, ಯಾವುದೇ ಸಹಕಾರ ಮತ್ತು ಯಾವುದೇ ಒಂದು ಬಹುಶಃ ಕೆಲಸ ಯಾವುದೇ ಆಗಬೇಕಿದ್ದು ಕೂಡ ನಾನು ಮುಂದೆ ನಿಂತು ಒಬ್ಬ ಸೋದರನಾಗಿ ನನ್ನ ಸಂಪೂರ್ಣವಾದ ಸಹಕಾರ ಕೊಡ್ತೇನೆ ಅಂತ ನಾನು ಹೇಳಿಕೊಳ್ತಾ, ನಾನು ಹಿಂದಿದ್ದಾಗಲೂ ಹೀಗೆ, ಈಗಲೂ ಹೀಗೆ, ಇನ್ನೆಷ್ಟು ದೊಡ್ಡ ಸ್ಥಾನಕ್ಕೆ ಹೋದ್ರಿದೆ. ಅದಕ್ಕೆ ನಮ್ಮ ವ್ಯಕ್ತಿತ್ವದಲ್ಲಿ ಖಂಡದ ಬದಲಾವಣೆ ಆಗುವುದಿಲ್ಲ. ಅದು ಖಂಡಿತವಾಗಿ ನಾನು ಬಹುಶಃ ನಿಮಗೆ ಮಾತನ್ನು ಕೊಟ್ಟು ಹೇಳಿಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಅಸ್ಲಾಂ ಅಲೈಕುಂ ವರಹಮತುಲ್ಲಾಹಿ ಬರ್ಕಾತ್. ಇನ್ನಿತೆಲ್ಲನೂ ಸೋದರಿಗೆ ನಮಸ್ಕಾರಗಳು. ಇದರ ಪ್ರಶಸ್ತಿ ಪಡೆದಂಥ ಡಾಕ್ಟರ್ ನೂರ್ ಎಲ್ಲರ ಪರವಾಗಿ ನಾನು ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು, ಎಲ್ಲರೂ ಕೂಡ ಬೇರೆ ಬೇರೆ ಸಾಹಿತ್ಯ ಬರೀತಾರೆ. ಇವತ್ತು ವಿಶೇಷವಾಗಿ ವಿಸ್ಮಯ ಕೀಟ ಪ್ರಪಂಚದಲ್ಲಿ ಒಂದು ಅದ್ಭುತವಾದ ಮತ್ತು ಮಕ್ಕಳಿಗೆ ಅತ್ಯಂತ ಪ್ರಯೋಜನಕಾರಿಯಾದಂಥ ಒಂದು ಪುಸ್ತಕ ಇದಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಸಮಾಜದ ಭೂಮಿಯಲ್ಲಿ ಮನುಷ್ಯರಿಗೆ ಮಾತ್ರ ಬದುಕುವ ಹಕ್ಕಲ್ಲ. ಈ ಒಂದು ಕೀಟ ಪ್ರಪಂಚಕ್ಕೆ ಕೀಟಗಳಿಗೂ ಪ್ರಾಣಿಗಳು ಕೂಡ ನಮ್ಮಷ್ಟೇ ಬದುಕಲಿಕ್ಕೆ ಅವಕಾಶ ಇದೆ. ನಾವು ಅದರ ಬಗ್ಗೆ ಹೆಚ್ಚಿನ ಜಾಸ್ತಿ ಒಂದು ಮಹತ್ವ ಕಲ್ಪನೆ ಮಾಡಬೇಕು. ಯಾಕಂತ ಹೇಳಿದರೆ ನಮಗೆ ಮಾತಾಡಲಿಕ್ಕೆ ಆದರೂ ಆಗ್ತದೆ, ಆ ಪ್ರಾಣಿಗೆ ಮಾತಾಡಲಿಕ್ಕೆ ಕೂಡ ಆಗುವುದಿಲ್ಲ. ಈ ಸಂದರ್ಭದಲ್ಲಿ ಇದರ ಬಗ್ಗೆ ವಿಶೇಷ ಪುಸ್ತಕ ಬರೆದು ಸಣ್ಣ ವಿದ್ಯಾರ್ಥಿ ಮಕ್ಕಳಿಗೆ ಅತ್ಯಂತ ಪ್ರಯೋಜನವಾಗುವಂಥ ಪುಸ್ತಕ ಇದು ಆಗಿದೆ. ಅದಕ್ಕಾಗಿ ನಾನು ಎಲ್ಲರ ಪರವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸಿ ನಿಮ್ಮನ್ನು ಆಯ್ಕೆ ಮಾಡಿದ ತಂಡ ಕೂಡ ನನ್ನ ವಿಷಯಕ್ಕೆ ಸಲ್ಲಿಸ್ತೇನೆ. ಅಸ್ಲಾಂ ಅಲೈಕುಂ ವರಹಮತುಲ್ಲಾಹಿ ಬರ್ಕಾತ್. ಇಂಥ ಸೋದರಿಗೆ ನಮಸ್ಕಾರಗಳು. ಯುಟಿಕಾದ್ರೆ ಬಹಳ ಚೆನ್ನಾಗಿ ಮಾತಾಡಿದ್ರಿ, ನಮಗಂತೂ ಬಹಳ ಖುಷಿ ಆಯಿತು. ಉಪನಾಯಕರಾದ ಮೇಲೆ, ನೀವು ವಿರೋಧ ಪಕ್ಷ ಉಪನಾಯಕರಾದ ಮೇಲೆ ಸದನದಲ್ಲಿ ಸಹ ಯುಟಿಕಾದರ್ ಅವರು ಮಾತಾಡೋದನ್ನು ನಾವು ನೋಡ್ತಿದ್ದೇವೆ. ಸೊ ಅನೇಕ ಕವನಗಳನ್ನು ವಾಚಿಸುವುದರ ಮೂಲಕ, ಕೊಟೇಶನ್ ಹೇಳುವುದರ ಮೂಲಕ ಸಾಹಿತಿಗಳಿಗೆ ಸಮಾನವಾದ ಒಂದು ಇದನ್ನು ತೋರಿಸಿದ್ದಾರೆ. ಸ್ನೇಹಿತರೆ, ಒಂದು ಮಾತಾಡ್ತೇನೆ, ಯುಟಿಕಾದರ್ ನಮಗೆ ನೋಡುವಾಗ ಈಗ ಬಹಳ ದೊಡ್ಡ ವ್ಯಕ್ತಿಯಾಗಿ ಕಾಣ್ತಾರೆ, ಆದರೆ ಆಕಾಶದಿಂದ ಬಿದ್ದವರಲ್ಲ.
ಕೆಳಗಿನ ಹಂತದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಅವರು ನೆನಪಿಸಿದ ಹಾಗೆ 80ರ ದಶಕದಲ್ಲಿ ಬ್ಯಾರಿಸ್ ವೆಲ್ಫೇರ್ ಅಸೋಸಿಯೇಷನ್ ಮಂಗಳೂರಿನ ಘಟಕ ಆದಾಗ ಅದರಲ್ಲಿ ಅವರು ಕಾರ್ಯದರ್ಶಿಯಾಗಿದ್ದರು. ಅವಾಗ ಈ ಮೊಬೈಲ್ ಫೋನು ಅದು ಇದು ಏನು ಇರಲಿಲ್ಲ. ಸೊ ಒಂದು ಮೀಟಿಂಗ್ ಕರಿಬೇಕಾದ್ರೆ 25 ಸದಸ್ಯರಿಗೆ ನೋಟಿಸ್ ಮನೆಗೆ ಮುಟ್ಟಿಸಬೇಕು. UT ಖಾದರ್ ಅವರು ಆ ನೋಟಿಸ್ ನಾವೆಲ್ಲ ಕೊಟ್ಟು, ಖಾದರ್ ಇದನ್ನೆಲ್ಲ ಕೊಟ್ಟು ಬರುವ ಜನ ಸ್ಕೂಟರ್ನಲ್ಲಿ ಎಲ್ಲ ಮನೆಗೆ ಹೋಗಿ ಈ ನೋಟಿಸನ್ನು ಕೊಟ್ಟು ಬರ್ತಿದ್ದಂಥ ಖಾದರ್. ಬಹಳಷ್ಟು ಬದುಕಿನಲ್ಲಿ ಅವರು ಹಂತವಾಗಿ ಮೇಲೆ ಬಂದಿದ್ದಾರೆ. ಇನ್ಶಾ ಅಲ್ಲಾ ಅವರು ಒಂದು ಕೃತಿಯನ್ನು ರಚಿಸಿದ್ದಾರೆ. ಒಂದು ಅವರ ಜೀವನದ ಕಥೆ ಒಂದು ಕೃತಿಯನ್ನು ರಚಿಸಿದ್ದಾರೆ. ನಾನು ಮತ್ತು ನನ್ನ ತಂದೆ ಅಂತ ಹೇಳಿ UT ಫರೀದರ್ ಅವರ ಬದುಕನ್ನು ಚಿತ್ರಿಸುತ್ತಾ ಅದರ ಜೊತೆಗೆ ಇವರು ಹೇಗೆ ಬೆಳೆದು ಬಂದರು ಎನ್ನುವ ಕೃತಿ ರೆಡಿಯಾಗಿ ಇನ್ನೇನು ಬಿಡುಗಡೆ ಆಗಬೇಕಾಗಿತ್ತು. ಅಷ್ಟರಲ್ಲಿ ಚುನಾವಣೆ ಘೋಷಣೆ ಇದ್ದರಿಂದ ಬಿಡುಗಡೆ ಆಗಲಿಲ್ಲ. ಇನ್ಶಾ ಅಲ್ಲಾ ಅವರು ಉಪಮುಖ್ಯಮಂತ್ರಿ ಆದ ನಂತರ ಅದನ್ನು ಬಹಳ ಗೌಜಿನಲ್ಲಿ ನಾವು ಇಲ್ಲಿ ಸರ್ ನಮಗೆ ಕನಸು ಕಾಣಲಿಕ್ಕೆ ಯಾರ ಹಂಗಿಲ್ಲಲ್ಲ, ನೀವನ್ನು ಮುಖ್ಯಮಂತ್ರಿ ಅಂತ ಹೇಳಲಿಕ್ಕೂ ನಮಗೇನು ಹಂಗಿಲ್ಲ. ಸಂತೋಷ ಇದೆ, ಯಾಕೆಂದ್ರೆ ಕನಸು ಕಾಣುವುದು ನಮ್ಮ ಹಕ್ಕು, ಕೊಡುವುದು ಬಿಡುವುದು ದೇವರ ಇಷ್ಟ. ನಿಮಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ. ಸೊ ಇವತ್ತು ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಡಾಕ್ಟರ್ ನೂರ್ ಸಮದ್ ಅಬ್ಬಲಗೆರೆ ಅವರು ತಮ್ಮ ಅನಿಸಿಕೆಯನ್ನು ಒಂದು 5 ನಿಮಿಷದಲ್ಲಿ ನಮ್ಮ ಜೊತೆಗೆ ಹಂಚಿಕೊಳ್ಳಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲ ಕನ್ನಡ ಸುಗಳಿಗೆ ನನ್ನ ಹುರುನ್ಮನ ನಮನಗಳು ಪ್ರಪ್ರಥಮವಾಗಿ, ಅದರಲ್ಲೂ ನನ್ನ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ಒಂದು ನಿಟ್ಟಿನಲ್ಲಿ ಅವರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವರು ಕಾಳಜಿ ವಹಿಸಿ ಈ ಒಂದು ಕೃತಿಯನ್ನು ತೀರ್ಪುಗಾರರಾಗಿ ಆಯ್ಕೆ ಮಾಡಿರೋದಕ್ಕೆ. ಯಾವುದೇ ಒಂದು ಈಗ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ, ನಾನು ಇವತ್ತು ಮಾತಾಡಬೇಕು ಅಂತ ಗೊತ್ತೇ ಇರಲಿಲ್ಲ ನನಗೆ. ಯಾಕೆ ನಾನೇನು ಅದಕ್ಕೆ ಪೂರ್ವ ತಯಾರಿನೂ ಇಲ್ಲ, ಏನಿಲ್ಲ. ಇದನ್ನು ಮನಸ್ಸಲ್ಲಿರೋ 1-2 ಮಾತುಗಳನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡದ ಬಗ್ಗೆ ಬಹಳ ಕಾಳಜಿಯನ್ನು ಬಾಲ್ಯದಿಂದಲೂ ಸಹ ಕನ್ನಡವನ್ನೇ ತಿನ್ಕೊಂಡು ಉಣ್ಕೊಂಡು ಅದರಲ್ಲೇ ಉಸಿರನ್ನು ಪಡೀತಾ ಇವತ್ತಿಗೂ ಸಹ ನಾನು ಕನ್ನಡದ ಬಗ್ಗೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸೇವೆಯನ್ನು ಸಲ್ಲಿಸ್ತಾನೆ ಇದ್ದೀನಿ. ಅದರಲ್ಲೂ ಬಹಳ ಮುಖ್ಯವಾಗಿ ನಾನು ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿಯಾಗಿ ಆಯ್ಕೆ ಆಗಿರುವುದು ಕನ್ನಡ ಮಾಧ್ಯಮದ ಅದೇನು ಇರುತ್ತಲ್ಲ ನಿಮ್ಮದು ಕೋಟಾ, ಅದರಲ್ಲಿ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಇಷ್ಟಪಡ್ತೀನಿ ಹೇಳೋದಕ್ಕೆ ನಾನು. ಹೀಗೆ ಬಾಲ್ಯದಲ್ಲಿ ಕನ್ನಡದ ಬಗ್ಗೆ ಅಷ್ಟು ನನಗೆ ಒಂದು ಪ್ರೇರಣೆ ತುಂಬಿಸಿದಂತಹ ವ್ಯಕ್ತಿಗಳು ಕೆಲವರು. ಅದರಲ್ಲಿ ಪ್ರಪ್ರಥಮವಾಗಿ ಕನ್ನಡ ಸಾಹಿತಿಯಾಗಿ, ಕಲಾವಿದರಾಗಿ, ನಾಟಕಕಾರರಾಗಿ, ದೂರದರ್ಶನದ ಧಾರಾವಾಹಿಗಳಲ್ಲಿ ಅಭಿನಯಿಸ್ತಾ ಈಗೆಲ್ಲ ತೀರ್ಕೊಂಡಿದ್ದಾರೆ ನಮ್ಮ ತಂದೆ ಅಬ್ಬಾಸ್ ಅಬ್ಬಲಗೆರೆಯವರು. ಹಾಗೂ ಕನ್ನಡ ಸರ್ಕಾರಿ ಪ್ರಾಥಮಿಕ ಶಾಲೆ ಅಬ್ಬಲಗೆರೆಯ ಆ ಒಂದು ಹೊತ್ತಿನಲ್ಲಿರುವಂತಹ ಪ್ರತಿಯೊಬ್ಬ ಗುರುಗಳಿಗೂ ಇಲ್ಲಿ ನಾನು ಸ್ಮರಿಸ್ಕೊಳ್ತೀನಿ. ಅವರಿಗೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಯಾಕಂತಂದರೆ ಅಲ್ಲಿ ಸಿಕ್ಕಂತಹ ಒಂದು ಏನು ಶಿಕ್ಷಣ ಇದೆಯಲ್ಲ ಅದನ್ನೇ ನನಗೆ ಇಲ್ಲಿವರೆಗೂ ಈ ಮೆಟ್ಲುಗಳ ಅರ್ಥದಕ್ಕೆ ನನಗೆ ಸಹಕಾರ ಮಾಡಿಕೊಟ್ಟಿರೋದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾವುದೇ ಒಂದು ಕೆಲಸವನ್ನು ನಾವು ನಿಷ್ಠೆಯಿಂದ, ಶ್ರದ್ಧೆಯಿಂದ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ ಮಾತೆ ಸಂಗೋಸ್ತ್ವ ಕರ್ಮಣಿ, ಈ ಒಂದು ಭಗವದ್ಗೀತೆಯ ಶ್ಲೋಕ ಭಾಳ ಇಷ್ಟ ಆಗುತ್ತೆ ನನಗೆ. ಯಾಕಂತಂದರೆ ಯಾವುದೇ ಒಂದು ಕೆಲಸವನ್ನು ಯಾವುದೇ ಫಲಾಪೇಕ್ಷೆಯನ್ನು ಬಯಸದೆ ನಿನ್ನ ಡೆಡಿಕೇಶನ್, ಡಿಟರ್ಮಿನೇಷನ್ ಆ್ಯಂಡ್ ಡಿವೋಷನ್ ಇದೇನು 3Ds ಇದೆ, ನಿಮ್ಮ ನಿಷ್ಠೆ, ಶ್ರದ್ಧೆ ಮತ್ತು ಕಾಳಜಿ, ಅದರಲ್ಲಿ ಬದ್ಧತೆ ಅಂತೂ ಇರಬೇಕು, ಸಮಯವನ್ನು ದಾನ ಮಾಡಬೇಕು. ಇದಿಷ್ಟನ್ನು ಮಾಡ್ತಾ ಹೋದರೆ ಪ್ರಪಂಚದಲ್ಲಿ ನೀನು ಏನು ಗಳಿಸ್ಬೇಕಂತ ಇದೆಯೋ ಅದು ಖಂಡಿತವಾಗಿಯೂ ನಿನ್ನ ಒಂದು ಪಾಲಿಗೆ ದಕ್ಕತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ಒಂದು ಶ್ರಮವನ್ನು ನಾನು ಬಾಲ್ಯದಿಂದಲೂ ಮಾಡ್ಕೊತ ಬಂದಿದ್ದೀನಿ. ಹಲವಾರು ಸಾಹೇಬರು ಪ್ರಶಸ್ತಿಗಳು ಅದು ಇದು ಹೇಳಿದ್ರು, ಅದೇನು ನನ್ನ ಒಂದು ಅಳಿಲು ಸೇವೆ. ಅದನ್ನೆಲ್ಲ ಗುರುತಿಸಿದಂತಹ ಕನ್ನಡ ಮನಸ್ಸುಗಳಿದೆಯಲ್ಲ ಅವರಿಗೆ ನಾನು ದೊಡ್ಡ ಒಂದು ಸಲಾಂ. ಅಷ್ಟೇ ಅಲ್ಲ, ಇಲ್ಲಿ KP ಮಂಜುನಾಥ್ ಸಾಗರ್ ಅಂತ ಹೇಳ್ತಾ ಇದ್ದೆ ಅವರಿಗೆ ನಾನು. ಅವರು ಸಹ ನನಗೆ ಥಾಯ್ಲ್ಯಾಂಡ್ ಮತ್ತು ವಿವಿಧ ದೇಶಗಳಿಗೆ ಕವಿಗೋಷ್ಠಿಯಲ್ಲಿ ಅಧ್ಯಕ್ಷನಾಗಿ ಕವಿಗೋಷ್ಠಿಯಲ್ಲಿ ಸನ್ಮಾನ, ಆ ಒಂದು ಕವಿಗೋಷ್ಠಿಯಲ್ಲಿ ನನ್ನ ಕವನ ವಾಚನ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಾವು ಮೂಲತಃ ಶಿವಮೊಗ್ಗದನ್ನು ಆಗಿರೋದ್ರಿಂದ ಅಲ್ಲಿ D ಮಂಜುನಾಥ್ ಅಂತ ಹೇಳಿ ಇವತ್ತಿಗೂ ಸಹ
ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಮಾದರಿಯಾಗಿ ತೆಗೆದುಕೊಂಡು ಹೋಗಿದ್ದಾರೆ. ಅದನ್ನು ಇಲ್ಲಿ ನಾನು ಅದನ್ನು ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೇನೆ. ಹೀಗೆ ಹಲವಾರು ವ್ಯಕ್ತಿಗಳು ನನ್ನ ಒಂದು ಕೆ ಯುವರಾಜ್ ಆಗಿರ್ಬೋದು, ಕಾಂತೇಶ್ ಕದರಮಂಡಲಿಗೆ ನಾಟಕಕಾರರು, ಸೊ ಅವರು ಒಂದು ರಂಗ ಕಲಾವಿದರು, ನಿರ್ದೇಶಕರಾಗಿದ್ದಾರೆ, ಅವರ ಕೆಳಗಡೆ ಕೆಲಸ ಮಾಡಿದಂಥ ಒಂದು ಅನುಭವ. ಹೀಗೆ ಕೃಷಿ ಇಲಾಖೆಯಲ್ಲೂ ಸಹ ನನಗೆ ಸಾಕಷ್ಟು ಪ್ರೇರಣೆಯನ್ನು ಕೊಡಿದಂಥ ಎಲ್ಲ ನನ್ನ ಕೃಷಿ ಇಲಾಖೆಯ ಕರ್ನಾಟಕದ ಸರ್ಕಾರ ಪ್ರಧಾನ ಕಾರ್ಯದರ್ಶಿಗಳು ಹಲವಾರು, ಆಮೇಲೆ ಕೃಷಿ ಆಯುಕ್ತರುಗಳು, ಕೃಷಿ ನಿರ್ದೇಶಕರುಗಳು ಹಾಗೂ ನನ್ನೆಲ್ಲ ಹಿರಿಯ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆಲ್ಲರಿಗೂ ಮತ್ತು ಸಹಪಾಠಿಗಳಿಗೂ ನಾನು ಇದು ಸ್ಮರಿಸೋಕ್ಕೆ ಇಷ್ಟಪಡ್ತೇನೆ. ಇವರೆಲ್ಲರ ಸಹಕಾರದಿಂದ ಒಂದು ಅಳಿಲು ಸೇವೆ ಕನ್ನಡದಲ್ಲಿ ಮಾಡೋದಕ್ಕೆ ನನಗೇನು ಆಗಿದೆ. ಸೊ ಅದಕ್ಕೆ ಅವರೆಲ್ಲರಿಗೂ ಸ್ಮರಿಸ್ತೀನಿ ನಾನು. ಹಾಗೆ ನಾನು IAS ಮಾಡೋಕ್ಕೆ ಹೋಗಿದ್ದೆ ಡೆಲ್ಲಿಗೆ. ಒಂದು ಮದುವೆಯಾಗಿ 9 ತಿಂಗಳಾಗಿತ್ತು. ನಾನು ನನ್ನ ಒಂದು ಪ್ರಾಜೆಕ್ಟ್ ಡೈರೆಕ್ಟರ್ ಆಫ್ ಬಯೋಲಾಜಿಕಲ್ ಕಂಟ್ರೋಲ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೆ, ವೈಜ್ಞಾನಿಕ ಸಂಸ್ಥೆ. ಅದರಲ್ಲಿ ರಾಜೀನಾಮೆ ಕೊಟ್ಟು ನಮ್ಮ ತಂದೆಯ ಆಶಯದಂತೆ IAS ಖಂಡಿತ ಮಾಡ್ತೀಯಪ್ಪ ಅಂತ ಹೇಳೋದಕ್ಕೆ ನಾನು ಅದನ್ನು ಚಾಲೆಂಜಾಗಿ ತೊಗೊಂಡು ದೆಹಲಿಗೆ ಹೋಗಿದ್ದೆ. ಅಲ್ಲಿ ಹೋಗಿ 1 ತಿಂಗಳಲ್ಲಿ ನನಗೆ ತುಂಬಾ ಒಂದು ಕಾನ್ಫಿಡೆನ್ಸ್ ಬಂದಿತ್ತು. ಗ್ಯಾರಂಟಿ ಮಾಡ್ಬೋದು, IAS ಅಂದರೆ ಇಷ್ಟು ಕಷ್ಟ ಇದೆ ಅಂತ ಅಂದ್ಕೊತಿದ್ವಿ ನಾವು, ಇಷ್ಟೇ ಸುಲಭ ಇರೋದಲ್ವ IAS, ಇಷ್ಟು ಇದೇನಾ ಅಂತೇಳಿ. ಕೇವಲ 3 ತಿಂಗಳು ನೀವು ಅದನ್ನು ಡೆಡಿಕೇಶನ್, ಡಿಟರ್ಮಿನೇಷನ್ ಆ್ಯಂಡ್ ಡಿವೋಷನ್ ಅಂತ ಹೇಳಿ ಅದು ಕೊಟ್ಟರೆ ನೀವು ಅದಕ್ಕೆ ಕೆಲವರಿಗೆ 6 ತಿಂಗಳಾಗ್ಬೋದು. ಖಂಡಿತವಾಗಿ ಯಾವ ಒಬ್ಬ ಪದವೀಧರ ಸುಲಭವಾಗಿ IAS ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದನ್ನು ಒಂದು ಅಲ್ಲಿ ಓದ್ತಾ ಇರಬೇಕಾದ್ರೆ ಸತ್ಯಪ್ರಕಾಶ್ ಅಂತ ಹೇಳಿ ನನ್ನ IAS ನನ್ನ ಸ್ನೇಹಿತ IAS 2nd ರ್ಯಾಂಕ್ ಬಂದಿದ್ದ, ಅವನ ಜೊತೆಲೇ ಇದ್ದೆ. ಯಾವುದೋ ಒಂದು ಕೆಲಸದಕ್ಕೋಸ್ಕರ ಬೆಂಗಳೂರಿಗೆ ಬಂದೆ, ಒಂದು 2 ದಿವಸಕ್ಕೋಸ್ಕರ. ದುರದೃಷ್ಟವಶಾತ್ ನಾನು ಲಾರಿಗೆ ಅಪಘಾತಗೀಡಾಗಿ ನನ್ನ ತೊಡೆಯ ಮೂಳೆ ಫೀಮರ್ ಬೋನ್ ಫ್ರ್ಯಾಕ್ಚರ್ 4 ಪೀಸ್ ಆಯಿತು. ಇವತ್ತರೆಗೂ ಕಾಲಲ್ಲಿ ರಾಡಿದೆ. ನನ್ನ 9 ತಿಂಗಳಲ್ಲಿ ಮದುವೆ ಆಗಿರೋಂಥ ಹೆಂಡತಿ ಬಿಟ್ಟು ವಾಪಸ್ ನನಗೆ ಹೋಗೋಕ್ಕೆ ಮನಸ್ಸೇ ಆಗಲಿಲ್ಲ. ಕಣ್ಣಲ್ಲಿ ನೆನೆಸ್ಕೊಂಡ್ರೆ ಇನ್ನೂ ನೀರು ಬರುತ್ತೆ. ಸೊ ಇಲ್ಲಾಂದರೆ ಅದೊಂದು ಕನಸು ಡೆಫಿನೆಟಾಗಿ ಈಡೇರ್ತಿತ್ತು ನಂದು IAS ಅಂತೇಳಿ. ಇವತ್ತಿಗೂ ನಾನು ಅದನ್ನು ರಿಪೇಂಟಿಂಗ್. ಸೊ ಹೀಗೆ ನಮ್ಮಂದರೆ ನಾನು ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನ್ಯೂಟನ್ ಒಂದು ಕಡೆ ಹೇಳ್ತಾನೆ, ನೀವು ಪ್ರತಿಯೊಬ್ಬರಿಗೂ ದೇವರು ಒಂದು ಬೀಜವನ್ನು ಬಿತ್ತಿದ್ದಾರೆ ಮೆದುಳಲ್ಲಿ, ಅಂದರೆ ಜ್ಞಾನದ ಬೀಜ. ಅದಕ್ಕೆ ನಾವು ಯಾವ ರೀತಿ ಪೋಷಿಸ್ತೀವೋ, ಏನು ಅದಕ್ಕೆ ನೀರು ಇರ್ಬೋದು ಅಥವಾ ಗೊಬ್ಬರ ಇರ್ಬೋದು ಅಥವಾ ಪೋಷಕಾಂಶಗಳಿರ್ಬೋದು, ಅದನ್ನು ಯಾವ ರೀತಿಯ ಪೋಷಕಾಂಶಗಳನ್ನು ನೀಡ್ತೀವೋ ಅದರ ಒಂದು ಫಲವನ್ನು ಕೊಡ್ತಾ ಹೋಗುತ್ತೆ. ಪ್ರತಿಯೊಬ್ಬರಿಗೂ ಅದರದೇ ಆದಂಥ ಒಂದು ಮಿತಿಯಲ್ಲಿ ಒಂದು ಜ್ಞಾನ ಇದೆ. ಆ ಜ್ಞಾನವನ್ನು ನಾವು ಅದನ್ನು ಬೆಳೆಸ್ಕೊಳ್ತಾ ಹೋಗಬೇಕು. ಇದು ನಮ್ಮ ಕೈಯಲ್ಲಿರುತ್ತೆ. ಸೊ ಹೀಗೆ ಇನ್ನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ನಾನು ಕವಿಗೋಷ್ಠಿಯಲ್ಲಿ ನೀವು ಒಂದೆರಡು ಕವನ ವಾಚನ ಮಾಡಬೇಕು ಅಂತ ಹೇಳಿದ್ದಾರೆ, ಅಲ್ಲಿ ನಾನು ಒಂದೆರಡು ಕವನವನ್ನು ವಾಚನ ಮಾಡ್ತೇನೆ. ಅಂತಿಮವಾಗಿ ಅದು ಹೇಳಿದೆನಲ್ಲ, ನಾನು ಅಪಘಾತಕ್ಕೆ ಈಡಾಗಿದ್ದೆ, ಮನೇಲಿ ಕೂತ್ಕೊಂಡಿದ್ದೆ. ಆವಾಗ ನಾನು 2005ರಲ್ಲಿ ವಾಕರ್ ಇಟ್ಕೊಂಡು ನಾನು ದೂರದರ್ಶನಕ್ಕೆ ಹೋಗಿದ್ದೆ. ವಾರ್ತಾ ವಾಚಕರಿಗೆ ಒಂದು ಅವಕಾಶ ಇತ್ತು. ಅವತ್ತು ಸೆಲೆಕ್ಷನಿಗೆ ಹೋಗಿದ್ದೆ ನಾನು. ಅಲ್ಲಿ ಪ್ರಪ್ರಥಮವಾಗಿ ನನಗೆ ಪ್ರಾಂಪ್ಟರ್ ಮೇಲೆ ಇದು ಬಂತು, ಕನ್ನಡ ವಾರ್ತೆ ಬರ್ತಾ ಹೋಯಿತು. ನಾನು ಮೊದಲೇನು ಎಲ್ಲೂ ಓದಿರಲಿಲ್ಲ, ಕನ್ನಡ ತುಂಬ ಚೆನ್ನಾಗಿ ಓದ್ತಾನೆ ಹೋದೆ. ಆಮೇಲೆ ಆ ವಾರ್ತೆ ಓದ ತಕ್ಷಣ ಅವ್ರೇನು ಟೆಸ್ಟ್ ಮಾಡಿದ್ದಾರೆ ಅಂತಂದರೆ ಹಳೆಗನ್ನಡ ಕವನ ಹಾಕಿದಾರಲ್ಲಿ. ಅದು ಕನ್ನಡ ಇನ್ನೂ ಚೆನ್ನಾಗಿ ಓದ್ಬಿಟ್ಟೆ ನಾನು. ಸೊ ಆ ಹಳೆಗನ್ನಡ ಕವನವನ್ನು ಓದಿದ್ದಕ್ಕೆ ಮತ್ತು ಆ ಒಂದು ವಾಚನ ಶೈಲಿ ಇದ್ದಿದ್ದಕ್ಕೆ ಅಲ್ಲಿ ಒಂದು ಸೆಲೆಕ್ಟ್ ಆಗಿತ್ತು ನನಗೆ. ಸೊ ಅದು ಇವತ್ತವರೆಗೂ ಅವರು ನನಗೆ ಕೈ ಬಿಟ್ಟಿಲ್ಲ. ದೂರದರ್ಶನಿಗೂ ನಾನು ಅದನ್ನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಈ ಒಂದು ವೇದಿಕೆಯ ಮೂಲಕ. ಹಾಗೆ ಕೃಷಿ ಇಲಾಖೆಯ ಕೃಷಿಯ ಒಂದು ಕಾರ್ಯಕ್ರಮಗಳಿರ್ಬೋದು, ಅದನ್ನು ದೂರದರ್ಶನದಲ್ಲಿ ನನಗೆ ಕೊಡ್ತಿರ್ತಾರೆ. ನಾನು ಅದನ್ನು ತುಂಬ ಕಾಳಜಿಯಿಂದ ಅದನ್ನು ಮಾಡ್ತಾ ಇದ್ದೀನಿ. ಸೊ ಹೀಗೆ ಮತ್ತೆ ಇನ್ನೇನೋ ಹೇಳಬೇಕಂತಿದೆ, ಸಮಯದ ಅಭಾವ ಇರುತ್ತೆ. ಈ ಒಂದು ಕೃತಿ ವಿಸ್ಮಯ ಕೀಟ ಪ್ರಪಂಚ ಅನ್ನೋದು ಏನಾದರೂ ಒಂದು ನಮ್ಮ ಇರೋದು ಜ್ಞಾನವನ್ನು ನಾವು ಸಾಧನೆ ಮಾಡಬೇಕು ಅಂತ ಹೇಳಿ ಅನಿಸಿದಾಗ ನಾನೇ ವೈಯಕ್ತಿಕವಾಗಿ ನನ್ನ ಒಂದು ಕ್ಯಾಮ್ರಾ ತೊಗೊಂಡು ಇದೊಂದು ಫೋಟೋಗಳನ್ನು ಕ್ಲಿಕ್ಕಿಸ್ತಾ ಎಲ್ಲೆಲ್ಲಿ ಹೋಗ್ತೀನಿ, ಕರ್ನಾಟಕದ ಹೊರಗಡೆನೂ ಹೋಗಿ ಫೋಟೋವನ್ನು ಕ್ಲಿಕ್ಕಿಸಿ ಅದನ್ನು ಪ್ರಜಾವಾಣಿಗೆ ಒಂದು 4 ವರ್ಷ ಕೀಟ ಪ್ರಪಂಚ ಅಂತ ಹೇಳಿ ಒಂದು ಅಂಕಣ ಬರಿತಾ ಹೋದೆ. ಸೊ ಆ ಒಂದು ಫಲ ಇಲ್ಲಿ ನನಗೆ ಸಿಕ್ಕಿದೆ. ಕನ್ನಡದಲ್ಲಿ ನೀವು ಪ್ರಪ್ರಥಮ ಒಂದು ಕೃತಿ ಕನ್ನಡದಲ್ಲಿ ಕೀಟದ ಬಗ್ಗೆ ವಿಸ್ಮಯ ಇಷ್ಟು ಇದೆ ಅಂತ ಹೇಳಿದ್ರೆ, ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರು ನನಗೆ ತಪ್ಪಿಕೊಂಡು ಇದೊಂದು ಪೂರ್ತಿ ಕೃತಿಯನ್ನು ಓದಿ ಬೆನ್ನುಡಿ ಬರೆದು ಅವರು ನನ್ನನ್ನು ಕೀಟಶಾಸ್ತ್ರಜ್ಞನಾಗಿ ಮಾಡಿಬಿಟ್ಟೆಪ್ಪ ಅಂತೇಳಿ ಗಟ್ಟಿಯಾಗಿ ತಪ್ಪಿಕೊಂಡಿರೋದನ್ನು ನಾನು ಸ್ಮರಿಸ್ತೇನೆ, ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರು. ಸೊ ಹೀಗೆ
ಏನು ಮಾಡಬೇಕು ಅಂತ ಇದೀವೋ ಅದನ್ನು ನಾವು ಶ್ರದ್ಧೆ ನಿಷ್ಠೆ ಮತ್ತು ಸಮಯ ಜ್ಞಾನ ಮಾಡಿ ಅದನ್ನು ಮಾಡ್ತಾ ಹೋದರೆ ಖಂಡಿತ ನಮಗೆ ಯಶಸ್ಸನ್ನು ಲಭಿಸುತ್ತೆ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಹಿಂದ್. ಧನ್ಯವಾದಗಳು ನೂರ್ ಸಮದ್ ಅಬಲಗೆರೆ ಅವರು ನಡೆದು ಬಂದ ದಾರಿಯನ್ನು ಬಹಳ ಸುಂದರವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಪ್ರೇರಣೆ ಆಗುವಂತಹ ಮಾತುಗಳನ್ನು ಅವರು ಆಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಸ್ನೇಹಿತರೆ, ಈ ಒಂದು ಕೃತಿಯ ಪ್ರಶಸ್ತಿಗಾಗಿ 3 ಜನ ತೀರ್ಪುಗಾರರು ನಮ್ಮ ಜೊತೆಗಿದ್ದರು. BM ಬಶೀರ್, ವಾರ್ತಾ ಭಾರತೀಯ BM ಬಶೀರ್ ಪತ್ರಕರ್ತ, ಹಾಗೆ ಅಬ್ದುಲ್ ರಜಾಕ್ ಅನಂತಾಡಿ ಉಪನ್ಯಾಸಕರು, ಫಾತಿಮಾ ರಲಿಯಾ ಹೆಜ್ಮಾಡಿ ಕಥೆಗಾರ್ತಿ. ಅವರಿಗೊಂದು ನೆನಪಿನ ಕಾಣಿಕೆ ಕೊಡಲಿಕ್ಕಿದೆ. ಅದರಲ್ಲಿ ಅವರು ಬಂದಿದ್ದರೆ ದಯವಿಟ್ಟು ವೇದಿಕೆಗೆ ಬಂದು ಆ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಮಾಡಿದ್ದೆ ಅದು ಅವರಿದ್ರೆ ಹೇಳಬಹುದಿತ್ತು, ಇಲ್ದಿದ್ರು ತೊಂದರೆ ಇಲ್ಲ, ನಿಮ್ಮ ಹತ್ರ ಹೇಳ್ತೇನೆ ನಾನು. ಕಾದರು ತುಂಬಾ ಕಾದರು, ಬಹುದಿನಗಳಿಂದ ಕಾದರು ನನಗೆ ನೆನಪಿದೆ. ನನಗೆ ಇವತ್ತು ಕೊಟ್ಟಿರುವಂಥ ಟಾಪಿಕ್ ಸೌಹಾರ್ದತೆ ಅಂಥೇಳಿ. ಬಹುಶಃ ಒಬ್ಬ ವೃತ್ತಿಪರ ವ್ಯಂಗ್ಯ ಚಿತ್ರಕಾರನಿಗೂ ರಾಜಕಾರಣಿಗಳಿಗೂ ಸೌಹಾರ್ದತೆ ಇರಬಾರದು. ಆದರೆ ಸೌಹಾರ್ದತೆಯ ಬಗ್ಗೆ ಮಾತಾಡಲಿಕ್ಕೆ ಅಂತ ನಿಮ್ಮ ಎದುರು ನಿಂತಿದ್ದೇನೆ. ಮಾನ್ಯ ಅಬ್ಬಲಗೆರೆಯವರನ್ನು ಅಭಿನಂದಿಸುತ್ತಾ ನನಗೆ ಕೊಟ್ಟಂಥ ವಿಷಯದ ಕಡೆಗೆ ಹೊರಡ್ತಾ ಇದ್ದೇನೆ. ಸೌಹಾರ್ದತೆ ಅಂದು ಇಂದು ಮುಂದು ಅಂತ ನನಗೊಂದು ಟಾಪಿಕ್ ಕೊಟ್ಟಿದ್ದಾರೆ. ಈ ಸೌಹಾರ್ದತೆಯ ಬಗ್ಗೆ ಎಷ್ಟು ಮಾತಾಡೋದು. ಕೆಲವು ರೋಗಗಳೇ ಹಾಗೆ, ಅದಕ್ಕೆ ಮದ್ದು ಕುಡಿತಾನೇ ಇರಬೇಕು. ನಮಗದು ಬೇಡ ಸಾಕು ಅಂತ ಅನಿಸಿದ್ರು ಕೂಡ ಕುಡಿತಾನೆ ಇರಬೇಕು, ಅದು ಗುಣ ಆಗಬೇಕು ಅಂತ ಹೇಳಿದ್ದಾರೆ. ಸೌಹಾರ್ದತೆಗೆ ಈ ಪ್ರಪಂಚದಲ್ಲಿ, ಈ ದೇಶದಲ್ಲಿ, ಈ ರಾಜ್ಯದಲ್ಲಿ 1-2 ಉದಾಹರಣೆಗಳಿರುವಂಥದ್ದ. ನೀವು ಚರಿತ್ರೆಯನ್ನು ತಗೊಳ್ಳಿ, ಪುರಾಣಗಳನ್ನು ತಗೊಳ್ಳಿ, ಎಲ್ಲಿ ನೋಡಿದ್ರು ಸೌಹಾರ್ದತೆಗೆ ಬಹಳಷ್ಟು ಅನೇಕ ಉದಾಹರಣೆಗಳು ಸಿಗ್ತವೆ. ಬೇರೆ ದೂರದ ವಿಚಾರಗಳನ್ನೆಲ್ಲ ಬಿಟ್ಟುಬಿಡಿ, ನಮ್ಮ ದಕ್ಷಿಣ ಕನ್ನಡಕ್ಕೆ ಬನ್ನಿ. ಇಲ್ಲಿಯ ನಮ್ಮ ಭೂತಾರಾಧನೆಯ ಕಲ್ಟ್ ಹಿಂದೂ ಧರ್ಮದ್ದು ಮತ್ತು ಮುಸಲ್ಮಾನರ ಈ ನೇರ್ಚೆ ಇರ್ಬೋದು ಅಥವಾ ಉರುಸ್ ಇರ್ಬೋದು, ಈ 2 ಧಾರ್ಮಿಕ ಕಾರ್ಯಗಳು ಎಷ್ಟೊಂದು ಸೌಹಾರ್ದಯುತವಾಗಿ ಮೊದಲು ನಡೀತಾ ಇತ್ತು ಅಂತ ನಮಗೆ ಮನಸ್ಸಿಗೆ ತಂದುಕೊಳ್ಳುವಾಗಲೇ ಒಂಥರ ತಂಗಾಳಿ ಬೀಸಿದ ಹಾಗೆ ಆಗ್ತದೆ. ಆ ದಿನಗಳಲ್ಲಿ ಹೋದವು ಅಂತೇಳಿ ನಾನು ನಿಮಗೆ ನೀವೆಲ್ಲರೂ ಒಂದು ಜೋಕನ್ನು ನೋಡಿರ್ಬೋದು. ಇದರಲ್ಲಿ ಯೂಟ್ಯೂಬಲ್ಲಿ ಅರವಿಂದ ಬೋಳಾರ್ ಅವರು ಹೇಳಿದ್ದು, ಬಾಣೆಮಂಗಳೂರು ಸೇತುವೆಯ ಕೆಳಗೆ ಸುಸೈಡ್ ಮಾಡಿಕೊಳ್ಳಿಕ್ಕೆ ಯಾರೋ ಹಿಂದೂ ಹುಡುಗರು ಹಾರಿದ್ರೆ BC ರೋಡಿಂದ ಒಂದು 8 ಮುಸ್ಲಿಂ ಹುಡುಗರು ಬಂದು ಅವ್ರನ್ನ ಮೇಲಕ್ಕೆ ಹಾಕ್ತಾರೆ, ಸಾಯ್ಲಿಕ್ಕೂ ಬಿಡುವುದಿಲ್ಲ ಅವರು ಅಂತೇಳಿ. ನಮ್ಮೂರಲ್ಲಿ ಸುಳ್ಯದಿಂದ ಸ್ವಲ್ಪ ಈ ಕಡೆ ಪೈಚಾರು ಅಂತ ಒಂದು ಜಾಗ ಇದೆ, ಮುಸ್ಲಿಂ ಬಾಗುಳ್ಳಿಯಾಗಿರುವಂತಹ ಜಾಗ ಅದು. ಅಲ್ಲಿಂದ ನನ್ನ ಊರು ಕುಕ್ಕುಜಡ್ಕಕ್ಕೆ ಹೋಗುವ ದಾರಿ ಮಧ್ಯೆ ಬೇಂಗಮಲೆ ಅಂತ ಒಂದು ಕಾಡು ದಾರಿ ಸಿಗ್ತದೆ. ಈಗ ಕೆಲವು ದಿನಗಳ ಹಿಂದೆ ಅಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು. 2 ಬೈಕ್ ಮುಖಾಮುಖಿಯಾಗಿ ಗುದ್ದಿಕೊಂಡು 3 ಜನ ಕೈ ಕಾಲು ಮುರಿದು ಬಿದ್ದಿದ್ರು, ಹೊರಳಾಡ್ತಾ ಇದ್ರು, ನರಳಾಡ್ತಾ ಇದ್ರು, ಬ್ಲಡ್ ತುಂಬ ಹೋಗ್ತಾ ಇತ್ತು ರೋಡಲ್ಲಿ. ಎಲ್ಲರೂ ಬಂದು ಸುತ್ತಮುತ್ತ ನಿಂತು ವಿಡಿಯೋ ಮಾಡ್ತಾ ಇದ್ರು, ಫೋಟೋ ತೆಗಿತಾ ಇದ್ರು, ಯಾರಿಗೋ ಫೋನ್ ಮಾಡ್ತಾ ಇದ್ರು. ಯಾರೊಬ್ಬ 108ಕ್ಕೆ ಫೋನ್ ಮಾಡಿದ, 108 ಇನ್ನೇನು 5 ನಿಮಿಷದಲ್ಲಿ ಬಳ್ಳಾರಿಯಿಂದ ಬರ್ತದೆ ಅಂತ ಆ ಕಡೆಯಿಂದ ರಿಪ್ಲೈ ಸಿಕ್ತು. ಎಲ್ಲರೂ ಕಾಯ್ತಾ ನಿಂತಿದ್ರು, ಯಾರು ಎತ್ತಿ ಅವರನ್ನು ಸಾಗಿಸುವ, ಎಲ್ಲರೂ ಕಾರು ಜೀಪು ಎಲ್ಲವೂ ಇದೆ. 108ಕ್ಕೆ ಫೋನ್ ಮಾಡಿ 108 ಸೆಕೆಂಡುಗಳಾಗಲಿಲ್ಲ, ಪೈಚಾರಿಂದ ಒಂದು 8 ಹುಡುಗರು ಬಂದು, ಮುಸ್ಲಿಂ ಹುಡುಗರು ಬಂದು ಅವ್ರನ್ನ ಎತ್ತಾಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದ್ರು. ನನಗೆ ಆಮೇಲೆ ಗೊತ್ತಾಯಿತು, ವಿಚಾರಿಸಿದೆ ನಾನು, ಈ ರೋಡಲ್ಲಿ ನರಳ್ತಾ ಕಾಲು ಕಟ್ಟಾಗಿ ಬ್ಲಡ್ ಹೋಗಿ ನರಳ್ತಾ ಇದ್ದಲ್ಲ ಹುಡುಗ, ಅವರ ತಂದೆ ಸುಳ್ಯ ತಾಲೂಕಿನ ಒಂದು ಗ್ರಾಮದ ಸಂಘ ಪರಿವಾರದ ಬಹಳ ದೊಡ್ಡ ಪ್ರಮುಖ. ಆ ರಾತ್ರಿ ಒಂದೇ ಒಂದು ಕ್ಷಣವಾದರೂ ಅವರಿಗೆ ಯಾವುದಾದ್ರೂ ಒಂದು ಚಿತ್ರ, ಒಂದು ವಾಕ್ಯ ಹೃದಯಕ್ಕೆ ಬಂದಿರಲಿಕ್ಕಿಲ್ವಾ? ಈಗ 4-5 ವರ್ಷಕ್ಕೆ ಹಿಂದೆ ಮಡಿಕೇರಿಯಲ್ಲಿ, ಕೊಡಗುನಲ್ಲಿ ಭೂಕುಸಿತ ಆಯಿತು, ಎಲ್ಲ ಮನೆಗಳು ಮಠಗಳೆಲ್ಲ ಕೊಚ್ಚೋದು. ನಾನು ಹೋಗಿದ್ದೆ ಒಂದು ದಿವಸ ನೋಡಲಿಕ್ಕೆ. ಎಷ್ಟು ಒಂದು 100-106 ಹುಡುಗರು ಆ ಕೆಸರಿನ ಒಳಗಡೆ ಕೂತು ಹೋಗಿ ಕೈ ಹಿಡ್ಕೊಂಡು ಈ ಸಂತ್ರಸ್ತರನ್ನ ಕರೆದು ತರ್ತಾ ಇದ್ರು, ರಕ್ಷಣೆ ಮಾಡ್ತಾ ಇದ್ರು, ಕೆಸರನ್ನ ದೂರ ಸರಿಸ್ತಾ ಇದ್ರು, ನೀರಿಗೆ ಹೋಗ್ಲಿಕ್ಕೆ. ಯಾರು ಅವ್ರು ಗೊತ್ತಾ? ಒಂದಷ್ಟು ಬಜರಂಗ ದಳದ ಹುಡುಗರು, ಒಂದಷ್ಟು PFI ಹುಡುಗರು, ಒಂದಷ್ಟು SDPI ಹುಡುಗರು, ನಮ್ಮ ಪರಿಚಯ ಇರೋರೆ, ಒಂದಷ್ಟು ಬೇರೆ ಬೇರೆ ಧರ್ಮದ ಹುಡುಗರು, ಬೇರೆ ಬೇರೆ ಏಜಿನ ಹುಡುಗರು.
ಯಾಕೆ ಈ ನಮ್ಮ ಹೃದಯಗಳು ಬೆಸೀಲಿಕ್ಕೆ, ಪ್ರೀತಿ ಮನುಷ್ಯನ ಮಧ್ಯೆ ಪ್ರೀತಿ ಉಂಟಾಗಲಿಕ್ಕೆ ದುರಂತಗಳೇ ಯಾಕೆ ಆಗಬೇಕು ಅಂತ, ಕಷ್ಟ ಇದ್ದ ಕಾಲವೇ ಯಾಕೆ ಆಗಬೇಕು? ಸುಖದಲ್ಲಿದ್ದಾಗ ನಮಗೆ ಸೌಹಾರ್ದತೆ ನೆನಪು ಯಾಕೆ ಬರುವುದಿಲ್ಲ? ಪ್ರೀತಿಯ ಬಾಂಧವ್ಯದ ನೆನಪು ಯಾಕೆ ಬರುವುದಿಲ್ಲ ಅಂತಂದ್ರೆ, ಹಾಲು ತುಪ್ಪದಲ್ಲಿ ಕೈ ತೊಳಿತಾ ಊಟ, ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತಾ ಸುಖವಾಗಿದ್ದಾಗ ಮಧ್ಯದಲ್ಲಿ ರಾಜಕೀಯ ಅಂತ ಒಂದು ಬರ್ತದೆ, ಕುರ್ಚಿ ಅಂತ ಒಂದು ಬರ್ತದೆ, ಅಧಿಕಾರ ಅಂತ ಒಂದು ಬರ್ತದೆ, ದುಡ್ಡು ಅಂತ ಒಂದು ಬರ್ತದೆ. ನಾನು ರಾಜಕಾರಣಿಗಳನ್ನು ಬ್ಲೇಮ್ ಮಾಡೋದಿಲ್ಲ, ಬಟ್ ಅವರು ಸೂತ್ರದ ಬೊಂಬೆಗಳಷ್ಟೇ. ಅವರನ್ನ ಎಲ್ಲೋ ಒಂದು ಕಡೆ ಕಂಟ್ರೋಲ್ ಮಾಡುವಂತ ಒಂದು ಇನ್ವಿಸಿಬಲ್ ಫಿಗರ್ಸ್ ಕೆಲವಿದ್ದಾರೆ ನೋಡಿ, ಅವುಗಳ ಕೆಲಸ. ನನಗೆ ನಾನು ಸುಮ್ಮನೆ ಒಂದು ಹೈಪೋಥೆಟಿಕಲ್ ಆದಂಥ ಒಂದು ಉದಾಹರಣೆಯನ್ನು ಹೇಳ್ತೇನೆ ನಿಮಗೆ. ಸುಮ್ಮನೆ ಎಕ್ಸ್ಟ್ರೀಮ್ ಒಂದು ಕಲ್ಪನೆ, ಒಂದು ಕಲ್ಪಿತ ಸಂಗತಿಯನ್ನು ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಇಡ್ತೇನೆ ನಾನೀಗ. ಒಂದೊಮ್ಮೆ ಈ ಜಗತ್ತು ಕಂಪ್ಲೀಟ್ ಭೂಕಂಪ ಆಗಿ ನಾಶ ಆಯಿತು ಅಂತ ಇಟ್ಕೊಳ್ಳಿ. ಕಂಪ್ಲೀಟ್ ಭೂಕಂಪ ಆಯಿತು, ಏನಿಲ್ಲ, ಇಲ್ಲಿ ಜೀವ ಜಂತುಗಳೇ ಇಲ್ಲ, ಪ್ರಾಣಿಗಳು ನಾಶವಾದ್ರು, ಮನುಷ್ಯರು ಎಲ್ಲ ನಾಶವಾದ್ರು, ಏನೂ ಇಲ್ಲ, ಇಲ್ಲಿ ಇಬ್ರು ಮಾತ್ರ ಉಳಿದ್ರು ಅಂತ ಇಟ್ಕೊಳ್ಳಿ. ಇಬ್ರು ಮಾತ್ರ ಉಳಿದ್ರು. ಫಾರ್ ಎಕ್ಸಾಂಪಲ್ ಒಂದು ಹೆಸರು ತಗೊಳ್ಳೋದಿದ್ರೆ, ಒಬ್ರು ಮೋಹನ್ ಭಾಗವತ್, ಇನ್ನೊಬ್ರು OIC ಉಳಿದ್ರು ಅಂತ ಇಟ್ಕೊಳ್ಳಿ. ಆಯಿತು, ಅವ್ರ ಹೆಸರನ್ನ ಸೈಡಿಗಿಡುವ, ಸುಮ್ಮನೆ ಹೆಸರು ರಬ್ ಮಾಡಿಬಿಡಿ. ಒಂದು ಧರ್ಮದ ಉಗ್ರ ಪ್ರತಿಪಾದಕ ಒಬ್ಬ, ಇನ್ನೊಂದು ಧರ್ಮದ ಉಗ್ರ ಪ್ರತಿಪಾದಕ ಒಬ್ಬ, ಅವರಿಬ್ಬರು ಎದುರಾಬದ್ರ ಬರ್ತಾರೆ ಅಂತ ಇಟ್ಟುಕೊಳ್ಳಿ. ಪ್ರಪಂಚ ಇಡೀ ನಾಶ ಆಗಿದೆ. ನನ್ನ ಧರ್ಮ ಶ್ರೇಷ್ಠ, ನಿನ್ನನ್ನು ಕುತ್ತಿಕೊಳ್ತೇನೆ, ನೀನಿರಬಾರ್ದು, ನೀನು ನಾಶ ಆಗಬೇಕು ಅಂತ ಇವನು, ನನ್ನ ಧರ್ಮ ಶ್ರೇಷ್ಠ, ನಿನ್ನನ್ನು ಇರಿದುಕೊಳ್ತೇನೆ ಅಂತ ಅವನು ಹೇಳಬಲ್ಲನೋ? ಅಥವಾ ಹೇ ನನ್ನ ಹೃದಯದ ಬಂಧುವೆ, ಜಗತ್ತಿನಲ್ಲಿ ನನಗೆ ಯಾರು ದಾತಾರರಿಲ್ಲ, ನೀನೊಬ್ಬ ಮಾತ್ರ ನನಗೆ ಇರುವಂತಹ ಸಂಗಾತಿ. ನಾವು ಕತ್ತಿಗಳನ್ನು ಹುಡುಕೋದಲ್ಲ, ಆಹಾರ ಎಲ್ಲಿದೆ ಅಂತ ಹುಡುಕುವ, ತೊಟ್ಟು ನೀರು ಎಲ್ಲಿದೆ ಅಂತ ಹುಡುಕುವ ಅಂತ ಹೃದಯ ತೆರೆದು ತೋಳು ತೆರೆದು ಅಪ್ಪಿಕೊಳ್ತಾನೋ? ಬಹುಶಃ ಎರಡನೆಯ ಘಟನೆ ಸಂಭವಿಸಬಹುದು ಅಲ್ವಾ? ಅಂದ್ರೆ ಅದನ್ನೇ ನಾನು ಹೇಳಿದ್ದು, ದುರಂತಗಳೇ ಯಾಕೆ ಆಗಬೇಕು ಹೃದಯಗಳು ಬೆಸೀಲಿಕ್ಕೆ? ಸುತ್ತಮುತ್ತೊಂದು ಪ್ರಪಂಚ ತುಂಬಿಕೊಂಡಿರುವಾಗ, ನನ್ನ ಸುತ್ತಲೊಂದು ಪ್ರಪಂಚ, ನನ್ನದು ಲೋಕ ಸೃಷ್ಟಿಯಾಗಿರುವಾಗ ನನಗೆ ಅಸ್ತಿತ್ವದ ಪ್ರಶ್ನೆ ಬರ್ತದೆ, ಅಹಂನ ಪ್ರಶ್ನೆ ಬರ್ತದೆ. ಇವರಲ್ಲಿ ನಾನು ಇವರನ್ನು ನಿಯಂತ್ರಣ ಮಾಡಬೇಕು ಅಂತ ಒಂದು ಕೆಟ್ಟ ಬುದ್ಧಿ ಒಳಗಡೆ ಬರ್ತದೆ. ಪುಟ್ಟಣ್ಣಯ್ಯನ ಹೆಸರು ಕೇಳಿರ್ಬೋದು ನೀವು, ರೈತ ಸಂಘದ ನಾಯಕ ಪುಟ್ಟಣ್ಣಯ್ಯವರು. ಅವರ ಭಾಷಣ ಒಂದ್ಸಲ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಅವರ ಮಗ ದರ್ಶನ್ ಪುಟ್ಟಣ್ಣಯ್ಯ ಈ ಸಲ ಎಲೆಕ್ಷನ್ ನಿಂತಿದ್ದಾರೆ ಮಂಡ್ಯದಲ್ಲಿ. ಈ ಪುಟ್ಟಣ್ಣಯ್ಯ ಅವರು ಮಾತಾಡ್ತಾ ಹೇಳ್ತಾರೆ, ಒಂದು ಜೋಕ್ ಹೇಳ್ತಾರೆ, ಅಲ್ಲ ನಮ್ಮ ಪ್ರಧಾನಮಂತ್ರಿಗಳು ಆ ಧರ್ಮ, ಈ ಧರ್ಮ, ಆ ಮಸೀದಿ, ಈ ಮಂದಿರ ಅಂತ ಹೇಳ್ತಾರಲ್ವಾ, ಅಥವಾ ಹೊಡೆದಾಡಿಕೊಳ್ಳುವ ಜನಗಳಿಗೆ ಸಪೋರ್ಟ್ ಮಾಡುವಾಗ ಸುಮ್ಮನೆ ಸೈಲೆಂಟ್ ಆಗಿರ್ತಾರಲ್ವಾ? ನಮ್ಮೂರಲ್ಲಿ KMF ಹಾಲು ಹಾಕೋ ಡೈರಿ ಇದೆ, ಅದಕ್ಕೆ ಹಿಂದೂಗಳ ಹಾಲು ಬರ್ತದೆ, ಮುಸಲ್ಮಾನರ ಹಾಲು ಬರ್ತದೆ, ಕ್ರಿಶ್ಚಿಯನ್ರ ಹಾಲು ಬರ್ತದೆ, ಎಲ್ಲ ಹಾಲುಗಳು ಒಂದಾಗ್ತವೆ, ಒಂದು ಪಾತ್ರೆಯಲ್ಲಿ ತುಂಬಿಕೊಳ್ಳುತ್ತದೆ ಮತ್ತು ಅವರವರ ಮನೆಗಳಿಗೆ ಪ್ಯಾಕ್ ಆಗಿ ಅವರವರ ಬೇರೆಯವರ ಮನೆಗಳಿಗೆ ಹೋಗ್ತದೆ. ನಮ್ಮ ಊರಲ್ಲಿ ಎಮ್ಮೆ ಇದೆ, ಆ ಎಮ್ಮೆ ಎದುರು ನಿಂತು ವೆಂಕಟರಮಣ ಸ್ವಾಮಿ ಗೋವಿಂದ ಅಂತ ಹೇಳಿದ್ರು ಅದು ಹಾಲು ಕೊಡ್ತದೆ, ಅಲ್ಲಾಹು ಅಕ್ಬರ್ ಅಂತ ಹೇಳಿದ್ರು ಅದು ಹಾಲು ಕೊಡ್ತದೆ, ಹೇ ಜೀಸಸ್ ಅಂತ ಹೇಳಿದ್ರು ಅದು ಹಾಲು ಕೊಡ್ತದೆ. ಅಲ್ರಿ, ನಾನು ಹೇಳೋದು ಎಮ್ಮೆನೇ ಪ್ರಧಾನಮಂತ್ರಿ ಮಾಡಿದ್ರೆ ಹೇಗಿರ್ಬೋದು ಅಂತ. ಒಂದು ಎಕ್ಸ್ಟ್ರೀಮ್ ಜೋಕ್ ಅಂತ ಅನಿಸಿದ್ರು ಕೂಡ ಅದರ ಹಿಂದಿರುವ ತಥ್ಯ ಎಷ್ಟು? ಅದೆಲ್ಲ ಒಂದು ಝೂ ಮೈದಾನದಲ್ಲಿ ಒಂದು 10-12 ಜನ ಹುಲಿಗಳನ್ನು ನೋಡ್ಲಿಕ್ಕೆ ಹೋದ್ರಂತೆ. ಒಂದು ಹುಲಿ ಇನ್ನೊಂದು ಹುಲಿಗೆ ಹೇಳಿತಂತೆ, ನೋಡು ಅಲ್ಲಿ ನಿಂತಿದ್ದಾನಲ್ಲ ಅವನು ಹಿಂದೂ, ಅಲ್ಲಿ ನಿಂತಿದ್ದಾನಲ್ಲ ಅವನು ಮುಸಲ್ಮಾನ, ಅವನು ಕ್ರಿಶ್ಚಿಯನ್, ನೋಡು ಶರೀರ ಹಿಪ್ಪೆಯಾಗಿ ನಿಂತಿದ್ದಾನಲ್ಲ ಅವನು ದಲಿತ, ನೋಡು ಅಲ್ಲಿ ಸ್ವಲ್ಪ ದೂರದಲ್ಲಿ ಯಾರಿಗೂ ತಾಗದ ಹಾಗೆ ಮುಟ್ಟದ ಹಾಗೆ ನಿಂತಿದ್ದಾನಲ್ಲ ಅವನು ಬ್ರಾಹ್ಮಣ. ಆಗ ಮತ್ತೊಂದು ಹುಲಿ ಕೇಳಿತಂತೆ, ಹಾಗಾದ್ರೆ ಇಲ್ಲಿ ಮನುಷ್ಯರು ಯಾರಿಲ್ವಾ? ಇವೆಲ್ಲ ಚದುರಿದ ರೂಪಕಗಳನ್ನು ನಾನು ಹೇಳ್ತಾ ಇರೋದು. ನನಗೆ ಕೊಟ್ಟ ಟಾಪಿಕ್ ಬಂದು ಸೌಹಾರ್ದತೆ, ಅಂದು ಇಂದು ಮುಂದು ಅಂತೇಳಿ ಎರಡು ಸಿಗ್ನಿಫಿಕೆಂಟ್ ಆದಂಥ ಉದಾಹರಣೆಗಳನ್ನು, ಘಟನೆಗಳನ್ನು ನಿಮ್ಮ ಎದುರುಗಿಡ್ತೇನೆ ನಾನು.
ನನ್ನೂರು ಕುಕ್ಕುಜಡ್ಕ. ಅಲ್ಲಿ ನಾನು ಬಾಲ್ಯದಲ್ಲಿ ಇದ್ದ ಮನೆಯಿಂದ ಒಂದು 20 ಮೀಟರ್ ದೂರದಲ್ಲಿ ಭೂತಕೋಲ ನಡೀತಾ ಇತ್ತು. ವಿಷ್ಣುಮೂರ್ತಿ ದೈವದ ಒತ್ತೆಕೋಲ, ನಿಮಗೆಲ್ಲ ಗೊತ್ತಿರ್ಬೋದು ಒತ್ತೆಕೋಲ. ಬರೀ ವಿಷ್ಣುಮೂರ್ತಿ ದೈವ ಮಾತ್ರ ಅಲ್ಲ, ಅಲ್ಲಿ ಸಹ ಪರಿವಾರ ದೈವಗಳೊಂದು 10 ಇರ್ತಿದ್ವು. ಬೆಳಗಾಗ್ತಿದ್ದು ಓಡ್ತಿದ್ವು ಚೆಂಡೆ ಪೆಟ್ಟು ಬಿದ್ದ ತಕ್ಷಣ. ವರ್ಷಕ್ಕೊಮ್ಮೆ ದೊಡ್ಡ ಜಾತ್ರೆ ನಡೀತಾ ಇತ್ತು, ಒಂದು 4-5 ದಿವಸದ ಜಾತ್ರೆ. ನಿಮಗೆಲ್ಲ ಗೊತ್ತಿರ್ಬೋದು, ಜಾತ್ರೆ, ಹಿಂದೂ ಜಾತ್ರೆಗಳಿಗೆ ಮುಸಲ್ಮಾನ ವ್ಯಾಪಾರಿಗಳು ಬರಬಾರದು ಅಂತ ಬಹಿಷ್ಕಾರ ಹಾಕಿದ ಈ ದಿನದಲ್ಲಿ ನಿಂತು ನಾನು ಮಾತಾಡ್ತಾ ಇದ್ದೇನೆ. ನಮ್ಮ ದೈವ ಹೇಗೆ ಇರುತ್ತದೆ ಅಂತ ಹೇಳಿದ್ರೆ, ಕುಣಿತದೆ, ಚೆಂಡೆಗೆ ಕುಣಿತದೆ, ನಾಗಸ್ವರಕ್ಕೆ ಕುಣಿತದೆ, ವಾದ್ಯಕ್ಕೆ ಕುಣಿತದೆ, ವಾದ್ಯಕ್ಕೆ ಹೆಜ್ಜೆ ಹಾಕ್ತದೆ. ಅದನ್ನು ವಾದ್ಯದವನು ಕುಣಿಸ್ತಾನೆ ಹೆಜ್ಜೆ ಹಾಕಿಸುವ ಮೂಲಕ. ಅದು ಕುಣಿದು ಆವೇಶ ಬಂದು ಕುಣಿದು ಎಲ್ಲ ಆದಮೇಲೆ ಒಂದು ತೆಂಗಿನಕಾಯಿಯನ್ನು ತಗೊಂಡಿಗೆ ಫಸ್ಟು ವಾದ್ಯದವನಿಗೆ ಕೊಡ್ತದೆ. ಅದು ಅವನಿಗೆ ಸಲ್ಲುವ ಮೊದಲ ಗೌರವ. ಎಳನೀರು ಕುಡಿತದೆ, ಕುಡಿಯುವ ಮೊದಲು ವಾದ್ಯದವನ ಎದುರು ಬಂದು ಹೀಗೆ ಹೇಳ್ತದೆ, ನಾನು ಕುಡಿತೇನೆ ಅಂತ ಹೇಳಿ. ಅದು ಅವನಿಗೆ ಸಲ್ಲುವ ಮೊದಲ ಗೌರವ. ಮತ್ತೆ ಉಳಿದವರಿಗೆ ಆಡ್ಯರಿಗೆಲ್ಲ ತೋರಿಸ್ತದೆ. ನಮ್ಮೂರಲ್ಲಿ ವಿಷ್ಣುಮೂರ್ತಿ ಕುಣಿತಾ ಇದ್ದಾಗ ಅಥವಾ ಇತರ ದೈವಗಳು ಕುಣಿತಾ ಇದ್ದಾಗ ವಾಲಗ ಊದಿದವರು, ಚೆಂಡೆ ಬಾರಿಸಿದವರು ಯಾರು ಗೊತ್ತಾ? ನಮ್ಮ ಪಕ್ಕದ ಊರಿನ ಪಂಜ ಅಂತ ಒಂದು ಜಾಗ ಇದೆ, ಪಂಜದ ಸಾಯಿಬರು. ವಾಲಗ ಊದುತ್ತಾ ಇದ್ದವರು ಹಿಂದೂ ದೈವ ಒಂದು ಕುಣಿತಾ ಇದ್ದಾಗ, ಈಗ ಹೊರಗಡೆ ಅಲ್ಲ, ಒಳಗಡೆ, ಆ ವ್ಯವಸ್ಥೆ ಒಳಗಡೆ ಅದರ ಒಂದು ಪ್ರಮುಖ ಭಾಗ ಆಗಿ ವಾಲಗ ಊದ್ತಾ ಇದ್ದವರು ಪಂಜದ ಸಾಯಿಬರು ಮತ್ತು ಅವರ ಕುಟುಂಬ. ಸಾಯಿಬರು ತೀರಿ ಹೋದ ಮೇಲೆ ಅವರು ಬರುವುದು ನಿಂತೋಯ್ತು. ಇವತ್ತು ಈ ದಿನ ಕಲ್ಪಿಸಿಕೊಳ್ಳಿ ಆ ಒಂದು ಚಿತ್ರವನ್ನ. ಪುತ್ತೂರು ಬೇಡಿ ಗರ್ನಲ್ ಸಾಹೇಬರ ಬೇಡಿ ಇಲ್ಲದಿದ್ರೆ ಪುತ್ತೂರು ಜಾತ್ರೆ ಸಂಪನ್ನವಾಗ್ತಿತ್ತೇನ್ರಿ? ಇಂಥ 100 ಉದಾಹರಣೆಗಳನ್ನು ಹೇಳ್ತಾ ಹೋಗಬಹುದು. ಇದು ಹಿಂದೆ ಹೇಗಿತ್ತು ಹಾಗಂತ ನನ್ನ ಪ್ರೀತಿಯ ಸ್ನೇಹಿತರೆ, ನನ್ನ ಪ್ರೀತಿಯ ಬಂಧುಗಳೇ, ನಾವು ಯಾರು ನಿರಾಶಾದಾಯಕರಾಗಬೇಕಾದದ್ದಿಲ್ಲ. ಇಂದು ಹೇಗಿದೆ ಅಂತಲೂ ಹೇಳ್ತೇನೆ. ನಮಗೆ ಕಾಣೋದು ಪೇಪರ್ನಲ್ಲಿ ಬರುವ ಸುದ್ದಿ, ಎಲೆಕ್ಷನ್ಗೆ 1-6 ತಿಂಗಳಿರುವಾಗ ಕೊಚ್ಚಿಕೊಂಡ ಸುದ್ದಿಗಳು ಮಾತ್ರ ಅಲ್ವೋ. ನೆಗೆಟಿವ್ ಸುದ್ದಿಗಳು ಯಾವಾಗಲೂ ಬೇಗ ನಮ್ಮ ಮನಸ್ಸನ್ನ ಇದುವೇ ತುಂಬಿಕೊಂಡಿದೆ ಅಂತ. ಒಂದು ಊರಿನಲ್ಲಿ, ಒಂದು ಸಮಾಜದಲ್ಲಿ 100 ಜನರಿದ್ದಾರೆ ಅಂತ ಇಟ್ಕೊಳ್ಳಿ. ಒಂದು ಊರಿನಲ್ಲಿ 100 ಜನರು, 98 ಜನ ಒಳ್ಳೆಯವರು, 3 ಜನ ಕೆಟ್ಟವರು, 97 ಜನ ಒಳ್ಳೆಯವರು, 3 ಜನ ಕೆಟ್ಟವರು. ಪಕ್ಕನೆ 1 ಗಂಟೆ ವಿಸಿಟ್ ಮಾಡಿ ಹೋಗುವವನಿಗೆ ಈ 3 ಜನ ಕೆಟ್ಟವರೇ ಅಬ್ಬರ ಕಂಡು ಈ ಊರಿನಲ್ಲಿ ಎಲ್ಲ ಕೆಟ್ಟವರು ಅಂತಲೇ ಅನ್ನಿಸ್ಬಿಡ್ತದೆ ನಿಮಗೆ. ಯಾಕಂದ್ರೆ ಅವರ ಅಬ್ಬರ ಜಾಸ್ತಿ ಇರ್ತದೆ. ಯಾವಾಗಲೂ ಒಳ್ಳೆಯವರು ಬಹಳ ಬೇಗ ಚದುರಿ ಹೋಗ್ತಾರೆ, ಕೆಟ್ಟವರು ಬಹಳ ಬೇಗ ಒಂದಾಗ್ತಾರೆ. ಹೀಗೆ ಇನ್ನೊಂದು ಉದಾಹರಣೆಯನ್ನು ನಾನು ನಿಮ್ಗೆ ಹೇಳ್ತೇನೆ. ಸುಳ್ಯದಿಂದ ಒಳಗೆ ಕೆಲವು ಕುಗ್ರಾಮಗಳಿವೆ, ಮರ್ಕಂಜ, ಉಬರಡ್ಕ, ನಮ್ಮ ಚೊಕ್ಕಾಡಿ, ಪೆರಾಜೆ, ಇಂಥ ಜಾಗಗಳೆಲ್ಲ ಇವೆ. ಕಳೆದ ವರ್ಷ ಒಂದು ಆಂದೋಲನ ನಡೆದಿತ್ತು, ನಿಮಗೆ ನೆನಪಿರಬಹುದು. ಮುಸ್ಲಿಂ ವ್ಯಾಪಾರಿಗಳ ಜೊತೆಗೆ ವ್ಯಾಪಾರ ಮಾಡಬಾರ್ದು ಅಂತೇಳಿ. ಆವಾಗ ಈ ಹಲಾಲು ಕಟ್ಟು, ಜಟಕ ಕಟ್ಟು ಅಂತೆಲ್ಲ ಅಬ್ಬರದ ಕಾಲ ಅದು. ನಾನೊಂದು ದಿವಸ ಪೆರಾಜಿಂದ ಬರ್ತಾ ನೋಡ್ತಾ ಇದ್ದೇನೆ, ರೋಡ್ ಸೈಡ್ ಬ್ಯಾನರ್ ಬಿದ್ದಿದೆ, ಸುಳ್ಯದಲ್ಲಿ ಮುಸ್ಲಿಂ ಬಾಂಧವರ ಜೊತೆಗೆ ಹಿಂದೂ ಬಾಂಧವರು ವ್ಯಾಪಾರ ಮಾಡಬಾರ್ದು ಅಂತೇಳಿ. ನನಗೆ ಆವಾಗಲೇ ನಗು ಬಂತು. ನಿಮ್ಗೆ ಗೊತ್ತಾ, ಸುಳ್ಯದಲ್ಲಿ ಬಹಳ ಪ್ರಮುಖವಾದಂಥ 2 ವ್ಯಾಪಾರಿ ಕುಟುಂಬಗಳಿವೆ. ಒಂದು ಕಟ್ಟೆಕಾರ್ ಹಾಜಿ ಅಬ್ಬಾಸ್ ಅವರದ್ದು, ಇನ್ನೊಂದು ನಮ್ಮ ಜನತಾ ಬಜಾರ್, ಅವರ ಹೆಸರು ಗೊತ್ತಿಲ್ಲ ನನಗೆ. ಜನತಾ ಬಜಾರ್ ಅವರ ಫ್ಯಾಮಿಲಿ ಎಲ್ಲ ಒಬ್ಬೊಬ್ಬರು ಒಂದೊಂದು ಅಂಗಡಿ ಹಾಕಿ, ಕಾಂಪ್ಲೆಕ್ಸ್ ಹಾಕಿ ಸುಳ್ಯದಲ್ಲಿ. ನೀವು ಕಲ್ಪಿಸಿಕೊಳ್ಳಿ, 30 ವರ್ಷದಿಂದ BJP ಅಧಿಕಾರಕ್ಕೆ ಬಂದಂಥ MLA ತಂದುಕೊಟ್ಟಂಥ ಸುಳ್ಯದಲ್ಲಿ ಒಂದು ಮುಸ್ಲಿಂ ಹಬ್ಬ ಬಂದರೆ 60% ಸುಳ್ಯ ಬಂದ್. ಯಾರು ಇಲ್ಲ, ಏನೋ ಬಂದು ನಡೀತಾ ಇದೆ ಅಂತ ಹೇಳ್ಬೇಕು ನಿಮಗೆ. ಯಾರು ವ್ಯವಹಾರಕ್ಕೆ ಹೋಗೋದಿಲ್ಲ ಆ ದಿವಸ. ಈ ನಮ್ಮ ಜನತಾ ಬಜಾರ್ ಅವರ ಕಾಂಪ್ಲೆಕ್ಸಿನ ಒಳಗಡೆ ದೊಡ್ಡ ಆವರಣ ಇದೆ, ವಿಶಾಲವಾದ ಆವರಣ ಇದೆ. ಈ ಮರ್ಕಂಜ, ಪೆರಾಜೆ, ಉಬರಡ್ ಕೈ ಸೈಡಿಂದೆಲ್ಲ ಅಲ್ಲೆಲ್ಲ KSRTC ಬಸ್ಸುಗಳು ಕಡಿಮೆ, ವ್ಯಾನುಗಳು ಮತ್ತು ಜೀಪುಗಳು, ಸರ್ವಿಸ್ ಜೀಪುಗಳು ಬರ್ತವೆ. ಅವುಗಳೆಲ್ಲ ಬಂದು ನಿಲ್ಲುವುದು ಈ ನಮ್ಮ ಜನತಾ ಬಜಾರ್ ಅವರ ಕಾಂಪ್ಲೆಕ್ಸಿನ ಆವರಣದಲ್ಲಿ. ಮತ್ತು ಕೆಲವು ವ್ಯಾನುಗಳು ಅಲ್ಲಿಂದಲೇ ಹೊರಡೋದು, ನಮ್ಗೆ ಬಸ್ ಸ್ಟ್ಯಾಂಡ್ ಇದ್ದ ಹಾಗೆ. ಕೆಲವು ಜೀಪುಗಳು, ಸರ್ವಿಸ್ ಜೀಪುಗಳು ಹೊರಡೋದು ಅಲ್ಲಿಂದಲೇ. ಬೆಳಗಾತ ಎದ್ದು ಅಡಿಕೆ, ತೆಂಗು, ರಬ್ಬರ್ ತಗೊಂಬಂದು ಅವರು ವ್ಯಾಪಾರ ಮಾಡೋದು ಮೊಹಮ್ಮದ್ ಸಾಹೇಬರ ಅಂಗಡಿಯಲ್ಲಿ.
ಅಲ್ಲಿಂದ ರಾಸಾಯನಿಕಗಳನ್ನು ತಗೊಂಡೋಗೋದು ಅಲ್ಲಿಂದಲೇ, ಅಕ್ಕಿ ತಗೊಂಡೋಗೋದಲ್ಲದೆ ಮನೆಗೆ ತಿನ್ನುವ ಸಾಮಗ್ರಿ ತಗೊಂಡೋಗೋದಲ್ಲಿ ಅಲ್ಲಿಗೆ. ನಾನು ಹೇಳಿದೆ, ಒಂದು ವೇಳೆ ಇವರು 2 ಅಂಗಡಿಯವರು ಬಂದಾಗಿ ಬಿಟ್ರೆ ಅವ್ರ ಹೆಂಡತಿಯನ್ನಾದರೂ ಒಂದು ವಾರ ಮುಖ ನೋಡದೇ ಇರಬಹುದು ಆ ಭಾಗದ ಜನರು, ಆದರೆ ಕಟ್ಟೆಕಾರ್ ಅಬ್ಬಾಸ್ ಅಜ್ಜಿ ಅವರ ಮುಖ ನೋಡದ ದಿನ ಇಲ್ಲ ಅವರು. ಇಂಥವರು ಇಷ್ಟು ಹಾಸುಹೊಕ್ಕಾಗಿ ವ್ಯವಹಾರವನ್ನ ಮತ್ತು ಬದುಕನ್ನ ಕಟ್ಟುಕೊಂಡಿರುವವರು ಬ್ಯಾನರ್ ಹಾಕ್ತಾರೆ ಅವರಲ್ಲಿ, ನೀವು ಅದಕ್ಕೆ ಹೋಗಬೇಡಿ ಅಂತೇಳಿ. ಆದರೆ ಬ್ಯಾನರ್ನ ನೂಲು ಕುಂಬಾಯಿತಷ್ಟೇ ಹೊರತು ಬೇರೆ ಏನೂ ಆಗಲಿಲ್ಲ. ಇವತ್ತಿಗೂ ಅಲ್ಲಿಯ ವ್ಯಾಪಾರ, ವ್ಯವಹಾರ, ಸೌಹಾರ್ದತೆ. ನಿಮಗೆ ಒಂದು ವಿಷಯ ಹೇಳ್ತೇನೆ ನನಗೆ, ಸುಳ್ಯ ತಾಲೂಕಿನಲ್ಲಿ ಅರೆಭಾಷೆ ಗೌಡರುಗಳ ಸಂಖ್ಯೆ ಜಾಸ್ತಿ. ಸುಳ್ಯದ ಎಲ್ಲ ಮುಸ್ಲಿಂ ಬಾಂಧವರಿಗೆ ಅರೆಭಾಷೆ ಅನ್ನೋದು ಅವ್ರ ಮನೆ ಭಾಷೆ ಇದ್ದ ಹಾಗೆ. ಅವ್ರು ಬೇರೆ ಭಾಷೆ ಮಾತಾಡೋದೇ ಇಲ್ಲ. ಇವರು ಕೂಡ ಅಷ್ಟೇ, ಬಂದವರು ಯಾರು ಬೇರೆ ಭಾಷೆ ಮಾತಾಡೋದೇ ಇಲ್ಲ, ಅರೆ ಭಾಷೆಯನ್ನೇ ಮಾತಾಡ್ತಾರೆ. ನಿಮಗೆ ಭಾರತದ ಒಂದು ಸಾವಯವ ಬಂಧ ಇದೆಯಲ್ವಾ, ಬೇರೆ ಕೋಮುಗಳ ಮಧ್ಯೆ, ಇನ್ನಷ್ಟು ಸುಲಭಕ್ಕೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ ರೀ. ಯಾರೋ 4 ಜನ ಬೊಬ್ಬೆ ಹೊಡೆದ ತಕ್ಷಣ ಎಲ್ಲವೂ ಆಗಿಬಿಡ್ತದ? ಇದೆಲ್ಲ ನಾನು ಹೇಳಿದ್ನಲ್ಲ, ರಾಜಕೀಯಕ್ಕೋಸ್ಕರ ಹೀಗೆ ಮಾಡ್ತಾರೆ. ಆದರೆ ನನ್ನಂಥ ಲಕ್ಷಾಂತರ ಜನದ ಆತ್ಮದಲ್ಲಿ ನನ್ನ ಸಹಜೀವಿ, ಯಾಕಂದರೆ ಮನುಷ್ಯನೇ ಹಾಗೆ, ಮನುಷ್ಯ ಸಹಜೀವಿ, ಅವನು ಸಮಾಜ ಜೀವಿ, ಅವನು ಏಕಾಂಗಿಯಾಗಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಬ್ಬ ಜೊತೆಗೆ ಇದ್ದಾಗ ಮಾತ್ರ ಅವನ ಜೀವನ ಪರಿಪೂರ್ಣ. ಹಾಗಾಗಿ ನಿಮ್ಗೆ ಅಷ್ಟು ಸುಲಭಕ್ಕೆ ಅದನ್ನೆಲ್ಲ ತೆಗೆದುಹಾಕಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇಲ್ಲ ಅಂತಾದರೆ ಒಂದು ವೇಳೆ ಅದುವೇ ಸಾಧ್ಯ ಇದ್ದಿದ್ದರೆ ಭಾರತ ದೇಶದಲ್ಲಿ ಜನಾಂಗೀಯ ದ್ವೇಷ ಅನ್ನುವಂಥ ಒಂದು ಸಂಗತಿಯನ್ನ ಅಧಿಕೃತವಾಗಿ ಉದ್ಘಾಟನೆ ಮಾಡಿ 30 ವರ್ಷಗಳ ಬಳಿಕ, 3 ದಶಕಗಳ ಬಳಿಕವೂ 92ನೇ ಇಸವಿ ಡಿಸೆಂಬರ್ 6ನೇ ತಾರೀಕಿಗೆ ಬಾಬರಿ ಮಸೀದಿಯ ಗುಂಬಜ್ ನೆಲಕ್ಕುರುಳಿದ ಕ್ಷಣದಿಂದ 30 ವರ್ಷಗಳ ನಂತರವೂ ಹಾಟ್ ಬಲಪಂಥಿ ಆಡಳಿತ ಇರುವಂತಹ ಸಮಯದಲ್ಲೂ ಕೂಡ ನಿಮ್ಮ ಸಹ ಧರ್ಮದ ಒಬ್ಬ ವ್ಯಕ್ತಿ ಬಂದು ನೀವೇ ತುಂಬಿರುವ ಈ ಸಭಾಂಗಣದಲ್ಲಿ ಸೌಹಾರ್ದತೆಯ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯ ಇತ್ತೋ? ಮಾತಾಡಿ ನನ್ನನ್ನೇ ನೀವು ಕರೆದು, ಯಾಕೆ ನಿಮ್ಮಲ್ಲಿ ಮಾತಾಡುಗಾರರು ಯಾರಿಲ್ವಾ? ಇಷ್ಟು ಲೇಖಕರಿದ್ದೀರಿ, ಅಯ್ಯೋ ಪಂಡಿತರು ಪ್ರಾಜ್ಞರು ತುಂಬಿಕೊಂಡಂತ ಸಭೆ ಇದು, ಪುಟ್ಟ ಹುಡುಗನಂತ ನನ್ನನ್ನು ಕರೆದು ಮಾತಾಡಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮಗೆ ಆ ವಿಷಯಕ್ಕಿಂತಲೂ ಹೆಚ್ಚು ನನ್ನ ಸಮುದಾಯದ ಜೊತೆ, ನನ್ನ ಸಮಾಜದ ಜೊತೆ ನಿಮಗಿರುವಂಥ ಬಾಂಧವ್ಯ. ಅಷ್ಟು ಸುಲಭಕ್ಕೆ ಇದನ್ನು ಕಿತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಹಾಗಾಗಿ ನಾವು ಯಾರು ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಹೇಳುತ್ತಾ, ನನ್ನ ಸ್ನೇಹಿತ ಜಲೀಲ್ ಮುಕ್ರಿ ಅವರ ಒಂದು ಸಣ್ಣ ಪದ್ಯವನ್ನು ಓದುವ ಮೂಲಕ ನಾನು ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜಲೀಲ್ ಮುಕ್ರಿ ಬಹಳ ಒಳ್ಳೆಯ ಕವಿ. ಅವರೊಂದು ಕಡೆ ಬರೀತಾರೆ, ನನ್ನೂರ ಸೌಹಾರ್ದ ಇಷ್ಟೇ, ಕಿಣಿಯ ರಂಗಡಿ ಸಾಮಾನು, ಉಸ್ಮಾನಾಕನ ಮೀನು, ಸಿದ್ದಿಕಾಕನ ಕೋಳಿ, ಕೃಷ್ಣಣ್ಣನ ಒಂದು ತುಂಡು ಮಲ್ಲಿಗೆ, ಒರ್ಬುಗಳ ಅಂಗಡಿಯಿಂದ ಒಂದು ಬೀಡ, ಇಷ್ಟೇ ನನ್ನವರ ಸೌಹಾರ್ದ, ಹೆಚ್ಚೇನೂ ಇಲ್ಲ. ಉಮರಾಕನ ಕಟ್ಟಿಗೆ, ಮಾಲಿಂಗೇಶ್ವರ ಗ್ಯಾಸು, ಸೋಜರ ಗ್ಯಾಸ್ ಸ್ಟವ್, ಶಬ್ಬೀರನ ಮನೆ ಕಟ್ಟುವ ಸುಧಾಕರಣ್ಣ, ಹರೀಶನ ಮನೆ ಕಟ್ಟುವ ಹಮೀದ, ಇಷ್ಟೇ ನನ್ನೂರ ಸೌಹಾರ್ದ, ಹೆಚ್ಚೇನೂ ಇಲ್ಲ. ಎಲ್ಲರೂ ಮಿಂದೆದ್ದ ನದಿಯ ಕುಡಿಯುವ ನೀರು, ಎಲ್ಲರೂ ಮಿಂದೆದ್ದ ನದಿಯ ಕುಡಿಯುವ ನೀರು, ಐತ ಚೋಮ ಮೈ ಸೋಂಕಿದ ಗಾಳಿ, ಐತನ ಚೋಮನ ಮೈ ಸೋಂಕಿದ ಗಾಳಿ, ಅಕ್ಕಪಕ್ಕ ಮಸೀದಿ ಮಂದಿರ, ಇಷ್ಟೇ ನನ್ನೂರ ಸೌಹಾರ್ದ, ಹೆಚ್ಚೇನೂ ಇಲ್ಲ. ಕೋಮುವಾದ ಅಶಾಂತಿ ಊರಿಗೆ ಕಾಲಿಡದಂತೆ ಒಂದು ಬದಿಯಿಂದ ಕಾಯುವ ಸಹಸ್ರಲಿಂಗೇಶ್ವರ, ಅಕ್ರಮ ಅನ್ಯಾಯ ಕಾಲಿಡದಂತೆ ಇನ್ನೊಂದು ಬದಿಯಿಂದ ಕಾಯುವ ಇಗರ್ಜಿ, ಅಪ್ಪಿ ತಪ್ಪಿ ಬಂದರೂ ಒದ್ದೋಡಿಸುವ ನಡುವಿನಲ್ಲಿರುವ ಮಾಲಿಕುದ್ದೀನಾರ್, ಇಷ್ಟೇ ರೀ ನನ್ನೂರ ಸೌಹಾರ್ದ, ಹೆಚ್ಚೇನೂ ಇಲ್ಲ. 4 ಗಂಟೆ ಮಾತಾಡ್ಲಿಕ್ಕೆ ಕೊಟ್ಟಿದ್ದಾರೆ ನನಗೆ, ಹೃದಯದಿಂದ ಮಾತಾಡಿದ್ದೇನೆ ಅಂತ ಅನ್ನಿಸ್ತದೆ ನನಗೆ. ತುಂಬ ದೊಡ್ಡ ಬೌದ್ಧಿಕ ಸರಕುಗಳು ನನ್ನಲ್ಲಿಲ್ಲ, ತುಂಬ ಹಿರಿಯರು ಪ್ರಾಜ್ಞರು ಎಲ್ಲ ತುಂಬಿದ್ದ ಸಭೆ ಇದು. ನಿಮ್ಮೆಲ್ಲರ ಎದುರು 4 ಬಾಲ ನುಡಿಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮ ಪ್ರೀತಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಶುಭ ಸಂಜೆಯನ್ನು ಹೇಳ್ತಾ ವಿರಮಿಸ್ತೇನೆ. ನಮಸ್ಕಾರ.
ದಿನೇಶ್ ಒಂದು 15-20 ನಿಮಿಷ ನಮ್ಮನ್ನು ಯಾವುದೋ ಒಂದು ಬೇರೆ ಲೋಕಕ್ಕೆ ಕೊಂಡೋಗಿಬಿಟ್ರೆ. ನೀರಿಲ್ಲದೆ ಬಿಸಿಲಿಗೆ ಬಾಡಿದ ಬಳ್ಳಿಗಳನ್ನು ನಿಮ್ಮ ಮಾತಿನ ನೀರೆರೆದು ಚಿಗುರಿಸಿ ಅದರಲ್ಲಿ ಹೂವನ್ನು ಅರಳಿಸಿದ್ದೀರಿ. ಬಹಳ ಸಂತೋಷವಾಗಿದೆ. ನೀವು ಹೃದಯದಿಂದ ಮಾತನಾಡಿದ್ದೀರಿ ಮತ್ತು ಅದು ನಮ್ಮ ಹೃದಯವನ್ನು ತಲುಪಿದೆ. ಸ್ನೇಹಿತರೆ, ಅವರ ಮಾತುಗಳು ನಿಮ್ಮ ಹೃದಯವನ್ನು ತಲುಪಿದ್ದರೆ ನಿಮ್ಮ ಚಪ್ಪಾಳೆ ಅವರ ಕಿವಿಗಳನ್ನು ಮತ್ತೊಮ್ಮೆ ತಲುಪಬೇಕಾಗಿ ಕೇಳಿಕೊಳ್ತಿದೆ. ಧನ್ಯವಾದಗಳು ದಿನೇಶ್ರವರಿಗೆ. ಸ್ನೇಹಿತರೆ, ಮೊಹಮ್ಮದ್ ಬಡ್ಡೂರ್ ಅವರ ಲೇಖನಿಗಿರುವಂತಹ ಒಂದು ಶಕ್ತಿ, ಅವರ ಕವನಗಳನ್ನು ಅವರು ವಾಚಿಸುವಾಗ ನಮಗೆ ಕೊಡುವಂತಹ ಒಂದು ಖುಷಿ, ಅದು ವರ್ಣನಾತೀತ. ಇವತ್ತಿನ ಈ ಬಹುಭಾಷಾ ಕವಿಗೋಷ್ಠಿಯನ್ನು ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮ ಬರಹಗಳನ್ನು ತಿದ್ದುವವರು, ನಮ್ಮನ್ನು ಬರವಣಿಗೆಗೆ ಪ್ರೇರೇಪಿಸುವಂತಹ ಮೊಹಮ್ಮದ್ ಬಡ್ಡೂರ್ ಅವರು ಉದ್ಘಾಟನೆಯೊಂದಿಗೆ ಈ ಕವಿಗೋಷ್ಠಿಗೆ ಚಾಲನೆ ಕೊಡಬೇಕಾಗಿ ಅವರನ್ನು ಪ್ರೀತಿಪೂರ್ವಕ ಗೌರವಪೂರ್ಣ ನಾನು ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ. ಮೊಹಮ್ಮದ್ ಬಡ್ಡೂರ್. ಲೇಖಕರ ಸಂಘದವರಿಗೂ, ಆಮೇಲೆ ಇಲ್ಲಿ ಬಹಳ ಗಣ್ಯರಿದ್ದಾರೆ, ಬೇರೆ ಬೇರೆ ಸಂಘಟನೆಯವರಿದ್ದಾರೆ, ಜಮಾತೆ ಇಸ್ಲಾಮಿನವರು, ಸುನ್ನಿ, ಸಲಫಿ, ಯಾರೇ ನಾವೆಲ್ಲ ಬೇರೆಗಳು. ನೀವೆಲ್ಲ ಮಾಡಬೇಕಾದ ಕೆಲಸ ಒಂದೇ, ಸಾಹಿತ್ಯವನ್ನು ಬೆಳೆಸಿ, ಸಾಹಿತ್ಯದ ಕಮ್ಮಟ ಮಾಡಿ, ಸಾಹಿತ್ಯ ಹೇಗೆ ರಚಿಸಿದ್ದು ಅಂತೇಳಿ ಅವರಿಗೆ ತಿಳಿಸಿಕೊಡಿರಿ. ಒಳ್ಳೊಳ್ಳೆ ಸಾಹಿತ್ಯ ನಮ್ಮ ಬ್ಯಾರಿ ಸಮುದಾಯದವರಿಂದ ಜಗತ್ತಿಗೆ ಅರ್ಪಣೆಯಾಗಬೇಕು. ಕನ್ನಡವಾಗಲಿ, ತುಳು ಆಗಲಿ, ಬ್ಯಾರಿ ಭಾಷೆಯಲ್ಲಾಗಲಿ ಅಥವಾ ಉರ್ದು, ಯಾವುದೇ ಭಾಷೆಯಲ್ಲಿ ಅವರು ಬರೀರಿ. ಅದನ್ನು ಮಾಡಬೇಕಂತ ಹೇಳುತ್ತಾ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಎನ್ನುತ್ತಾ ಈ ಕವಿಗೋಷ್ಠಿಯನ್ನು ಉದ್ಘಾಟಿಸಿ ಒಂದು ಕನ್ನಡ ಗಜಲ್ ಹೇಳ್ತೇನೆ. ಏನೋ ಕೊಳ್ಳಲು, ಏನೋ ಕೊಳ್ಳಲು ಬಂದು ಸಂತೆಗೆ, ಏನೋ ಕೊಳ್ಳಲು ಬಂದು ಸಂತೆಗೆ, ಏನೋ ಕೊಳ್ಳಲು ಬಂದು ಸಂತೆಗೆ ಬಿಖರಿಯಾದೆ ನಾನು. ಏನೋ ಕೊಳ್ಳಲು ಬಂದು ಸಂತೆಗೆ ಬಿಖರಿಯಾದೆ ನಾನು. ನೆಮ್ಮದಿಯ ಸಂಪತ್ತು ಅಳಿದು, ನೆಮ್ಮದಿಯ ಸಂಪತ್ತು ಅಳಿದು ಬಿಕಾರಿಯಾದೆ ನಾನು. ಏನೋ ಕೊಳ್ಳಲು ಬಂದು ಸಂತೆಗೆ ಬಿಕರಿಯಾದೆ ನಾನು, ಬಿಕರಿಯಾದೆ ನಾನು. ಬಾರಿಸಿ 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 ಬದುಕಲು ಬಲು, ಬಾರಿಸಿ ಬಾರಿಸಿ ಬದುಕಲು ಬಲು ಸದ್ದ ಮಾಡಿದೆನು. ಬಾರಿಸಿ ಬಾರಿಸಿ ಬದುಕಲು ಬಲು ಸದ್ದ ಮಾಡಿದೆನು. ಬಾರಿಸತೊಡಗಿದರೆಲ್ಲರೂ ಇಂದು, ಬಾರಿಸತೊಡಗಿದರೆಲ್ಲರೂ ಇಂದು ನಗರಿಯಾದೆ ನಾನು. ಬಾರಿಸತೊಡಗಿದರೆಲ್ಲರೂ ಇಂದು ನಗಾರಿಯಾದೆ ನಾನು. ಏನೋ ಕೊಳ್ಳಲು ಬಂದು ಸಂತೆಗೆ, ಸಮಯವ ಕಳೆಯಲು ಗೆಳೆಯರು ಎಲ್ಲ ಪಗಡೆ ಆಡಿದೆವು. ಸಮಯ ಕಳೆಯಲು ಗೆಳೆಯರು ಕೂಡಿ ಪಗಡೆಯಾಡಿದೆವು. ಸಮಯವ ಕಳೆಯಲು ಗೆಳೆಯರು ಕೂಡಿ ಪಗಡೆಯಾಡಿದೆವು. ಆಟದ ತೆವಲಂಟಿಸಿಕೊಂಡು
ಆಟದ ತೆವಲಂಟಿಸಿಕೊಂಡು ಜುಗಾರಿಯಾದೆ ನಾನು. ಏನೋ ಕೊಲ್ಲರು ಬಂದು ಸಂತೆಗೆ ಬಿಕರಿಯಾದೆ ನಾನು. ಎಲ್ಲವ ತಿರುಗಿಸಿ ನಾನು ಮಜದಲ್ಲಿ ತೇಲಿದೆನು. ಎಲ್ಲವ ತಿರುಗಿಸಿ ನಾನು ಮಜದಲ್ಲಿ ತೇಲಿದೆನು. ಎಲ್ಲವ ತಿರುಚಿ ನಾನು ಮಜದಲ್ಲಿ ತೇಲಿದೆನು. ತಿರುಗಿಸಿತು ಕಾಲ ನನ್ನನ್ನು, ತಿರುಗಿಸಿತು ಕಾಲ ನನ್ನನ್ನು, ತಿರುಗಿಸಿತು ಕಾಲ ನನ್ನನ್ನು, ಬುಗುರಿಯಾದೆ ನಾನು. ಏನೋ ಕೊಲ್ಲರು ಬಂದು ಸಂತೆಗೆ ಬಿಕರಿಯಾದೆ ನಾನು. ಓಡುತ್ತಾ ಉಡುಗಿತು ಶಕ್ತಿ, ಓಡುತ್ತಾ ಉಡುಗಿತು ಶಕ್ತಿ, ಓಡುತ್ತಾ ಉಡುಗಿತು ಶಕ್ತಿ. ತಿರುಗಿ ನಿಂತೆ ಭಾವ. ಇಲ್ಲಿ ಭಾವ ನನ್ನ ನಿಕ್ ನೇಮ್. ಅದು ಬೇಕು, ಗಜಲ್ನ ಎಂಡಿಗೆ ಅದು ಬರಲೇಬೇಕು, ಬರದಿದ್ದರೆ ಗಜಲ್ ಆಗೋದಿಲ್ಲ. ಓಡುತ್ತಾ ಉಡುಗಿತು ಶಕ್ತಿ, ತಿರುಗಿ ನಿಂತೆ ಭಾವ. ಓಡಿಸುವವರೇ ಬೆದರಿ ಬಿಟ್ಟರು, ಓಡಿಸುವವರೇ ಬೆದರಿ ಬಿಟ್ಟರು. ಶಿಖರಿಯಾದೆ ನಾನು, ಶಿಖರಿಯಾದೆ ನಾನು, ಶಿಖರಿಯಾದೆ ನಾನು, ಶಿಖರಿಯಾದೆ ನಾನು. ಶಿಕಾರಿ ಅಲ್ಲ, ಶಿಖರಿ. ಮಾತ್ರೆಗಳ ಅರ್ತಿ ಗುರುತಿದ್ದ ನಮಸ್ಕಾರ. ಜಿಡ್ಡಡು ಓಲೆಗಾತಿನಂಚಿನ ಭಿನ್ನರಿಷ್ಟರೆ ಮೂರು ಕೈಸೇರಿನಂಚಿನ ಮೂವಂದ ಸಭೆ ಮಾನಿಲೆ ಮಾತ್ರೆಗಳ ಇರ್ಕೈ ಜೋಡಾವನ್ವೆ. ಕನ್ನಡದವರಿರುವ ಕಾರಣ ನಾನಿವತ್ತು ಬಹುಭಾಷಾ ಕವಿಗೋಷ್ಠಿಯಾಗಿರುವ ಕಾರಣ ಒಂದು ತುಳು ಕವನವನ್ನು ತುಳು ಭಾಷಾ ಪ್ರತಿನಿಧಿಯಾಗಿ ಇಲ್ಲಿ ಓದುವುದಕ್ಕೆ ಇಚ್ಛೆ ಪಡ್ತೇನೆ. ಎನ್ನ ಕವಿತೆದ ಬುದರು ಪುಗ್ಗೆ ಅಂದರೆ ಬಲೂನ್ ಅಂತ ಅರ್ಥ ತುಳುವಿನಲ್ಲಿ. ಪುಗ್ಗೆ ಆನಿಯೊಂಜಿ ಕಾಲ ಇತ್ತುಂಡು ರಂಗು ಬಣ್ಣಲು ಅಪಗ ಪಾತ್ರ ಒಂದಿಜ್ಜಾಂಡು. ಆನಿಯೊಂಜಿ ಕಾಲ ಇತ್ತುಂಡು ರಂಗು ಬಣ್ಣಲು ಅಪಗ ಪಾತ್ರ ಒಂದಿಜ್ಜಾಂಡು. ನಾಡಜ್ಜೇರು ದೆತ್ತುಕೊರೊಂದಿದ್ದಿನ ಜಾತ್ರೆದ ಪಚ್ಚೆ ಉರುಸುದ ಬೊಳ್ದು ಸಾಂತ ಮಾರಿದ ಕೇಸರಿ ಪುಗ್ಗೆಲೆಡು ಬಣ್ಣೋಲು ಮನಿತೊಂದಿಜ್ಜಾಂಡು. ಜಾತ್ರೆದ ಪಚ್ಚೆ ಉರುಸುದ ಬೊಳ್ದು ಸಾಂತ ಮಾರಿದ ಕೇಸರಿ ಪುಗ್ಗೆಲೆಡು ಬಣ್ಣೋಲು ಮನಿತೊಂದಿಜ್ಜಾಂಡು. ಸಂತೆಡು ಹಮೀದಕ್ಕ ಜಿಂಜಾಯಿನ ಗಾಲಿಡು ಪುಷ್ಪಕ್ಕನ ಬೀಡಿದ ನೂಲುಡು. ಎಲಿಸಬಾಯಿನ ಜಾಲುದಂಗಣೊಡು ಎತ್ತರೆತ್ತೊರಗುಲ ರಾವೊಂದಿತ್ತುಂಡು ಸೂತ್ರ ಕಡಿಯಂದೆ ಪುಗ್ಗೆ ಪುಡವಂದೆ. ಎತ್ತರೆತ್ತೊರಗುಲ ರಾವೊಂದಿತ್ತುಂಡು ಸೂತ್ರ ಕಡಿಯಂದೆ ಪುಗ್ಗೆ ಪುಡವಂದೆ. ಮಧ್ಯಾಹ್ನದ ನಟದೊಂಬುಗು ರಂಗು ಮಾತ ಮಾಜಿದು ಜತ್ತು ಪೋದು ರಂಗು ರಂಗುಲು ಬೆರಕೆ ಅಂಡಲ ಅಕೇರಿಗೆ ಬೊಳ್ದು ಮಾತ್ರ ಉರಿಯೊಂದಿತ್ತುಂಡು. ಮಧ್ಯಾಹ್ನದ ನಟದೊಂಬುಗು ರಂಗು ಮಾತ ಮಾಜಿದು ಜತ್ತು ಪೋದು ರಂಗು ರಂಗುಲು ಬೆರಕೆಯ ಅಂಡಲ ಅಕೇರಿಗೆ ಬೊಳ್ದು ಮಾತ್ರ ಉರಿಯೊಂದಿತ್ತುಂಡು. ಆಂಡ ಇತ್ತೆ ಪುಗ್ಗೆದೆತೊನುನ ಜೋಕುಲಿಜ್ಜಿ ಜೋಕುಲಿತ್ತುಂಡಲ ಅಕ್ಲೆಗ ಪುನಃ ರಂಗುಲಿಜ್ಜಿ ರಂಗುಲಿತ್ತುಂಡಲ ಮನಸ್ಸುಗವು ಒಗ್ಗುಜ್ಜಿ. ಕಂಡ ಒರುಂಕುಡು ಒಂದು ದಿನ ಕೆಸರು ಕಲಂಕದ ಕೇಸರಿಡುಲ ತೋಡು ಗುವೆಲು ಗಟಾರುಲೆಡು ಮೆತ್ತೊಂದಿತ್ತಿನ ಪಾಮಜಿದ ಪಚ್ಚೆಲ ಕಡಲ ಕರೆಟ್ ರಾಸಿಬುರ್ದಿನ ಪೊಯ್ಯದ ಬೊಳ್ದುಲ ಇತ್ತೆ ಪಾತೆರುಂಡು ಅರಬಾಯಿ ಪತ್ತುಂಡು ಸಂಕಪಾಲ ಮರಿತಲ ಕಸುಯಿಂಪುಂಡು
ಎಡ್ಡೆ ಮನಸ್ಸುಡು ಪುಗ್ಗೇನು ರಾಪಾಂಡ ಉಳೈದ ಗಿಜಿ ಗಿಜಿ ಮುರೆ ದಾಟ ಬುಲಿ ಪುಗೇನುಡು. ಎಡ್ಡೆ ಮನಸ್ಸುಡು ಪುಗ್ಗೇನು ರಾಪಾಂಡ ಉಳೈದ ಗಿಜಿ ಗಿಜಿಟ್ಟು ಮುರೆಪಾಟ ಬುಲಿ ಪುಗೇನುಡು. ರಂಗು ರಂಗುಲು ಕಲಡದು ಬೊಲ್ದಾ ಒಂದಿತ್ತಿನವು ಇತ್ತೆ ಕೆಂಪು ಕೆಂಪೇ ಆಪುಂಡು. ಇತ್ತೆ ಕೆಂಪು ಕೆಂಪೇ ಆಪುಂಡು. ಈತಾದಲ ಕಾತುಗುಳ್ದೆಯಾನು ಎಲ್ಲೆದ ಬಗೆಟ್ ಒಂಜಾತ್ ನಂಬೋಲಿಕೇಡು. ಪುಗ್ಗೆ ರಾಪುನವು ಪಿದೈದ ಪಗೆಮಾನಿನ ಇಸಗಾಳಿಡತ್ತು ಉಲೈದ ಸಂತೆದಾಯನ ಬೆಚ್ಚ ಉಸುರುಡು. ನಮಸ್ಕಾರ. ನಾನು ಪ್ರಥಮ ಬಾರಿ ನಮ್ಮ ಡಾಕ್ಟರ್ ಅರುಣ್ ಉಳ್ಳಾಲ್ರವರ ಕವನವನ್ನು ಕೇಳಿದ್ದು. ಬಹಳ ಅತ್ಯಂತ ಸಾಂಕೇತಿಕವಾಗಿ ಆ ಬಣ್ಣಗಳ ಒಂದು ಚಿತ್ರಣವನ್ನು ನಮ್ಮ ಮುಂದಿಟ್ಟಿದ್ದಾರೆ. ದೇವರು ಅನುಗ್ರಹಿಸಿದರೆ ಈ ಬಣ್ಣಗಳೆಲ್ಲ ಒಂದಾಗಿ ಕೇಸರಿ ಬಿಳಿ ಹಸಿರಾಗಿ ಈ ರಾಷ್ಟ್ರದ ಧ್ವಜ ನಮ್ಮೆಲ್ಲರ ಸಂಕೇತವಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನರೆಂಬ ಭಾವನೆ ಇಲ್ಲದೆ ನಾವೆಲ್ಲ ಬೆಳಗುವ ಸಂತೋಷ ಪಡುವ ದಿನ ಬರಬಹುದು ಎಂದು ಆಶಿಸುತ್ತಾ ನಾನು ಡಾಕ್ಟರ್ ಅರುಣ್ ಉಳ್ಳಾಲ್ರವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಸ್ನೇಹಿತರೆ, ನಮ್ಮ ಜೊತೆಗೆ ಓರ್ವ ಕವಿಯತ್ರಿ ಇದ್ದಾರೆ, ತನ್ಸೀರ ಆತೂರ್. ಅವರನ್ನು ನಾನು ಪ್ರೀತಿಪೂರ್ವಕ ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ. ನಾನಿವತ್ತು ವಾಚಿಸಲಿರುವ ಕವನ ಅಮ್ಮನ ಬಗ್ಗೆ. ಅಮ್ಮ ನೀ ಕರುಣಾಮಯಿ, ಈ ಜಗದ ಸುಖಾನುಭೂತಿಗೆ ಅವಳ ಪ್ರೀತಿಯೇ ವರ. ಅಮ್ಮ ನೀ ಕರುಣಾಮಯಿ, ಈ ಜಗದ ಸುಖಾನುಭೂತಿಗೆ ಅವಳ ಪ್ರೀತಿಯೇ ವರ. ಈ ದೇಹದ ನರನಾಡಿಗೂ ಅಮ್ಮ ಹಾಲುಣಿಸಿದ ಬಲ. ಈ ದೇಹದ ನರನಾಡಿಗೂ ಅಮ್ಮ ಹಾಲುಣಿಸಿದ ಬಲ. ನಿನ್ನ ವೈಶಿಷ್ಟ್ಯ ಈ ಜಗದಲ್ಲೇ ಶ್ರೇಷ್ಠ. ಅಮ್ಮನೆದುರು ನಮ್ಮದೆಲ್ಲ ನಿರ್ದಿಷ್ಟ. ನಿನ್ನ ವೈಶಿಷ್ಟ್ಯ ಈ ಜಗದಲ್ಲೇ ಶ್ರೇಷ್ಠ. ಅಮ್ಮನೆದುರು ನಮ್ಮದೆಲ್ಲ ನಿರ್ದಿಷ್ಟ. ಅವಳ ಪಾದದಡಿ ಸ್ವರ್ಗವಿದೆ. ಅವಳ ಪಾದದಡಿ ಸ್ವರ್ಗವಿದೆ. ಅಲ್ಲಿ ಅರ್ಹತೆ ಪಡೆಯುವವನದ್ದೇ ಅದೃಷ್ಟ. ಅಲ್ಲಿ ಅರ್ಹತೆ ಪಡೆಯುವವನದ್ದೇ ಅದೃಷ್ಟ. ಆಧುನಿಕತೆಯ ಆದ್ಯತೆಗಳ ನಡುವೆ ಅವಳನ್ನು ತಬ್ಬಲಿಯಾಗಿಸುವರೆಲ್ಲ. ಆಧುನಿಕತೆಯ ಆದ್ಯತೆಗಳ ನಡುವೆ ಅವಳನ್ನು ತಬ್ಬಲಿಯಾಗಿಸುವರೆಲ್ಲ. ಅವರೇನು ಅರಿವರು ನೀನಿಲ್ಲದವರ ರೋದನದ ತುಮುಲ. ನೀನಿಲ್ಲದವರ ರೋದನದ ತುಮುಲ. ನೋವನುಂಗುವಳು ನಮ್ಮೆದುರು ನಟಿಸುವಳು. ನೋವನುಂಗುವಳು ನಮ್ಮೆದುರು ನಟಿಸುವಳು. ಈ ಜಗ ಕಂಡ ಸಹನೆಯ ಕಡಲು ಅಮ್ಮ. ಈ ಜಗ ಕಂಡ ಸಹನೆಯ ಕಡಲು ಅಮ್ಮ. ಕರಿಬಿಳಿ ಅವಳಿಗೆಲ್ಲ ಚಂದಾನೆ. ಕರಿಬಿಳಿ ಅವಳಿಗೆಲ್ಲ ಚಂದಾನೆ. ಈ ತ್ಯಾಗದ ಹೋರಾಟದಲ್ಲಿ ಗೆದ್ದವಳು ನೀನಮ್ಮ. ಈ ತ್ಯಾಗದ ಹೋರಾಟದಲ್ಲಿ ಗೆದ್ದವಳು ನೀನಮ್ಮ. ತಿಂಗಳೆಷ್ಟು ಹೊತ್ತು ಹೆತ್ತವ್ವ ನೀನು. ತಿಂಗಳೆಷ್ಟು ಹೊತ್ತು ಹೆತ್ತವ್ವ ನೀನು. ನಿನ್ನ ಮಡಿಲೇ ನನ್ನ ಬಾಲ್ಯದ ತಲೆದಿಂಬು. ನಿನ್ನ ಮಡಿಲೇ ನನ್ನ ಬಾಲ್ಯದ ತಲೆದಿಂಬು. ಅಲ್ಲಿ ಬೆಚ್ಚಗೆಯ ಅಪ್ಪುಗೆಯಲ್ಲಿದ್ದವಳು ನಾನು. ಅಲ್ಲಿ ಬೆಚ್ಚಗೆಯ ಅಪ್ಪುಗೆಯಲ್ಲಿದ್ದವಳು ನಾನು. ನಿನ್ನ ಕಾರುಣ್ಯವೇ ನಿನ್ನ ಆರೈಕೆಯೇ ನನ್ನೀ ಜೀವನವು. ನಿನ್ನ ಕಾರುಣ್ಯವೇ ನಿನ್ನ ಆರೈಕೆಯೇ ನನ್ನೀ ಜೀವನವು. ಅಮ್ಮ ನೀ ಕರುಣಾಮಯಿ. ಅಮ್ಮ ನೀ ಕರುಣಾಮಯಿ. ಥ್ಯಾಂಕ್ ಯು. ಇದೀಗ ನಮ್ಮ ಮುಂದೆ ರಾಜಾರಾಮ ವರ್ಮ ವಿಟ್ಲರವರು ಬರಲಿದ್ದಾರೆ. ಮೊದಲು ಪ್ರಾಂಶುಪಾಲರಾಗಿದ್ದರು, ಪ್ರಾಧ್ಯಾಪಕರಾಗಿದ್ದರು, ಬಹಳ ಒಳ್ಳೆಯ ಕವಿ ಸಹ ಆಗಿದ್ದಾರೆ. ಅನೇಕ ಸಲ ನಮ್ಮ ವೇದಿಕೆಯಲ್ಲಿ ಅವರು ಬಂದಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕ ಆಹ್ವಾನಿಸ್ತೇನೆ. ರಾಜಾರಾಮ ವರ್ಮ ವಿಟ್ಲ. ಸುಮಾರು 10 ವರ್ಷಗಳ ಹಿಂದೆ ಬಹುಶಃ ಪೊಳಲಿಯ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಶ್ರೀಯುತ ಬಡ್ಡೂರು ಸರ್ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ್ರು. ಇವತ್ತೊಂದು ಗಜಲನ್ನು ನಿಮ್ಮ ಮುಂದೆ ಇಟ್ಟರು. ಅವತ್ತು ಓದಿದ ಒಂದು ಗಜಲ್ ನನಗೆ ಪಕ್ಕನೆ ನೆನಪಾಯಿತು. ಒಂದು 4 ಸಾಲು ಹೇಳಿಬಿಡ್ತೇನೆ. ಅದು ಅವರು ಬರೆದದ್ದು. ನಡೆವ ದಾರಿಯಲ್ಲಿ ಕೆಂಡ ಸುರಿದರು ನನಗೆ. ನಡೆವ ದಾರಿಯಲ್ಲಿ
ಕೆಂಡ ಸುರಿದರು ನನಗೆ, ದಂಗು ಬಡಿಸಿದೆ ನಾನು ಬರಿಯ ಕಾಲಲ್ಲಿ ನಡೆದು. ಯುಗದಿ ಕಡಲಿನ ಮೇಲೆ ತೇಲಿ ನಿಂತಿದೆ ಭೂಮಿ, ಯುಗದಿ ಕಡಲಿನ ಮೇಲೆ ತೇಲಿ ನಿಂತಿದೆ ಭೂಮಿ, ಸಹಿಸಿ ಬದುಕಲು ನಮಗೆ ಅಷ್ಟು ಭಾರವೇ ಬದುಕು. ಹಾಗಾಗಿ ಅವರ ಗಜಲ್ನಿಂದ ನಾನು ಹೊರಗೆ ಬರಲಿಲ್ಲ ಅಂತ ಒಂದು ಹೇಳಲಿಕ್ಕೆ ನಿಮಗೆ ಈ ವಾಚನವನ್ನು ಮಾಡಿದ್ದು. ಈಗ ನಾನು ಬರೆದಂತಹ ಒಂದು ಕವಿತೆಯನ್ನು ವಾಚನ ಮಾಡ್ತೇನೆ. ಗುಲ್ ಮೊಹರ್ಗಳಲ್ಲಿ ಎಡೆಬಿಡದೆ ಕೆಂಡದ ಮಳೆ, ಗುಲ್ ಮೊಹರ್ಗಳಲ್ಲಿ ಎಡೆಬಿಡದೆ ಕೆಂಡದ ಮಳೆ, ತಂಗಾಳಿಯಲ್ಲೂ ಒಂದೇ ಸಮನೆ ನಿಟ್ಟುಸಿರು, ತಂಗಾಳಿಯಲ್ಲೂ ಒಂದೇ ಸಮನೆ ನಿಟ್ಟುಸಿರು. ಅವನು ವಿರಹ ಜ್ವಾಲೆಯಲ್ಲಿ ಉರಿಯುತ್ತಾ ಹೋದನು, ಅವನು ವಿರಹ ಜ್ವಾಲೆಯಲ್ಲಿ ಉರಿಯುತ್ತಾ ಹೋದನು. ಇವಳು ಕರಗಿ ಕತ್ತಲಲ್ಲಿ, ಇವಳು ಕರಗಿ ಕತ್ತಲಲ್ಲಿ ಕಣ್ಮರೆಯಾದಳು. ಈ ಮೊಹಬ್ಬತ್ ಮತ್ತು ಈ ಮೊಹಬ್ಬತ್ ಮತ್ತು ಸಂಜೆಯ ವಿದಾಯವೂ, ಈ ಮೊಹಬ್ಬತ್ ಮತ್ತು ಸಂಜೆಯ ವಿದಾಯವೂ ಎಷ್ಟು ವರ್ಣಮಯ. ಧನ್ಯವಾದಗಳು. ಒಂದು ಜಲಕ್ಕಿನಲ್ಲಿ ಬಹುಶಃ ನಮ್ಮ ಹೃದಯವನ್ನು ತಟ್ಟಿದ್ದಾರೆ ರಾಜಾರಾಮ್ ವರ್ಮ ವಿಟ್ಲ, ಅವರಿಗೆ ಧನ್ಯವಾದಗಳು. ಸ್ನೇಹಿತರೆ, ಇವತ್ತು ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ನೂರ್ ಸಮದ್ ಅಬ್ಬಲಗೆರೆ ಅವರು ಸಹ ಅವರು ಕವಿಯಾಗಿದ್ದು, ಅವರನ್ನು ಸಹ ನಾನು ಕೆಲವು ಚುಟುಕುಗಳಿಗಾಗಿ ಆಹ್ವಾನಿಸುತ್ತಿದ್ದೇನೆ. ಒಂದೆರಡು ಚುಟುಕುಗಳ ವಾಚನ ಮಾಡಿ ಒಂದು ಕವನವನ್ನು ವಾಚನ ಮಾಡ್ತೇನೆ. ಒಂದು 2-3 ನಿಮಿಷಗಳ ಕಾಲ ತಗೊಳ್ತೇನೆ. ಮಾತು ಮೌನ, ಚುಟುಕುವಿನ ಶೀರ್ಷಿಕೆ ಮಾತು ಮೌನ. ಮಾತು ಬೆಳ್ಳಿ, ಮಾತು ಚಿನ್ನ, ಮಾತು ಮುತ್ತು, ಮಾತು ರತ್ನ. ಮಾತು ಬೆಳ್ಳಿ, ಮಾತು ಚಿನ್ನ, ಮಾತು ಮುತ್ತು, ಮಾತು ರತ್ನ. ಮಾತು ವಜ್ರ ವೈಡೂರ್ಯಗಳ ಹಾರ, ಮಾತು ಸಪ್ತ ಸ್ವರ ಅಷ್ಟೈಶ್ವರ್ಯಗಳ ಹಾರ. ಹಾಗಾದರೆ ಮೌನ, ಮೌನ ಈ ಹಾರಗಳ ಅಂತರಾಳದ ದಾರ, ಮೌನ ಈ ಹಾರಗಳ ಪೋಣಿಸಿರುವ ದಾರ, ಮೌನ ಈ ಹಾರಗಳ ಭಾರ ಹೊರುವ ಸರದಾರ, ಸರದ ದಾರ ಮೌನ. ಕಣ್ಣುಗಳು ಜೊತೆಯಲ್ಲೇ ಜನ್ಮ ತಾಳಿದ ಅವಳಿ ಕವಳಿಗಳು, ಜೊತೆಯಲ್ಲೇ ಜನ್ಮ ತಾಳಿದ ಅವಳಿ ಕವಳಿಗಳು, ನಿಷ್ಪಕ್ಷಪಾತ ಕಾರ್ಯ ನಿಷ್ಠೆಯ ಅನುಕರಣೆ ಬಿಂಬಗಳು, ಅದ್ಭುತ ಸೃಷ್ಟಿಯ ವಿಸ್ಮಯ ದೃಷ್ಟಿಯ ಹುಟ್ಟು ಸಾವಿನವರೆಗೂ ಜೊತೆಲಿದ್ದರೂ ಮೂಗು ಮಹಾಶಯನ ತಡೆಗೋಡೆಗೆ ಪರಸ್ಪರ ಸಮಕ್ಷಮ ಒಬ್ಬರನ್ನೊಬ್ಬರು ನೋಡಲಾರರು. ಮೂಗು ಮಹಾಶಯ ಗ್ರೇಟ್, ಇವನು ಅಡ್ಡ ಇರೋದ್ರಿಂದ ಉಳ್ಕೊಂಡಿದ್ದಾವಿಲ್ಲ, ಹೊಡೆದಾಡ್ಕೊಂಡು ಸಾಯ್ತಾ ಇದ್ವು, ಅದಕ್ಕೆ ಮೂಗು ಗ್ರೇಟ್. ನಮಗೆ ಇದು ಯಾವುದಕ್ಕಾದ್ರೂ ಅಪ್ಲೈ ಮಾಡ್ಕೋಬೋದು ನೀವು ಜಗತ್ತಲ್ಲಿ. ವಸ್ತ್ರ ವಿನ್ಯಾಸ, ಬಟ್ಟೆಗಳ ಬಗ್ಗೆ ಬಹಳ ಏನೇನೋ ನೋಡಿದ್ವು. ಕವರ್ ಇದ್ರೂ ನಡೀತು, ಕವರ್ ಇಲ್ಲದೇ ಇದ್ರೂ, ಅದು ಜಾಸ್ತಿ ಕವರ್ ಇಲ್ಲದೇ ಇದ್ರೂ ನಡೆದಿಲ್ಲ, ಕವರ್ ಆಗಿದ್ದಕ್ಕೆ ನಡೆದಿದೆ, ಇರಲಿ. ವಸ್ತ್ರ ವಿನ್ಯಾಸ, ತುಂಬು ಪ್ರಾಯದ ನಲ್ಲೆಯರು ಕರ್ಚಿಫ್ನಲ್ಲೇ ಬಟ್ಟೆ ಹೊಲಿಸ್ತಾರೆ. ತುಂಬು ಪ್ರಾಯದ ನಲ್ಲೆಯರು ಕರ್ಚಿಫ್ನಲ್ಲೇ ಬಟ್ಟೆ ಹೊಲಿಸ್ತಾರೆ. ತುಂಡು ಬಟ್ಟೆಯಲ್ಲಿ ಮಾನ ಮುಚ್ಕೊಳ್ಳೋಕ್ಕೆ ಬಹಳ ಪ್ರಯತ್ನ ಪಡ್ತಾರೆ. ಗಂಡು ಮಕ್ಕಳು ಟಾಪ್ ಟು ಬಾಟಮ್, ತಲೆಗೆ ಹ್ಯಾಟ್, ಕುತ್ತಿಗೆಗೆ ಟೈ, ಟೈಟ್ ಪ್ಯಾಂಟಿಗೂ ಭದ್ರ ಬೆಲ್ಟು, ಕಾಲಿಗೆ ಬೂಟು, ಕಾಲು ಚೀಲ ಹಾಕಿ ತಮ್ಮ ಶೀಲ ಕಾಪಾಡ್ಕೊಳ್ತಾರೆ. ಹುಚ್ಚು ಪ್ರೀತಿ, ನಿನ್ನ ಪ್ರೀತಿ ದಕ್ಕಲಿಲ್ಲದಕ್ಕ ನಾ ಹುಚ್ಚನಾಗಿದ್ನಿ, ನಿನ್ನ ಪ್ರೀತಿ ದಕ್ಕಲಿಲ್ಲದಕ್ಕ ನಾ ಹುಚ್ಚನಾಗಿದ್ನಿ, ನಿನ್ನ ಪ್ರೀತಿ ಹುಚ್ಚರಾಗಿರೋನ ಕಂಡು ನಾನೀಗ ಗುಣಮುಖ ಆಗೇನಿ. ಪ್ರೇಮ ವಿವಾಹ, ನನ್ನ ಪ್ರೇಮ ಪತ್ರಗಳ ಪ್ರಭಾವಕ್ಕೊಳಗಾದವಳು ಮದುವೆಯಾದದ್ದು ಯಾರಿಗೆ? ನನ್ನ ಪ್ರೇಮ ಪತ್ರಗಳ ಪ್ರಭಾವಕ್ಕೊಳಗಾದವಳು ಮದುವೆಯಾದದ್ದು ಯಾರಿಗೆ? ನನ್ನ ಹಕ್ಕು ಕಿತ್ಕೊಂಡು ವಿಳಾಸದ ದಿಕ್ಕು ಬದಲಾಯಿಸಿದ ಮಧ್ಯವರ್ತಿ ಪೋಸ್ಟ್ ಮ್ಯಾನ್ಗೆ.
ಮರಣೋತ್ತರ ಸತ್ಕಾರ, ಬಹಳ ಸರಳವಾದ ಪದಗಳ ಬಳಕೆ, ಒಂದೆರಡು ರಾಜ್ಯ ಪ್ರಶಸ್ತಿ ಬಂದು ಅಂತ ಹೇಳಿದ್ರು. ನಮ್ಮ ಯುವರ ಅನಂತಮೂರ್ತಿ ಸರಿ ಭಾರಿ ಇಷ್ಟ ಆಗಿರೋದಂಥದ್ದು ಸರಳವಾದ ಪದಗಳ ಬಳಕೆ. ನೋಡ್ತಾ ಹೋಗಿ ಮರಣೋತ್ತರ ಸತ್ಕಾರ. ಸಾಮಾನ್ಯವಾಗಿ ನಾವೇನೇ ಸಾಧನೆ ಮಾಡಿದ್ರೂ ಕೆಲವು ಕಡೆ ಹೆಸರು ಸಿಗುತ್ತೆ, ಕೆಲವೊಂದು ಕಡೆ ಹೆಸರು ಸಿಗೋದಿಲ್ಲ, ಅತಿ ವಿರಳ. ಅದೇ ಆ ವ್ಯಕ್ತಿ ಸಾಯ್ತಾನಲ್ಲ, ಆ ಮೃತದೇಹದ ಸುತ್ತ ಅವನ ಹೊಗಳಿಕೆ ಶ್ಲಾಘನೆ ಹೆಚ್ಚುತ್ತಾ ಹೋಗುತ್ತೆ. ಮರಣೋತ್ತರ ಸತ್ಕಾರ. ನನ್ನೊಡನೆ ಒಂದು ಹೆಜ್ಜೆ ಇಡದ ಜನ, ನನ್ನೊಡನೆ ಒಂದೂ ಹೆಜ್ಜೆ ಇಡದ ಜನ ನಾ ಸತ್ತಾಗ 100 ಹೆಜ್ಜೆ ಇಡ್ತಾರೆ. ಹರಕು ಬಟ್ಟೆ ಹರಿಕಾರ ನನಗೆ ಶುಭ್ರ ಶ್ವೇತ ವಸ್ತ್ರ ಉಡಿಸ್ತಾರೆ. ಒಂದೂ ನಿಮಿಷ ಮಾತನಾಡದ ಜನ ಈಗ ಗಂಟೆ ಅಳ್ತಾರೆ. ಯಾವ ಉಡುಗೊರೆ ಕೊಟ್ಟಿಲ್ದಿದ್ರು ಬಗೆ ಬಗೆಯ ಹೂಗಳ ಸನ್ಮಾನ ಮಾಡ್ತಾರೆ. ರಸ್ತೆ ಚರಂಡಿ ಬದಿಗಿದ್ದ ನಿರಾಶ್ರಿತ ನನಗೆ ಪ್ರಶಾಂತ ಸ್ಮಶಾನ ಮಹಲಿನಲ್ಲಿ ಮಲಗಿಸ್ತಾರೆ. ನಿತ್ಯ ನಿರ್ವಹಣೆ ವಿಶೇಷ ರಕ್ಷಣೆಗೆ ತುಂಬು ಕಾಳಜಿಯಿಂದ ಮಣ್ಣು ಮಾಡ್ತಾರೆ. ಗಂಧ ಸುಗಂಧ ದ್ರವ್ಯಗಳ ಆರೈಕೆ ಮಾಡ್ತಾರೆ. ಹಾಳಾದ ಜೀವನ ನಾ ಹಾಗೇಕೆ ಸಾಗಿಸ್ತಿದ್ದೆ, ಹಾಳಾದ ಆ ಜೀವನ ನಾ ಹಾಗೇಕೆ ಸಾಗಿಸ್ತಿದ್ದೆ. ಸಾವು ಎಷ್ಟೊಂದು ಸುಖ ಸುಗಮ ಸಂಭ್ರಮದಿಂದ ಐತೆ ಅಂತ ಗೊತ್ತಿದ್ದಿದ್ರೆ, ಸಾವು ಎಷ್ಟೊಂದು ಸುಖ ಸುಗಮ ಸಂಭ್ರಮದಿಂದ ಐತೆ ಅಂತ ಗೊತ್ತಿದ್ದಿದ್ರೆ ನಾನು ಯಾವಾಗಲೂ ಸಾಯ್ತಾ ಇದ್ದೆ. ಸಾವಿಗಿಂತ ಸುಖ ಇನ್ನೊಂದು ಯಾಕೆ, ಸಾವಿಗಿಂತ ಸುಖ ಮತ್ತೊಂದು ಯಾಕೆ, ಇಂಥ ಸಾವಿನ ಸುಖ ಪಡೆಯೋಕೆ ಕೇವಲ ಒಂದೇ ಜನ್ಮ ಸಾಕೆ. ಮತ್ತೆ ಸಾಯಕ್ಕೆ ಜನ್ಮ ಕೇಳ್ತಿದ್ದಾನೆ, ಒಂದೇ ಜನ್ಮ ಸಾಕೆ. ಎಲೆ ಮನುಜನೇ ನಿನ್ನಂತರಾತ್ಮದೊಡನೆ ನೀ ಬದುಕಲು ಕಲಿ, ನಿನ್ನಂತರಾತ್ಮದೊಡನೆ ನೀ ಬದುಕಲು ಕಲಿ. ಆತ್ಮ ಬಿಟ್ಟು ನೀ ನಡೆದರೆ ನಿನ್ನಾತ್ಮಕ್ಕೆ ನೀನೇ ತಬ್ಬಲಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಮತ್ತೊಮ್ಮೆ ಮುಸ್ಲಿಂ ಲೇಖಕರ ಸಂಘದ ಎಲ್ಲ ಪದಾಧಿಕಾರಿಗಳು ನನ್ನ ನಮನಗಳು. ಸೊ ಕನ್ನಡದ ಶಬ್ದಗಳು, ಅದರ ಉಚ್ಚಾರಣೆ, ಅದರ ಒಂದು ಶೈಲಿ ಬಹಳ ಸಂತೋಷವಾಯಿತು. ಧನ್ಯವಾದಗಳು ನೂರ್ ಸಮದ್ ಅಬಲಗೆರೆ ಅವರಿಗೆ. ಇದೀಗ ಮತ್ತೊಮ್ಮೆ ഒരു കവിത ഓതിയത് പിന്നർക്ക് ഓതില്ല അങ്ങനത്തെ ഇങ്ങനത്തിലെല്ലാം ഓതിട്ടായിട്ട് വേറെ ഏത് പോയി ചൊല്ലുമ്പോൾ നക്കൊരു പസിര നെനപ്പായിട്ട് ഒരു പസിര ഒരു വിടമ്പനാക്കിയത്. അത് എങ്ങനെ ആയിട്ടിട്ട് നാനല്ല, നിങ്ങൾ ചൊല്ലണം അത്ര. ತಿನ್ನೋಗೈತೆ ಚೈಕ್ರವಂಡು ಪಸಿ, ತಿನ್ನೋಗೈತೆ ಚೈಕ್ರವಂಡು ಪಸಿ ಎಂದರು ಹಲಾಕರು ಪಸಿಭಾವ. ತಿನ್ನೋಗೈತೆ ಚೈಕ್ರವಂಡು ಪಸಿ ಎಂದರು ಹಲಾಕರು ಪಸಿಭಾವ. ಕಟ್ಟು ತಿಂದ, ಬೇಣಿ ತಿಂದ, ಕಲ್ಚಿ ತಿಂದ, ಬಲ್ಚಿ ತಿಂದ. ಕಟ್ಟು ತಿಂದ, ಬೇಣಿ ತಿಂದ, ಕಲ್ಚಿ ತಿಂದ, ಬಲ್ಚಿ ತಿಂದ. ಅರ್ಚಿ ತಿಂದ, ಕೊನ್ನು ತಿಂದ, ಅರ್ಚಿ ತಿಂದ, ಕೊನ್ನು ತಿಂದ. ಒಕ್ಕಿ ತಿಂದ, ನಕ್ಕಿ ತಿಂದ, ಮುಕ್ಕಿಟ್ಟು ತಿಂದ. ಒಕ್ಕಿ ತಿಂದ, ನಕ್ಕಿ ತಿಂದ, ಮುಕ್ಕಿಟ್ಟು ತಿಂದ. ತಿಂದವಡೆ ಚುತ್ತಲು ಬಿರ್ಕಿಟ್ಟು ತಿಂದ. ತಿಂದವಡೆ ಸಮ ತಿಂದನ, ಚುತ್ತಲು ಬಿರ್ಕಿಟ್ಟು ತಿಂದ. ಬಟಗೆಲತ್ತರೆ ಬುಟ್ಟು ತಿಂದ. ಲಾಸ್ಟ್ ಬಟಗೆಲತ್ತರೆ ಬುಟ್ಟು ತಿಂದ. ಅಯ್ಯ ಪಸಿ ಮಾತ್ರ ತಿನ್ನಿಟ್ಟೇ ಇಲ್ಲ. അയങ്ങളുടെ പസി മാത്രം തിന്നിട്ടേ ഇല്ല. നാളെ ആരോ പിടിച്ചു തിന്നിട്ടുണ്ട് കയലിൽ പോകുണ്ടായ ഉറക്കായം കൊണ്ട. നാളെ ആര് പിടിച്ചു തിന്നിರೋ ചെന്നിട്ടു ബലിച്ചു തിന്നിರೋ ചെന്നിട്ടു ಆ ಖಯಾಲಲ್ಲಿ ಓಣುಗು ಒರಕಾಯಂ ಉಂಡ. ಅದು ಹೇಳಿ ಚೈಕೊಗಾಯಿಟ್ಟು ತಿಂದಿರೋ ನೈಕರ ಉಂಡು ಪಸಿ. ಚೈಕೊಗಾಯಿಟ್ಟು ತಿಂದಿರೋ ನೈಕರ ಉಂಡು ಪಸಿ. ಅವನಿಗೂ ಉಣ್ಣಗೂ ಭಾರಿ ಕೊಸಿ, ನೋಕುರಂಗೂ ಕೊಸಿ. ನೈಚಿ ತಿಂದಿರೋ ಉಂಡು ಪಸಿ. ಅವನಿಗೆ ಉಣ್ಣಗೂ ಕೊಸಿ, ನೋಕರಂಗೂ ಕೊಸಿ. ಉಮ್ಮ ಅಬ್ಬ ಪೆಣ್ಣೆಯಿ ಮಕ್ಕ ಇನ್ನರೆಂಗು ಬಿರುಂದೋರು. ಉಮ್ಮ ಅಬ್ಬ ಪೆಣ್ಣೆಯಿ ಮಕ್ಕ ಇನ್ನರೆಂಗು ಬಿರುಂದೋರು. ಎಲ್ಲರೂ ಒಟ್ಟಿಗೆ ಉಣ್ಣುಗು ದೇಕುಂಬೊತ್ತಿಗೆ ಪಾದಿ ಪಸಿ ಮಾಯ. ಎಲ್ಲರೂ ಒಟ್ಟಿಗೆ ಉಣ್ಣುಗು ದೇಕುಂಬೊತ್ತಿಗೆ ಪಾದಿ പസി മായ. സുപ്രത്തിൽ ഒരു ചോരായങ്കും ബിരിക്കതുണ്ട.
സുപ്രത്തിൽ ഒരു ചോറായെങ്കും ബിരിക്കതുണ്ട നയിച്ചവനതിരെ പെരക്കിതിണ്ട ಅದರ ಬೆಲೆಗೊಂತುಂಡ ಅವನಿಗೂ ಉಂಡುಟ್ಟೋರು ತೇಂಕ್ ಅಲ್ಲಗೊರು ಹಮ್ದು ಅಲ್ಲಾಹುಗೊರು ಹಮ್ದು ಅಂಕದ ಎಂದು ರಹಾತ್ರ ವರಕ್ಕೆ ಶಬ್ದ ಕಂಡ ಹಂಗಂಗನೆ ಹೊರಕಟ್ರಿ ಹಂಗಲೆ ಹೊರಕ್ಕೆ ಬೆಳಕಾಕಂಡ ನಮಗೆ ನಿರೀಕ್ಷೆಗೂ ಮೀರಿದ ಒಂದು ಸ್ಪಂದನೆ ನೀಡಿದಂತಹ ಒಂದು ಬಹುಭಾಷಾ ಕವಿಗೋಷ್ಠಿ ಇಲ್ಲಿ ನಡೆದಿದೆ. ಮೊಹಮ್ಮದ್ ಬಡ್ಡೂರ್ ಅವರಿಗೆ, ರಾಜಾರಾಮ್ ವರ್ಮ ವಿಟ್ಲರವರಿಗೆ, ಡಾಕ್ಟರ್ ಅರುಣ್ ಉಳ್ಳಾಲ್ರವರಿಗೆ, ತನ್ಸೀರ್ ಆತೂರ್ ಅವರಿಗೆ, ನೂರ್ ಸಮದ್ ಅಬ್ಬಲಿವರಿಗೆ ನಿಮ್ಮೆಲ್ಲರ ಒಂದು ಚಪ್ಪಾಳೆಯ ಒಂದು ಅಭಿನಂದನೆ ಸಲ್ಲಿಸಬೇಕು ಕೇಳ್ಕೊಳ್ತಿದ್ದೇನೆ. ಸ್ನೇಹಿತರೆ, ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇದೀಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಉಮರ್ UH ರವರನ್ನು ಅಧ್ಯಕ್ಷೀಯ ಭಾಷಣಕ್ಕೆ ನಾನು ಆಹ್ವಾನಿಸುತ್ತಿದ್ದೇನೆ. ಮೊದಲನೇದಾಗಿ 2021ನೇ ಸಾಲಿನ ಈ ಮುಸ್ಲಿಂ ಸಾಹಿತ್ಯ ಪ್ರಶಸ್ತಿ ಸ್ವೀಕರಿಸಿರುವ ಸಹೋದರ ಡಾಕ್ಟರ್ ನೂರ್ ಸಮದ್ ಅಬ್ಬಲ್ಗೆರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಎರಡನೇದಾಗಿ ಈ ಒಂದು ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ಬಹಳ ಮಾರ್ಮಿಕವಾದ, ವಿಡಂಬನಾತ್ಮಕವಾದ ಮತ್ತು ನಮ್ಮೆಲ್ಲರ ಮನಸ್ಸನ್ನು, ಎದೆಯನ್ನು ತಟ್ಟುವಂತಹ ಕವನಗಳನ್ನು ಮಂಡನೆ ಮಾಡಿರುವಂಥ ಎಲ್ಲ ಕವಿಗಳು ಮತ್ತು ಕವಿಯತ್ರಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮುಖ್ಯವಾಗಿ ಇವತ್ತಿನ ಈ ವೇದಿಕೆಯಲ್ಲಿ ಪ್ರಮುಖ ಭಾಷಣ ಮಾಡಿರುವಂಥ ಸೌಹಾರ್ದ ಪರಂಪರೆ ಅಂದು ಇಂದು ಮುಂದು ಎಂಬ ವಿಷಯದಲ್ಲಿ ನಮ್ಮನ್ನು ಚಿಂತನೆಗೆ ಹಚ್ಚಬಲ್ಲ, ಹೃದಯವನ್ನು ತಟ್ಟುವ ಮಾತುಗಳನ್ನಾಡಿದ ಸಹೋದರ ದಿನೇಶ್ ಕುಕ್ಕುಜಡ್ಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಒಂದು ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ನೀಡಿ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿರುವಂಥ ಗೆಳೆಯ UT ಖಾದರ್ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕೊನೆಯದಾಗಿ ಈ ಒಂದು ಸಾಹಿತ್ಯಿಕ ತುಂಬ ಸಪ್ಪೆ ಅನಿಸುವಂತಹ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಸೇರಿರುವ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಸ್ಲಿಂ ಅಂದರೆ ಇದು ಜಾತಿ ಸೂಚಕ ಪದ ಅಲ್ಲ, ಮತ್ತಿದು ನಾಮಪದ ಕೂಡ ಅಲ್ಲ, ಇದೊಂದು ಕ್ರಿಯಾಪದ. ಇದನ್ನ 1988ರಲ್ಲಿ ನಾವು ಮೊದಲ ಮುಸ್ಲಿಂ ಸಾಹಿತ್ಯ ಪ್ರಶಸ್ತಿ ಕೊಟ್ಟಾಗ UR ಅನಂತಮೂರ್ತಿಯವರು ಮಂಗಳೂರಿನ ಪುರಭವನದಲ್ಲಿ ಅವರ ಭಾಷಣದಲ್ಲಿ ಹೇಳಿದರು. ನಾನು ಹೇಳಿದ್ದಲ್ಲ, ಮೊದಲ ಪ್ರಶಸ್ತಿ ಇದೆಯಲ್ಲ ಇವತ್ತು ಅಬ್ಬಲ್ಗೆರೆಯನ್ನು ತಗೊಂಡಿದ್ದಾರೆ. 1998ರಲ್ಲಿ 1998ರಲ್ಲಿ ಮಾತಿಗೂ ಆಚೆ ಕೃತಿಗೆ ಅಬ್ದುಲ್ ರಶೀದ್ ಆಕಾಶವಾಣಿ ಅವರ ಕೃತಿಗೆ ಮೊದಲ ಪ್ರಶಸ್ತಿ ನಾವು ಅಲ್ಲಿಂದ ಶುರು ಮಾಡಿದ್ದು ಕೊಡ್ಲಿಕ್ಕೆ. ಸೊ ಇದು 2021ನೇ ಪ್ರಶಸ್ತಿ. ಸೊ ಈ ಕ್ರಿಯೆ ಏನು ಅಂತ ಹೇಳಿದ್ರೆ, ಮುಸ್ಲಿಂ ಲೇಖಕರ ಸಂಘ ಅಂತಿದೆಯಲ್ಲ, ಮುಸ್ಲಿಂ ಯಾರಪ್ಪ ಅಂದರೆ ಅವರು ಏಕದೇವ ವಿಶ್ವಾಸಿಗಳು ಒಂದು, ಮತ್ತು ಪ್ರವಾದಿತ್ವದ ಮೇಲೆ ನಂಬಿಕೆ. ಎರಡನೇದು ಬಹಳ ಮುಖ್ಯವಾಗಿ ಒಂದು ಅನುತೂಕದಷ್ಟು ಒಳಿತು ಮಾಡಿದರೆ ಮತ್ತು ಒಂದು ಅನುತೂಕದಷ್ಟು ಮಿಸ್ಕಾಲ್ ಅಂತ ಹೇಳುತ್ತೆ ಕುರಾನಲ್ಲಿ. ಮಿಸ್ಕಾಲ್ ಎಂಬ ಪದ. ಒಳಿತು ಮಾಡಿದ್ರು ಕೆಡುಕು ಮಾಡಿದ್ರು ಅದರ ಪ್ರತಿಫಲವನ್ನ ಅನುಭವಿಸ್ಲಿಕ್ಕಿದೆ ಪ್ರತಿಯೊಬ್ಬರಿಗೆ. ಇದರ ಗಟ್ಟಿ ವಿಶ್ವಾಸ ಯಾರಿಗಿದೆಯೋ ಮತ್ತು ಆ ವಿಶ್ವಾಸವನ್ನ ಕಾರ್ಯರೂಪದಲ್ಲಿ ನನ್ನ ನಡವಳಿಕೆಯಲ್ಲಿ ನಾನು ಹೇಳುವುದಿದೆ ನಮ್ಮ ಲೇಖಕರಿಗೆ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಗೀಚುವ
ಫೇಸ್ಬುಕ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿಗೆ ಹೇಳುವುದಿದೆ, ನೀವು ಬರೆಯುವ ಪ್ರತಿಯೊಂದು ಅಕ್ಷರದ ಬಗ್ಗೆ, ಪ್ರತಿಯೊಂದು ಅಕ್ಷರ, ಪದ ಅಲ್ಲ, ಪ್ರತಿಯೊಂದು ಅಕ್ಷರದ ಬಗ್ಗೆ ಕೂಡ ನಿಮಗೆ ನಾಳೆ ಉತ್ತರ ಕೊಡ್ಲಿಕ್ಕಿದೆ. ಅದು ನೆನಪಿರಲಿ. ಅವ ಮುಸ್ಲಿಂ, ಅವರದೇ ಸಂಘ ಸರ್ ಇದು, ಆ ಮುಸ್ಲಿಮರ ಸಂಘ ಇದು, ಆ ಮುಸ್ಲಿಂ ಲೇಖಕರ ಸಂಘ ಇದು, ತಾಂಟು ಅವರ ಸಂಘ. ನಾವೆಲ್ಲರೂ ಆಶಾವಾದಿಗಳಾಗೋಣ ಮತ್ತು ಅಪ್ಪಟ ಮುಸ್ಲಿಮರಾಗಿ. ನಾನು ಬುದ್ಧಿವಾದ ಹೇಳಲಿಕ್ಕೆ ಬುದ್ಧಿವಾದದ ರೀತಿಯಲ್ಲಿ ಹೇಳ್ತಾ ಇಲ್ಲ. ಅಪ್ಪಟ ಮುಸ್ಲಿಮರಾಗಿ ಬದುಕಲಿಕ್ಕೆ ಪ್ರಯತ್ನಿಸೋಣ. ನಾಳೆ ನಮ್ಮದೇ ಮತ್ತು ಬರುವ ನಾಳೆ ಇದೆ ಅಲ್ಲ, ನಾಳೆ ಅದು ಕೂಡ ನಮ್ಮದೇ ಇನ್ಶಾ ಅಲ್ಲಾಹ್. ವಾಖಿರ್ ದವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಉಮರ್ ಬಹಳ ಎಮೋಷನಲ್ ಆಗಿ ಮಾತಾಡಿದ್ದಾನೆ, ಅವನಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೆ. ಅಧಿಕೃತ ಧನ್ಯವಾದಕ್ಕಾಗಿ ನಮ್ಮ ಮುಸ್ಲಿಂ ಲೇಖಕರ ಸಂಘದ ಉಪಾಧ್ಯಕ್ಷರಾದ ಆಲಿ ಕುಂಜಿಪಾರೆ ಅವರನ್ನು ನಾನು ಪೋಡಿಯಂಗೆ ಆಹ್ವಾನಿಸುತ್ತೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳೇ, ಸೇರಿರುವಂತಹ ಎಲ್ಲ ಸಹೋದರ ಸಹೋದರಿಯರೇ, ದಿವಂಗತ UT ಫರೀದ್ ಸ್ಮರಣಾರ್ಥ 2021ನೇ ಸಾಲಿನ ಮುಸ್ಲಿಂ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಮತ್ತು ಬಹುಭಾಷಾ ಕವಿಗೋಷ್ಠಿಯ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾವಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಪಡೆದಿರುವಂತಹ ಡಾಕ್ಟರ್ ನೂರ್ ಸಮದ್ ಅಬ್ಬಲ್ಗರೆಯವರ ವಿಸ್ಮಯ ಕೀಟ ಪ್ರಪಂಚ, ಇದಕ್ಕೆ 2021ನೇ ಇಸವಿಯ ಸಾಲಿನ ಪ್ರಶಸ್ತಿಯು ದೊರಕಿರುತ್ತದೆ. ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದಂತಹ ಮತ್ತು ನಮಗೆ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡಿದಂತಹ ನಮ್ಮ ಪ್ರೀತಿಯ UT ಖಾದರ್ರವರಿಗೆ ನಾನು ಮುಸ್ಲಿಂ ಲೇಖಕರ ಸಂಘದ ಪರವಾಗಿ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಪ್ರಶಸ್ತಿಯನ್ನು ಪಡೆದಂತಹ ಡಾಕ್ಟರ್ ನೂರ್ ಸಮದ್ ಅಬ್ಬಲ್ಗರೆಯವರಿಗೆ ನಾನು ಮುಸ್ಲಿಂ ಲೇಖಕರ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.